ನಮಸ್ತೆ ಸರ್. ನಮಸ್ತೆ. ತಾವು ಮನೋ ವೈದ್ಯರಾಗಿ ಕಳೆದ ಹಲವಾರು ದಶಕಗಳಿಂದ ಒಂದು ಏನು ಮನೋವಿಶ್ಲೇಷಕರಾಗಿ ಮನೋವೈದ್ಯರಾಗಿ ನೀವು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಇದರ ಒಂದಿಗೆ ನೀವು ಸಾಮಾಜಿಕವಾದಂತಹ ಒಂದು ವಿಭಿನ್ನ ರೀತಿಯ ಜವಾಬ್ದಾರಿಯನ್ನು ತಮಗೆ ತಾವೇ ಹೊರಿಸಿಕೊಂಡು ಸಮಾಜವನ್ನು ತಿದ್ದುವ ಆ ಒಂದು ವೈದ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಡಾಕ್ಟರ್ ಅಂತಂದರೆ ಕೇವಲ ದೇಹಕ್ಕೆ ಅಥವಾ ಮನಸ್ಸಿಗೆ ಶುಶ್ರೂಷೆ ಅಲ್ಲದೆ ಸಮಾಜಕ್ಕೂ ಚಿಕಿತ್ಸಕ ಬುದ್ಧಿಯಿಂದ ಶುಶ್ರೂಷೆ ಅಗತ್ಯ ಎನ್ನುವುದನ್ನು ಮನಗಂಡು ಆಗಾಗ ತಮ್ಮ ಏನು ಫೇಸ್ಬುಕ್ ಪೋಸ್ಟ್ಗಳ ಮುಖಾಂತರ ಅಥವಾ ಬೇರೆ ಅನೇಕ ಏನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಒಂದು ಏನು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಉಂಟು ಅದನ್ನು ನೀವು ವ್ಯಕ್ತಪಡಿಸ್ತಾ ಇದ್ದೀರಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಅಂದರೆ ಮನಃಶಾಸ್ತ್ರ, ನಮ್ಮ ಸಮಾಜ, ಆಚರಣೆ, ನಮ್ಮ ಧಾರ್ಮಿಕತೆ ಇದೆಲ್ಲವನ್ನು ಒಳಗೊಂಡಂತೆ ಒಂದು ದಾಖಲೀಕರಣಕ್ಕೋಸ್ಕರ ಒಂದು ಸಂದರ್ಶನ ಮಾಡುವುದು ಅಂತ ಹೇಳಿ ಈಗ ನಾವು ನೇರ ಸಂದರ್ಶನಕ್ಕೆ ಬರುವುದಿದ್ರೆ ಖಂಡಿತ ಈ ಮನಃಶಾಸ್ತ್ರ ಅಥವಾ ಮನೋವಿಜ್ಞಾನ ಅಂದ್ರೆ ಎಂಥದ್ದು ಸರ್ ಇದು? ನೋಡಿ, ಈಗ ಮನಃಶಾಸ್ತ್ರ ಅಂದ್ರೆ ಮನುಷ್ಯನ ಮನಸ್ಸನ್ನ ಕಲಿಯುವುದು ಅಂತ ಹೇಳ್ಬೋದು. ಅಂದ್ರೆ ಈಗ ಇಂಗ್ಲಿಷ್ನಲ್ಲಿ ಮನಃಶಾಸ್ತ್ರ ಅನ್ನುವಾಗ ಇದನ್ನ ಸೈಕಾಲಜಿ ಅಂತ ಕರೀತಾರೆ. ಮನೋವಿಜ್ಞಾನ ಸೈಕಲಾಜಿಕಲ್ ಸೈನ್ಸಸ್, ಅದರಲ್ಲಿ ವೈದ್ಯಕೀಯ ವಿಜ್ಞಾನ ಇದನ್ನ ನೋಡಿದ್ರೆ ಸೈಕ್ಯಾಟ್ರಿ ಅಂತ ಕರೀತಾರೆ. ಕರೆಕ್ಟ್. ಇದು ಏನಂದ್ರೆ ಮನಃಶಾಸ್ತ್ರ ಅನ್ನುವಾಗ ನಾರ್ಮಲ್ ಫಂಕ್ಷನ್ಸ್, ಅಬ್ನಾರ್ಮಲ್ ಫಂಕ್ಷನ್ಸ್ ಎಲ್ಲವನ್ನೂ ಒಳಗೊಂಡಿರುವಂತದ್ದು. ಅದರಲ್ಲಿ ನಾರ್ಮಲ್ ಅಬ್ನಾರ್ಮಲ್ ಫಂಕ್ಷನ್ಸ್ ಅಂದ್ರೆ ಏನು? ಈ ಮನಸ್ಸಿನ ಫಂಕ್ಷನ್ಸ್. ಈಗ ಮನಸ್ಸು ಇಲ್ಲಿ ಏನಾಗ್ಬಿಡುತ್ತಂದ್ರೆ, ಈಗ ಸೈಕ್ಯಾಟ್ರಿ ಎನ್ನುವಾಗ ನನಗೆ ನೆನಪು ಬರುತ್ತೆ, ನೀವು ಹೇಳಿದ್ರಿ ಸಮಾಜವನ್ನು ತಿದ್ದುವ ಕೆಲಸ ಅಂತ. ನಾನು ಸಮಾಜವನ್ನು ತಿದ್ದುವುದಲ್ಲ, ನನಗೆ ಬಹುಶಃ ನನ್ನ ಸೈಕಾಲಜಿಯಲ್ಲಿ ಮೊದಲಿಂದಲೂ ಸ್ವಲ್ಪ ಔಟ್ಸ್ಪೋಕನ್. ನನಗೆ ಸುಮಾರು ಜನ ಹೇಳಿದ್ದಾರೆ, ನನಗೆ ಸಣ್ಣವನಿಂದಲೂ ನನಗೆ ತೋಚಿದ್ದನ್ನು ಹೇಳುವವನು. ಅದು ಬಹುಶಃ ಈಗ ಬಹಳ ಹೊರಗಡೆ ಬರ್ತಾ ಇದೆ. ಯಾಕಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಇದೆ. ಮುಂಚೆ ನಾನು ಮಾತಾಡಿದ್ದು ಯಾರು ಕೇಳ್ತಿರ್ಲಿಲ್ಲ, ಈಗ ಕೇಳಲಿಕ್ಕೆ ಸೋಷಿಯಲ್ ಮೀಡಿಯಾ ಇದೆ. ಎರಡನೇದು, ನನಗೂ ಕೂಡ ಈ ಕಾಲಘಟ್ಟದಲ್ಲಿ ನನ್ನ ಒಂದು ಪ್ರಾಕ್ಟೀಸ್ ಇಂದ ಇರ್ಬೋದು, ಸ್ವಲ್ಪ ಮಟ್ಟಿಗೆ ನನ್ನದೇ ಆದಂತ ಒಂದು ಅಭಿಮಾನಿಗಳು, ನನ್ನ ವೆಲ್ ವಿಷರ್ಸ್ ಇವರುಗಳು ಇದ್ದಾರೆ. ಸೊ ಅವರು ನನ್ನ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಬಟ್ ನಾನು ನಿಜ ಹೇಳ್ಬೇಕಂದ್ರೆ ಇದು ಕೂಡ ಒಂದು ಸೈಕಾಲಜಿಯ ಒಂದು ಇದೆ. ಏನು ಹೇಳ್ತಾರೆ, ಸೈಕಾಲಜಿ ಅಂತ ಹೇಳುವಾಗ ಹೌ ಎ ಬೀಯಿಂಗ್ ಬಿಹೇವ್ಸ್ ಇನ್ ದ ಸೊಸೈಟಿ. ಕರೆಕ್ಟ್. ಅದನ್ನು ಇದು ಮಾಡುವಂಥದ್ದು. ಅದು ಬಿಹೇವಿಯರ್, ಕೆಲವು ನಾರ್ಮಲ್ ಬಿಹೇವಿಯರ್ಸ್ ಇರ್ಬೋದು. ಕೆಲವು ನಾರ್ಮಲ್ ಬಿಹೇವಿಯರ್ಗಳೇ ಅತಿ ಆಗುವಾಗ ಅದು ಅಬ್ನಾರ್ಮಲ್ ಆಗ್ತದೆ. ಕೆಲವು ಅಬ್ನಾರ್ಮಲ್ ಯಾರು ಮಾಡದೇ ಇರುವಂತ ಬಿಹೇವಿಯರ್ಸ್ ಇರ್ಬೋದು. ಯಾಕಂದ್ರೆ ನಾನು ಇದು ಹೇಳುವುದು ಯಾಕಂದ್ರೆ ನನ್ನ ಒಂದು ನನಗೆ ಬಹಳ ಒಂದು ಮನಸ್ಸನ್ನ ಏನು ಹೇಳ್ತಾರೆ ಯೋಚಿಸುವಂತೆ ಮಾಡಿದಂತ ಒಂದು ಇದನ್ನು ಹೇಳ್ತಾನೆ ಜಿಡ್ಡು ಕೃಷ್ಣಮೂರ್ತಿ ಹೇಳಿದ್ದು, ಇಟ್ ಈಸ್ ನೋ ಮೆಜರ್ ಆಫ್ ಹೆಲ್ತ್ ಟು ಬಿ ವೆಲ್ ಅಡ್ಜಸ್ಟೆಡ್ ಇನ್ ಎ ಪ್ರೊಫೌಂಡ್ಲಿ ಸಿಕ್ ವರ್ಲ್ಡ್ ಅಂತ. ಅಂದ್ರೆ ಈ ಭೂಲೋಕದಲ್ಲಿ ಅಥವಾ ಈ ಜಗತ್ತಿನಲ್ಲಿ ನಾವು ಈ ಜಗತ್ತಿನಲ್ಲಿ ಬಹಳಷ್ಟು ಹೆಚ್ಚಿನವರು
ರೋಗಗ್ರಸ್ತರು. ಹೌದು. ಈ ರೋಗಗ್ರಸ್ತ ಸಮಾಜದಲ್ಲಿ ಅಡ್ಜಸ್ಟ್ ಮಾಡಿ ಬದುಕುವವರು ಆರೋಗ್ಯವಂತರು ಅಂತ ನಾವು ಅಂದ್ಕೊಂಡಿದ್ದೇವೆ. ಸೊ ಈ ಸೈಕಾಲಜಿ ಅನ್ನುವಾಗ ನಾನು ಇದರಲ್ಲಿ ನಾರ್ಮಲ್ ಸೈಕಾಲಜಿ, ಅಬ್ನಾರ್ಮಲ್ ಸೈಕಾಲಜಿ ಪ್ಲಸ್ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಇವೆಲ್ಲ ಬರುತ್ತೆ. ಸೊ ಇಲ್ಲಿ ನಿಮಗೆ ಜನರಿಗೆ ಕ್ಲಾರಿಟಿಗಾಗಿ ಹೇಳ್ತಾನೆ, ಸೈಕಾಲಜಿ ಅನ್ನುವುದು ಮನುಷ್ಯನ ಟೋಟಲ್ ಬಿಹೇವಿಯರ್ಸ್ ಅನ್ನ ಸ್ಟಡಿ ಮಾಡುತ್ತೆ. ಸೈಕ್ಯಾಟ್ರಿ ಅನ್ನುವುದು, ಸೈಕ್ಯಾಟ್ರಿಯಲ್ಲಿ ನಾವು ಸ್ಟಡಿ ಮಾಡುವುದು ಹೆಚ್ಚಾಗಿ ಅಂದ್ರೆ ಈ ಅಬ್ನಾರ್ಮಲ್ ಬಿಹೇವಿಯರ್ಸ್ ಇರುತ್ತಲ್ಲ ಅದನ್ನ ನಾವು ನ್ಯೂರೋ ಸೈನ್ಸಸ್ ಅನ್ನ ಅಪ್ಲೈ ಮಾಡಿ, ಅಂದ್ರೆ ಈಗ ನಮ್ಮ ಒಂದು ಬಲವಾದ ನಂಬಿಕೆ, ನಾನು ಕಲ್ತಂತ ಈ ವಿದ್ಯೆ ಏನಿದೆ ಇದರ ಬಲವಾದ ನಂಬಿಕೆ ಏನಂದ್ರೆ ಮನುಷ್ಯನ ನಡವಳಿಕೆಗಳು ಅವನ ಮೆದುಳಿನಲ್ಲಿ ಉಂಟಾಗುವ ನರವಾಹಕಗಳ ಬದಲಾವಣೆಯಿಂದ ಉಂಟಾಗುತ್ತೆ ಅಂತ. ಕರೆಕ್ಟ್. ನಾನು ನಗುವುದಕ್ಕೂ ಒಂದು ಕಾರಣ ಇರುತ್ತೆ. ನಗುವಾಗ ಕೆಲವು ಬ್ರೈನ್ ನಲ್ಲಿ ಚೇಂಜಸ್ ಆಗುತ್ತೆ, ನನಗೆ ದುಃಖ ಆಗುವಾಗ ಬ್ರೈನ್ ನಲ್ಲಿ ಚೇಂಜಸ್ ಆಗುತ್ತೆ. ಸೊ ದಿಸ್ ಇಸ್ ದ ಬೇಸಿಸ್. ಸೊ ಈ ಬೇಸಿಸ್ ಅಂದ್ರೆ ನಮಗೆ ದುಃಖ ಆದ ನಂತರ ನರಮಂಡಲದಲ್ಲಿ ಚೇಂಜಸ್ ಆಗುದಾ ಅಥವಾ ಚೇಂಜಸ್ ಆದ ನಂತರ ನಮ್ಗೆ ಭಾವನೆ ಬರುದಾ? ಇದು ಇಟ್ ಈಸ್ ಎ ಕೋಳಿ ಮೊದಲು ಬಂತ ಮೊಟ್ಟೆ ಮೊದಲು ಬಂತ ಅನ್ನೋದು ಇದು ಬಹುಶಃ ನಮ್ಮ ಒಂದು ನಾವು ಹೇಗೆ ಸ್ಟಡಿ ಮಾಡ್ತೇವೆ ಅಂದ್ರೆ, ಅಫ್ಕೋರ್ಸ್ ನಾನೇನು ಅದನ್ನು ಸ್ಟಡಿ ಮಾಡಲ್ಲ. ಐ ಆಮ್ ನಾಟ್ ಎ ಸೈಂಟಿಸ್ಟ್, ಐ ಆಮ್ ವರ್ಕಿಂಗ್ ವಿತ್ ಪೀಪಲ್. ನಾವು ಒಂದಿಷ್ಟು ಇದು ಇರುತ್ತೆ ನಮ್ಗೆ, ಏನು ಮನುಷ್ಯನ ಬಿಹೇವಿಯರ್ಸು ಈ ರೀತಿ ಇದ್ರೆ, ಈಗ ನಮ್ಮ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಗಳನ್ನ ಸ್ಟಡಿ ಮಾಡುವಾಗ ತೀವ್ರ ಬಗೆಯ ಮಾನಸಿಕ ಕಾಯಿಲೆಗಳು, ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆಗಳು, ವ್ಯಕ್ತಿತ್ವದ ದೋಷಗಳು, ಇವುಗಳನ್ನೆಲ್ಲ ನಾವು ಸ್ಟಡಿ ಮಾಡ್ತೇವೆ. ಸ್ಟಡಿ ಮಾಡಿ ಅಂದ್ರೆ ಸ್ಟಡಿ ಅಂದ್ರೆ ಏನು, ಮನುಷ್ಯರ ಹತ್ರ ಮಾತಾಡುದು. ಬಹಳ ಜನ ನನಗೆ ಕೇಳ್ತಾರೆ, ನನ್ನ ಮಗನಿಗೆ ಅವನು ಬಿಹೇವಿಯರ್ಸ್ ಎಲ್ಲ ಹೆಚ್ಚು ಕಡಿಮೆ ಇದೆ, ಒಂದು ತಲೆ ಸ್ಕ್ಯಾನ್ ಮಾಡಿ ಏನು ಗೊತ್ತಾಗುದಿಲ್ಲ. ನಾನು ಅವ್ರಿಗೆ ಹೇಳ್ತೇನೆ, ನಿಮ್ಮ ಖುಷಿಗೆ ಬೇಕಿದ್ರೆ ಮಾಡಬೇಕು, ಆದ್ರೆ ಒಂದು ತಿಳ್ಕೊಳ್ಬೇಕು, ಕೆಲವು ಬ್ರೈನ್ ಡಿಸಾರ್ಡರ್ಸ್ ಗಳಿಂದ ಬಿಹೇವಿಯರಲ್ ಚೇಂಜಸ್ ಬರುತ್ತೆ. ಕೆಲವೊಮ್ಮೆ ಬ್ರೈನ್ ನಲ್ಲಿ ಟ್ಯೂಮರ್ ಇರುತ್ತೆ. ಟ್ಯೂಮರ್ ಫ್ರಂಟಲ್ ಲೋಬ್ ಅನ್ನುವಂತ ಕಡೆ ಇದ್ರೆ ಆ ಮನುಷ್ಯ ಬಹಳ ಮಾತಾಡ್ತಾನೆ, ಲೈಂಗಿಕ ವಿಚಾರಗಳನ್ನ ಮಾತಾಡ್ತಾನೆ, ಓವರ್ ಫೆಮಿಲಿಯರ್ ಆಗಿ ಪರಿಚಯ ಇಲ್ಲದವ್ರ ಹತ್ರನೂ ಮಾತಾಡ್ತಾನೆ, ಮತ್ತೆ ಸಿಟ್ಟು ಬಹಳ ಆಕ್ರಮಣಕಾರಿ ಆಗ್ತಾನೆ. ಇದೆಲ್ಲ ನಮ್ಗೆ ಪರೀಕ್ಷೆ ಮಾಡುವಾಗ, ಮನುಷ್ಯನ ಹತ್ರ ಮಾತಾಡುವಾಗ ಅವನಿಗೆ ಟ್ಯೂಮರ್ ಇರ್ಬೋದಾ, ಅವನಿಗೆ ಫಿಟ್ಸ್ ರೋಗ ಇರುತ್ತೆ ಇದರ ಜೊತೆಗೆ, ಅಥವಾ ಅವನಿಗೆ ಆಗಾಗ ತಲೆನೋವು, ವಾಂತಿ ಬರ್ತಾ ಇರುತ್ತೆ, ಕಣ್ಣಲ್ಲಿ ನೋಡುವಾಗ ಎರಡೆರಡು ಕಾಣ್ಲಿಕ್ಕೆ ಶುರುವಾಗುತ್ತೆ, ತಲೆನೋವು ಆಗಾಗ ಬರ್ತಾ ಇರುತ್ತೆ. ಇವನ್ನೆಲ್ಲ ನಾವು ನೋಡಿ ಡೆಡ್ಯೂಸ್ ಮಾಡ್ತೇವೆ. ಆವಾಗ ಬೈ ಚಾನ್ಸ್ ನಮಗೆ ಅನಿಸಿದ್ರೆ ನಾವು ಸ್ಕ್ಯಾನ್ ಮಾಡಿಸೋದು ಉಂಟು. ಯಾಕಂದ್ರೆ ಇದರ ಅರ್ಥ ನಾನು ಸ್ಕ್ಯಾನ್ ಮಾಡುವುದು ತಪ್ಪು ಅಂತ ಹೇಳ್ತಾ ಇಲ್ಲ. ಅಥವಾ ಕೆಲವೊಮ್ಮೆ ನಾನೇ ಸ್ಕ್ಯಾನಿಂಗ್ ಕೇಳ್ತೇನೆ, ಯಾಕೆಂದ್ರೆ ಆಗ ನಂಗೆ ಏನೋ ಒಂದು ಮನಸ್ಸಿನಲ್ಲಿ ಇರುತ್ತೆ, ಇದು ಏನಾದ್ರೂ ಸ್ಟ್ರೋಕ್ ಇಂದ ಆಗಿರ್ಬೋದಾ, ಅಥವಾ ಹೆಡ್ ಇಂಜುರಿ, ಬ್ರೈನ್ ನಲ್ಲಿ ಬ್ಲಡ್ ಕ್ಲಾಟ್ ಆದಾಗ ಕೆಲವೊಮ್ಮೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಬರುತ್ತೆ, ಅಥವಾ ಈ ಫ್ರಂಟಲ್ ಲೋಬ್ ಡ್ಯಾಮೇಜ್ ಇಂದ ಇರ್ಬೋದಾ. ಈ ರೀತಿ ನಾನಾ ಕಾರಣಗಳ ಬಗ್ಗೆ ನಮಗೆ ಸಂಶಯ ಬಂದಾಗ ನಾವು ಸ್ಕ್ಯಾನ್ ಮಾಡ್ತೇವೆ. ಇಲ್ಲದಿದ್ರೆ ಮನುಷ್ಯನ ಹತ್ರ ಮಾತಾಡಿ ಅವನ ಚಲನವಲನಗಳು, ಅವನ ನಡವಳಿಕೆ, ಅವನ ಮಾತಿನ ಶೈಲಿ, ಇವುಗಳನ್ನು ನೋಡಿ ನಾವು ಡೆಡ್ಯೂಸ್ ಮಾಡ್ತೇವೆ ಇವನಿಗೆ ಏನಾದರೂ ಸಮಸ್ಯೆ ಇದೆಯಾ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳುವುದು, ಈ ಮನಃಶಾಸ್ತ್ರ ಅಂದ್ರೆ ಇಟ್ ಇಸ್ ಓವರ್ ಆಲ್ ಸ್ಟಡಿ ಆಫ್ ಮೈಂಡ್. ಅದರಲ್ಲಿ ಸೈಂಟಿಫಿಕಲಿ ನಾವು ಏನು ಕಲಿತೇವೆ, ಈ ಸೈಕ್ಯಾಟ್ರಿ ವಿತ್ ರಿಗಾರ್ಡ್ ಟು ಅದರಲ್ಲಿ ಡಿಸೀಸ್ ಮಾಡೆಲ್, ಇವರು ಕಾಯಿಲೆ ಇದೆಯಾ, ಈಗ ನಾನು ಹೇಳಿದೆ ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆ, ತೀವ್ರ ಮಟ್ಟದ ಮಾನಸಿಕ ಕಾಯಿಲೆ, ಇವುಗಳನ್ನು ಸ್ಟಡಿ ಮಾಡುವುದಕ್ಕೆ ಮನೋವಿಜ್ಞಾನ ಅಂದ್ರೆ ಸೈಕಲಾಜಿಕಲ್ ಸೈನ್ಸಸ್ ಅಂತ ಕರೀತಾರೆ. ಈಗ ನೋಡಿ ಸರ್, ನಮ್ಮ ಭಾರತೀಯ ಇದರಲ್ಲಿ ಈಗ ಇದು ಗ್ರೀಕಲ್ಲಿ, ಆಮೇಲೆ ಈ ಜರ್ಮನಿಯಲ್ಲಿ ಎಲ್ಲ ನಮಗೆ ಇದರ ಬಗ್ಗೆ ಅನೇಕ ವಿಚಾರಗಳು ಸಿಗ್ತದೆ. ಪ್ಲೇಟೋ, ಅರಿಸ್ಟಾಟಲ್ ಇವರನ್ನೆಲ್ಲ ಮನೋವಿಶ್ಲೇಷಕರು ಅಂತಾನೆ ಹೇಳಲಾಗುತ್ತೆ ಅಂತಲೂ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಭಾರತೀಯ ಇದರಲ್ಲೂ ಕೂಡ ಮನಃಶಾಸ್ತ್ರಕ್ಕೆ ವಿಶೇಷವಾದಂತಹ ಒಂದು ಇದು ಇತ್ತು ಅಂತ ನಾವು ಕೇಳಿಬಲ್ಲೆವು. ಈ ನಮ್ಮ ಸಂಸ್ಕೃತಿಯಲ್ಲಿ ಮನಃಶಾಸ್ತ್ರದ ವಿಚಾರಗಳು ಇವೆಯೇ? ಅದು ಇದ್ರೆ ಯಾವ ಒಂದು ಮಟ್ಟದಲ್ಲಿ ಇತ್ತು? ತುಂಬಾ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ನೀವು. ಇಲ್ಲಿ ನಾನು ಮೊದಲು ಉಲ್ಲೇಖ ಮಾಡುವುದು ಭಗವಾನ್ ಬುದ್ಧ, ಎರಡನೇದು ಉಲ್ಲೇಖ ಮಾಡುವುದು ಭಗವದ್ಗೀತೆ. ಯಾಕಂದ್ರೆ ಬಹಳ ಜನರ ತಲೆಯಲ್ಲಿದೆ ಏನಂದ್ರೆ
ಆ, ಇವು ಏನು ನಾವು ಮನೋವಿಜ್ಞಾನಿಗಳು ಧರ್ಮಕ್ಕೆ ವಿರುದ್ಧ, ಅದರಲ್ಲೂ ನನ್ನ ಬಗ್ಗೆ ಬಹಳಷ್ಟು ಜನರಲ್ಲಿ ಇದಿದೆ. ನಾನು ಮಾತಾಡುವಾಗ ಇಲ್ಲಿ ಸತ್ಯ ಏನಿದೆ ಅದನ್ನು ಹೇಳಬೇಕಾಗುತ್ತೆ. ಭಗವಾನ್ ಬುದ್ಧನ ಇದನ್ನು ನೋಡಿದ್ರೆ ನೀವು ಸೈಕಾಲಜಿ ಬಹಳಷ್ಟು ಇದೆ. ಇನ್ಫ್ಯಾಕ್ಟ್ ನಮ್ಮ ಸೈಕಾಲಜಿಯಲ್ಲಿ ನಾನು ಬಹಳ ಇಷ್ಟಪಡುವ ಬ್ರಾಂಚ್ ಅಂದ್ರೆ ರ್ಯಾಷನಲ್ ಇಮೋಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತಾರೆ. ಅದರ ಬಗ್ಗೆ ನಾನು ಸುಮಾರು ಲೇಖನಗಳನ್ನು ಕೂಡ ಬರೀತಾ ಇರ್ತೇನೆ. ನಾನು ಬರೆಯುವುದು ಪುಸ್ತಕಗಳಿಗಲ್ಲ, ನಾನು ಜನಸಾಮಾನ್ಯರಿಗೆ ಉಪಯೋಗ ಆಗುವ ಫೇಸ್ಬುಕ್ ಜಾಲತಾಣದಲ್ಲೇ ಹೆಚ್ಚಾಗಿ ಬರೆಯುವುದು. ಅದರಲ್ಲಿ ಈ ರ್ಯಾಷನಲ್ ಇಮೋಟಿವ್ ಬಿಹೇವಿಯರ್ ಥೆರಪಿ ಓದುವಾಗ ನಾನು ಹೈಸ್ಕೂಲ್ನಲ್ಲಿ ಓದಿದ ಬುದ್ಧನ ಹಲವು ಇದು ಈಗ ಏನು ಡಿಸೈರ್ ಇಸ್ ದ ಕಾಸ್ ಫಾರ್ ಸಫರಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇನ್ನು ಭಗವದ್ಗೀತೆ ನಡೆದಿತ್ತೋ ನಡೆದಿರ್ಲಿಲ್ವೋ ಇದಲ್ಲ, ಆದ್ರೆ ಅದರಲ್ಲಿ ಏನು ವಾಟ್ ವಾಸ್ ದ ಪ್ರೈಮರಿ ಇದು ನನಗೆ ನನ್ನ ತಂದೆ ಹೇಳ್ತಿದ್ದದನ್ನ ನನಗೆ ಹೆಲ್ಪ್ ಆಗಿದೆ. ನಾನು ಸಣ್ಣ ಹುಡುಗ ಆಗಿದ್ದಾಗ, ಆಸ್ತಿಕನಾಗಿದ್ದಾಗಂತೂ ಬಹಳ ಹೆಲ್ಪ್ ಆಗಿತ್ತು. ಆದ್ರೆ ಅಲ್ಲಿ ಕಲಿತ ಪಾಠಗಳನ್ನ ನಾನು ಮರ್ತಿಲ್ಲ. ನಾನು ನಿಮ್ಗೆ ಹೇಳುವುದೇನಂದ್ರೆ ಭಗವದ್ಗೀತೆ ಯಾಕೆ ಯುದ್ಧದ ಒಂದು ವೆದರ್ ಇಟ್ ಈಸ್ ಎ ರಿಯಲ್ ಹ್ಯಾಪನಿಂಗ್ ಆರ್ ನಾಟ್, ಐ ಆಮ್ ನಾಟ್ ಇನ್ ಟು ದಟ್. ವೈ ಈಸ್ ಇಟ್ ದಟ್ ಎಂಟೈರ್ ಥಿಂಗ್ ಇನ್ ಫ್ರಂಟ್ ಆಫ್ ಅ ಬ್ಯಾಟಲ್ ಫೀಲ್ಡ್? ಯುದ್ಧಕ್ಕೆ ಹೋಗ್ತಾ ಇರುವ ಅರ್ಜುನ ಅಂದ್ರೆ ನಾವೆಲ್ಲರೂ ಒಂದು ಪರೀಕ್ಷೆಯ ಹೆದರಿಕೆಯ ಮಗು ಇರ್ಬೋದು, ಚುನಾವಣೆ ನಿಲ್ಲಕ್ಕೆ ಹಿಂಜರಿಯುತ್ತಿರುವ ಸಾಮಾಜಿಕ ಕಾರ್ಯಕರ್ತ ಇರ್ಬೋದು, ಪ್ರಮೋಷನ್ಗೆ ಹೋಗ್ತಿರುವಂತಹ ಬ್ಯಾಂಕರ್ ಇರಬಹುದು. ಅವನಿಗೆ ಅತಿ ಅಗತ್ಯವಾದ ಆತಂಕ ನಿರ್ಮೂಲನೆಗೆ ಕೆಲವು ಅಂಶಗಳಿದೆ. ಈ ಉದಾಹರಣೆಗೆ ನನಗೆ ನನ್ನ ಅಪ್ಪ ಯಾವಾಗ್ಲೂ, ನನಗೆ ಪರೀಕ್ಷೆ ಆತಂಕ ಬಹಳ ಇತ್ತು. ಅಪ್ಪ ನನಗೆ ಯಾವಾಗ್ಲೂ ಹೇಳೋರು, ನೀನು ಭಗವದ್ಗೀತಾ ಮೆಂಟಾಲಿಟಿ ಇಡ್ಕೋ, ನೀನು ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಪ್ರಯತ್ನವನ್ನ ನೀನು ಮಾಡು. ಅಫ್ಕೋರ್ಸ್ ಆವಾಗ ಅವರು ರಿಸಲ್ಟ್ ಅನ್ನ ದೇವರಿಗೆ ಬಿಟ್ಟಿದ್ದು ಅಂದಾಗ ನಾನು ಒಪ್ತಾ ಇದ್ದೆ. ಈಗ ನಾನು ಒಪ್ಪುವುದಿಲ್ಲ. ಆದ್ರೆ ಈಗಲೂ ದಟ್ ಲೆಸನ್ ಈಸ್ ದೇರ್. ರಿಸಲ್ಟ್ಗೋಸ್ಕರ ಕೆಲಸ ಮಾಡಬೇಡ, ನೀನು ಮಾಡುವ ಕೆಲಸವನ್ನ ನಿನ್ನ ಶ್ರಮ ವಹಿಸಿ ಮಾಡು. ಇದು ಐ ಥಿಂಕ್ ಇಟ್ ಇಸ್ ದ ಬೇಸಿಸ್ ಆಫ್ ಸೈಕಾಲಜಿ. ಇವತ್ತು ರ್ಯಾಷನಲ್ ಇಮೋಟಿವ್ ಬಿಹೇವಿಯರ್ ಥೆರಪಿ ಅಂತ ನಾನು ಏನ್ ಹೇಳಿದೆ, ಲಕ್ಷಾಂತರ ಜನರು ಅನುಯಾಯಿಗಳು ಅಮೆರಿಕ ದೇಶದಲ್ಲಿ, ಇಂಗ್ಲೆಂಡ್ ದೇಶದಲ್ಲಿ ಈ ರ್ಯಾಷನಲ್ ಇಮೋಟಿವ್ ಬಿಹೇವಿಯರ್ ಥೆರಪಿಗೆ ಇದ್ದಾರೆ. ಇದರ ಮೋಟಿವ್ ಇದು ಏನ್ ಹೇಳುತ್ತೆ, ಮಸ್ಟ್, ಶುಡ್, ನಾನು ಗೆಲ್ಲಲೇಬೇಕು, ನಾನು ಮಾರ್ಕ್ ತೆಗೆಯಲೇಬೇಕು, ನಾನು ಈ ಪದವಿಯಲ್ಲಿ ಉಳಿಯಲೇಬೇಕು, ನಾವು ಎಲ್ಲ ಚುನಾವಣೆಯನ್ನು ಗೆಲ್ಲಲೇಬೇಕು. ಇದನ್ನು ಬಿಡಿ, ನಿಮ್ ಕೆಲಸ ನೀವು ಸರಿಯಾಗಿ ಮಾಡಿ. ಆ ಮಸ್ಟ್ ಶುಡ್ ಏನಿದೆ ಅದು ನಿಮ್ಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ. ದಿಸ್ ಇಸ್ ವಾಟ್ ಭಗವದ್ಗೀತಾ ಆಲ್ಸೋ ಸೆಡ್. ಕರೆಕ್ಟ್. ಸೊ ನಾನು ಹೇಳುವುದಾದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಈ ಬಗ್ಗೆ ಸಾಕಷ್ಟು ಇದೆ. ಬಹುಶಃ ನನ್ನ ಪ್ರಕಾರ ಪ್ರತಿ ಆ ದೇಶದ ಸಂಸ್ಕೃತಿಗಳಲ್ಲಿ ಇವೆಲ್ಲ ಇರುತ್ತೆ. ಇದನ್ನ ನಮ್ಮ ಜನಸಾಮಾನ್ಯರು ತಿಳ್ಕೊಳ್ಬೇಕು. ಕರೆಕ್ಟ್. ಈಗ ನೋಡಿ ಸರ್, ಮನಃಶಾಸ್ತ್ರ ವೈಜ್ಞಾನಿಕ ತಳಹದಿಯಲ್ಲಿ ರೂಪುಗೊಂಡಂತಹ ಒಂದು ಕಾಲಘಟ್ಟ ಮತ್ತು ಅದರ ವಿಧಾನ, ಈ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಮನಃಶಾಸ್ತ್ರ ವೈಜ್ಞಾನಿಕ ತಳಹದಿ ಬಹುಶಃ ಕಳೆದ ಒಂದು 30-40 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಇದಕ್ಕೆ ನಾನು ಮುಖ್ಯ ಕಾರಣಗಳು ಅಂತ ಹೇಳುವಾಗ, ಒಂದು ನಿಮ್ಯಾನ್ಸ್ ಸಂಸ್ಥೆ ಬೆಂಗಳೂರಿನಲ್ಲಿ ಬಂದು, ಐ ಥಿಂಕ್ ಈಗ ನನಗೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, 1950s ಅಲ್ಲಿ ಪ್ರಾರಂಭ ಆಗಿದ್ದು ಅಂತ ನೆನಪು. ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಸಂಸ್ಥೆ ಇದು. ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ ನಮ್ಮ ಏನು ಈ ಮೆಂಟಲ್ ಹೆಲ್ತ್ ರಿಸರ್ಚ್. ಒಳ್ಳೆ ಹ್ಯಾಟ್ಸ್ ಆಫ್ ಟು ದಮ್. ಹಾಗೆ ಕೆಲವು ವ್ಯಕ್ತಿಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಮೊದಲನೇ ವ್ಯಕ್ತಿ ನನಗೆ ನೆನಪು ಬರುವುದು ನನ್ನ ಗುರುಗಳಾದ ಡಾಕ್ಟರ್ ಅಶೋಕ್ ಪೈ ಅವರು. ಯಾಕಂದ್ರೆ ಒಂದು ಸಂಸ್ಥೆ ಮಾಡುವ ಕೆಲಸವನ್ನ ಅವರು ಮಾಡಿದ್ರು. ಏನು ಈ ಕೆಲವು ಈ ಬೇರೆ ಬೇರೆ, ನಾನು ಕಾಂಟ್ರವರ್ಸಿಗೆ ಈ ಸಂದರ್ಶನವನ್ನು ಇದು ಮಾಡ್ತಾ ಇಲ್ಲ, ಕೆಲವು ಜಾತ್ರೆಗಳು, ಬೆತ್ತಲೆ ಸೇವೆ, ಇಂತಹ ವಿಚಾರಗಳು ನಡೀತಾ ಇದ್ದಾಗ ಅಲ್ಲಿ ಹೋಗಿ ಅಶೋಕ್ ಪೈ ಇದು ತಪ್ಪು, ಇದರಿಂದ ಮನುಷ್ಯನ ಒಂದು ಏನು ಮನುಷ್ಯನ ಮಾನಸಿಕ ಕಾಯಿಲೆಗಳಿಗೆ ಇವೆಲ್ಲ ಚಿಕಿತ್ಸೆ ಅಲ್ಲ, ಈ ಬೆತ್ತಲೆ ಸೇವೆ ಇರ್ಬೋದು ಅಥವಾ ಈ ಬೇರೆ ಬೇರೆ ತರದ ಜಾತ್ರೆಗಳಲ್ಲಿ ನಡೆಯುವಂತಹ ಕೆಲವು ಸಮೂಹ ಸನ್ನಿಗಳಿರ್ಬೋದು, ಅದನ್ನು ವಿರೋಧಿಸುವುದು. ಇದನ್ನು ಮಾಡಿದವರಲ್ಲಿ ಮೊದಲಿಗರು ನನಗೆ ನೆನಪಿರುವ ಹಾಗೆ ಅಶೋಕ್ ಪೈ ಅವರು. ಅಫ್ಕೋರ್ಸ್ ಅವರು ಅವರದಾದಂತ
ಅವರು ಇವನ್ನ ಏನಂದ್ರೆ ಈ ಅಸ್ಟ್ರಾಲಜರ್ಸು ಇವರುಗಳನ್ನು ಕರೆದು ಸಮಾವೇಶವನ್ನು ಮಾಡಿದ್ದಾರೆ. ಆದ್ರೆ ಅವರ ಒಂದು ಜನಸಾಮಾನ್ಯರಲ್ಲಿ ಬಹಳಷ್ಟು ಅರಿವು ಮೂಡಿಸಲಿಕ್ಕೆ Correct. ವೈಜ್ಞಾನಿಕ ತಳಹದಿ ಇದೆ ಈ ಕಾಯಿಲೆಗಳಿಗೆ ಅನ್ನುವುದಕ್ಕೆ ಶ್ರಮಿಸಿದವರು. ಹಾಗೆ ಡಾಕ್ಟರ್ CR ಚಂದ್ರಶೇಖರ್ ಅವರು ಬಹುಶಃ ಒಂದು ಮನೋವೈದ್ಯಕೀಯ ವಿಚಾರಗಳ ಬಗ್ಗೆ ಒಂದು ದೊಡ್ಡ ಒಂದು ವಿಶ್ವಕೋಶ ಅವರು ಅಂತ ಹೇಳಿದ್ರು ತಪ್ಪಾಗಲಾರದು, ಅಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಸೊ ಇವೆಲ್ಲದರ ಬೇಸಿಸ್ ಮೇಲೆ ಇವರಿಬ್ಬರನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಿಜವಾಗಲೂ ಕಣ್ಣಿಗೆ ಕಾಣುವಂತ ಗಣನೀಯ ಸೇವೆ ಮಾಡಿರುವಂತವ್ರು ಇವರು. ಹೀಗೆ ಸಣ್ಣ ಸಣ್ಣ ಊರುಗಳಲ್ಲಿ ಬಹಳಷ್ಟು ಮನೋವೈದ್ಯರುಗಳು ಕೆಲಸ ಮಾಡಿದ್ದಾರೆ. ಹಾಗೆಯೇ ಕೆಲವು ರೈಟಿಂಗ್ಸ್, ಈಗ ಶಿವರಾಮ್ ಕಾರಂತರ ಹಲವು ರೈಟಿಂಗ್ಸ್ ನಲ್ಲಿ ನೀವು ನೋಡಿದ್ರೆ ಸಾಕಷ್ಟು ಮನೋವೈದ್ಯಕೀಯ ವಿಚಾರಗಳು, ಮಾನಸಿಕ ಕಾಯಿಲೆಗಳ ಬಗ್ಗೆ ಮತ್ತೆ ಅವರದೇ ಸ್ವಂತ ಅನುಭವಗಳು ಇದನ್ನೆಲ್ಲ ಬರೆದಿದ್ದಾರೆ. ಸೊ ಇವೆಲ್ಲ ಏನಾಯ್ತಂದ್ರೆ ದೇ ಬಿಕೇಮ್ ದ ಬೇಸಿಸ್. ನನ್ನ ಪ್ರಕಾರ ಅಟ್ಲೀಸ್ಟ್ ನನಗೆ ಮಾನಸಿಕ ಆರೋಗ್ಯದಲ್ಲಿ ಇಂಟ್ರೆಸ್ಟ್ ಬರಲಿಕ್ಕೆ ಅಶೋಕ್ ಪೈ ಅವರ ಪುಸ್ತಕಗಳು, ಅಶೋಕ್ ಪೈ ಅವರೊಂದಿಗೆ ಸಣ್ಣ ವಯಸ್ಸಿನಲ್ಲಿ ನನಗೇನು ಪರಿಚಯ ಆಯಿತು, ಅವರ ಮಾತಿನ ಶೈಲಿ, ಅವರು ಕನ್ವೆ ಮಾಡುವ ಮ್ಯಾಟರು, ಇದರಿಂದ ನಾನು ಬಹಳ ಆಕರ್ಷಿತನಾಗಿದ್ದೆ. ಅದರಿಂದ ಹೇಳ್ತಾ ಇದ್ದೇನೆ. ಸೊ ಇದು ಒಂದು ಮಾನಸಿಕ ಕಾಯಿಲೆಗಳು ಅಂದ್ರೆ ಮೆದುಳಿನ ಒಂದು ಏನು ನರವಾಹಕಗಳಲ್ಲಿ ಉಂಟಾಗುವ ಬದಲಾವಣೆಗಳು, ಮಾನಸಿಕ ಕಾಯಿಲೆಗಳು, ಇದಕ್ಕೆ ಚಿಕಿತ್ಸೆ ಇದೆ, ಮಾತ್ರೆ ಚಿಕಿತ್ಸೆ, ವಿದ್ಯುತ್ ಕಂಪನ ಚಿಕಿತ್ಸೆ, ಈ ತರದ ಚಿಕಿತ್ಸೆಗಳು ಇದೆ ಅನ್ನುವುದು ನಮ್ಮ ದೇಶದಲ್ಲಿ ಕಳೆದ ಒಂದು 50-60 ವರ್ಷಗಳಲ್ಲಿ ಸಾಕಷ್ಟು ಜನರಿಗೆ ಮನವರಿಕೆ ಆಗಿದೆ. ಸಾಕಷ್ಟು ಜನ ಗುಣ ಆಗ್ತಾ ಇದ್ದಾರೆ. ಸಾಕಷ್ಟು ಜನ ಮನೋವೈದ್ಯರಲ್ಲಿ ಬರ್ತಾರೆ. ಬಹುಶಃ ಯಾವುದೇ ಮನೋವೈದ್ಯರು ಕೆಲಸ ಇಲ್ಲದೆ ಕೂತ್ಕೊಂಡಿಲ್ಲ, ಎಲ್ಲಿ ಹೋದರೂ ಜನ ತುಂಬುತ್ತಾರೆ. ಸೊ ಇದು ನನಗೆ ಬಹಳ ಖುಷಿ ತರುವಂತ ವಿಷಯ. ಅಂಡ್ ಇದು ಏನಂದ್ರೆ, ಇದು ಒಂದು ಸೊಸೈಟಿಗೆ ಒಂದು ಕ್ಲೀನ್ ಇದು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ BP ಕಾಯಿಲೆ, ಶುಗರ್ ಕಾಯಿಲೆ, ಇದರಿಂದ ಹೇಗೆ ಇದಕ್ಕೆ ಹೇಗೆ ಮಾತ್ರೆಗಳು ಲಭ್ಯವಿದೆಯೋ ಅದೇ ರೀತಿ ಖಿನ್ನತೆ, ಆತಂಕ ಮನೋಬೇನೆ ಅಥವಾ ಚಿತ್ತವಿಕಲತೆ, ಇಂತಹ ಕಾಯಿಲೆಗಳಿಗೂ ಕೂಡ ಮಾತ್ರೆ ಚಿಕಿತ್ಸೆ, ಮಾತು ಚಿಕಿತ್ಸೆ, ವೈಜ್ಞಾನಿಕವಾದ ಮಾತು ಚಿಕಿತ್ಸೆ, ನಾನು ಆಗಲೇ ಹೇಳಿದೆ ನಿಮಗೆ, ರ್ಯಾಷನಲ್ ಇಮೋಟಿವ್ ಬಿಹೇವಿಯರ್ ಥೆರಪಿ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೇವೆ, ಸೈಕೋಥೆರಪಿ ಅಂತ ಹೇಳ್ತೇವೆ, ಇವು ಇದೆ ಅನ್ನೋದನ್ನ ನಾನು ಜನಸಾಮಾನ್ಯರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಈ ನಮ್ಮ ಸಮಾಜಕ್ಕೆ, ಈಗಿನ ಸಮಾಜಕ್ಕೆ ವಿಶೇಷವಾಗಿ ಮನಃಶಾಸ್ತ್ರದ ಅವಶ್ಯಕತೆ ಎಷ್ಟು ಇದೆ ಅಂತ ನಿಮ್ಗೆ ಕಾಣ್ತದೆ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ? ನನಗೆ ಏನ್ ಅನ್ಸುವುದಂದ್ರೆ, ನಮ್ಮ ಸಮಾಜಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಪ್ರಿವೆಂಟಿವ್ ಸೈಕ್ಯಾಟ್ರಿ. ಪ್ರಿವೆಂಟಿವ್ ಅಂದ್ರೆ ಈ ಕಾಯಿಲೆಗಳು ಬಾರದ ಹಾಗೆ. ಸೊ ಈ ಕಾಯಿಲೆಗಳು ಬಾರದ ಹಾಗೆ ಅಂದ್ರೆ ಏನು? ಒಂದು ಅರಿವು, ಅರ್ಲಿ ಇಂಟರ್ವೆನ್ಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಬುದ್ಧಿಮಾಂದ್ಯತೆ, ಆಟಿಸಮ್ ಅನ್ನುವಂತ ಇದು ಇದೆ. ಇವೆಲ್ಲ ಏನಂದ್ರೆ ಇದು ಕಾಯಿಲೆ ಅಂತ ಹೇಳಬಾರ್ದು. ನಾನು ಬರಿತಾ ಎಷ್ಟೋ ಸರಿ ಕಾಯಿಲೆ ಅಂತ ಬರಿತೇನೆ, ಆಮೇಲೆ ನಾನು ತಿದ್ದುಕೊಳ್ತೇನೆ. ಇವೆಲ್ಲ ನ್ಯೂನತೆಗಳು, ಮೆದುಳಿನಲ್ಲಿ ಉಂಟಾಗುವಂತ ಕೆಲವು ನ್ಯೂನತೆಗಳು. ಇದು ಈ ನ್ಯೂನತೆಗಳಿಂದ ಅಂಗವಿಕಲತೆ, ಡಿಸೆಬಿಲಿಟಿ ಉಂಟಾಗುತ್ತೆ. ಇವುಗಳನ್ನ ಅರ್ಲಿಯಾಗಿ ಐಡೆಂಟಿಫೈ ಮಾಡಿ ಅದಕ್ಕೆ ಸರಿಯಾದ ಚಿಕಿತ್ಸೆ, ಆ ಚಿಕಿತ್ಸೆ ಕೊಡುವಂತ ವರ್ಕ್ ಫೋರ್ಸ್ ಭಾರತದಲ್ಲಿ ಬಹಳ ಅಗತ್ಯತೆ ಇದೆ. ಇದಾದ ಮೇಲೆ ಇನ್ನೊಂದೇನಂದ್ರೆ, ಕೆಲವು ಮ್ಯಾನ್ ಮೇಡ್ ಡಿಸೀಸಸ್ ಇವತ್ತಿನ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಅಂತಲ್ಲ ಎಲ್ಲ ಕಡೆ ಇದೆ. ನಾನು ನಮ್ಮ ದೇಶವನ್ನೇ ಇದು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ನಾವು ಯೋಚನೆ ಮಾಡಬೇಕಾಗಿರೋದೇನಂದ್ರೆ ಕಂಪ್ಯಾರಿಸನ್, ಕಾಂಪಿಟೇಷನ್, ಎಕ್ಸ್ಪೆಕ್ಟೇಷನ್, ಈ ಮೂರು. ಇದನ್ನು ಸರಿಯಾಗಿ ಯೋಚನೆ ಮಾಡಿ ನೋಡಿ. ನಾವು ನಮ್ಮನ್ನು ಇನ್ನೊಬ್ಬರ ಒಟ್ಟಿಗೆ ಕಂಪೇರ್ ಮಾಡುವುದರಿಂದ, ನಾವು ಇನ್ನೊಬ್ಬರ ಒಟ್ಟಿಗೆ ಒಂದು ಕಾಂಪೀಟ್ ಮಾಡಿ ಧಾವಂತ, ಐ ಶುಡ್ ಬಿ ದ ಬೆಸ್ಟ್, ನನ್ನದೇ ಯಾವಾಗಲೂ ಮುಂದಿರಬೇಕು, ನಾನೇ ಬೆಸ್ಟ್ ಆಗಿರಬೇಕು, ಈ ಯೋಚನೆಗಳು ನಮಗೆ ಸಾಕಷ್ಟು ಒತ್ತಡಕ್ಕೆ ಸಿಲುಕಿಸ್ತಾ ಇದೆ. ಮೂರನೇದು ಎಕ್ಸ್ಪೆಕ್ಟೇಷನ್, ಅವ್ರು ನನ್ನೊಂದಿಗೆ ಹೀಗೆ ಬಿಹೇವ್ ಮಾಡಬೇಕು, ಎಲ್ಲರೂ ನನ್ನೊಂದಿಗೆ ಇದೇ ರೀತಿ ಬಿಹೇವ್ ಮಾಡಬೇಕು, ಎಲ್ಲರೂ ನನಗೆ ಗೌರವವನ್ನು ಕೊಡಬೇಕು, ಅಥವಾ ಎಲ್ಲರೂ ನನಗೆ ಮನ್ನಣೆಯನ್ನು ಕೊಡಬೇಕು. ಈ ಅಪ್ರೂವಲ್ ಎಡಿಕ್ಷನ್, ಇವೆಲ್ಲ ಏನಾಗ್ತಾ ಇದೆ, ಇದು ನಮಗೆ ಒತ್ತಡವನ್ನ ಕಾಸ್ ಮಾಡ್ತಾ ಇದೆ. ಬಹುಶಃ ನಾವು ಇದ್ರ ಬಗ್ಗೆ ಸಾಮೂಹಿಕ ಚಿಂತನೆ ಅಗತ್ಯ ಅಂತ ಅನ್ಸುತ್ತೆ. ಇದಕ್ಕೆ ನಾನು ಹೊರತಲ್ಲ, ನಾವೆಲ್ಲರೂ ಕುತ್ಕೊಂಡು ಯೋಚನೆ ಮಾಡಬೇಕಾದಂಥದ್ದು. ಇವತ್ತು ನಮ್ಮ ಹಲವು ಸಮಸ್ಯೆಗಳಿಗೆ ಇದೇ ಮೂರು: ಕಂಪ್ಯಾರಿಸನ್, ಕಾಂಪಿಟೇಷನ್, ಎಕ್ಸ್ಪೆಕ್ಟೇಷನ್. ಇದರ ಬಗ್ಗೆ ಚಿಂತನೆಗಳು ನಡೆದು ಇದನ್ನ ತಿದ್ದುವ ಒಂದು ಇದು ಏನು ಸರಿಯಾದ ಒಂದು
ಪ್ಲಾಟ್ಫಾರ್ಮ್ಗಳಾದ್ರೆ ಬಹುಶಃ ನಮ್ಮ ಹಲವು ಒತ್ತಡಗಳಿಗೆ ಸ್ವಲ್ಪ ಆದರೂ ಕಡಿವಾಣ ಬೀಳುತ್ತೆ ಅಂತ ನನಗೆ ಅನಿಸುತ್ತೆ. ಹಿಂದೆ ಈಗ ಕಳೆದ ಒಂದು 50-60 ವರ್ಷಗಳಲ್ಲಿ ನಮ್ಮ ಭಾರತದಲ್ಲಿ ಮನಃಶಾಸ್ತ್ರ ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದೆ ಅಂತ ನೀವು ಹೇಳಿದ್ರಿ. ಅದಕ್ಕಿಂತ ಹಿಂದೆ ನಮ್ಮ ಸಮಾಜದಲ್ಲಿ ಮನಃಶಾಸ್ತ್ರದ ಅವಶ್ಯಕತೆಯನ್ನ ಜನ ಅಂದ್ರೆ ಈ ಸಮಾಜ ಹೇಗೆ ನಿವಾರಿಸಿಕೊಳ್ತಿದ್ರು ಸರ್? ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ ಸೀತಾರಾಮರಾವ್. ಯಾಕಂದ್ರೆ ನಾನು ಮನಃಶಾಸ್ತ್ರ ಯಾಕೆ ತಗೊಂಡೆ ಫಸ್ಟ್ ಹೇಳ್ತೇನೆ. ನನ್ನ ತಂದೆಯ ಕುಟುಂಬದಲ್ಲಿ ಬಹಳಷ್ಟು ಜನರಿಗೆ ಮಾನಸಿಕ ಸಮಸ್ಯೆಗಳಿತ್ತು. ಸೊ ತಂದೆ ಹೇಳಿದ್ದನ್ನು ಕೇಳಿದಾನೆ. ತಂದೆಯವರಿಗೆ ಅಶೋಕ್ ಪೈ ಅವರ ಹತ್ರ ಕರ್ಕೊಂಡು ಹೋಗುವುದು, ಅವರಿಗೆ ಅಪಾಯಿಂಟ್ಮೆಂಟ್ಸ್ ಅನ್ನು ಫಿಕ್ಸ್ ಮಾಡುವುದು ಎಲ್ಲ ನೋಡಿದನ್ನ. ಅದಕ್ಕೂ ಮುಂಚೆ ಏನಾಗ್ತಾ ಇತ್ತು ಅಂತಾನು ನೆನಪಿದೆ. ಮತ್ತೆ ಅಪ್ಪನ ಮಾತಿನಲ್ಲಿ ಕೇಳಿದೆ. ಹಿಂದೆ ಇಡೀ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಇದಕ್ಕೆ ನಾನು ಮಾತಾಡಿದ್ರೆ, ಯಾಕಂದ್ರೆ ನನ್ನ ತಂದೆ ಹುಟ್ಟಿ ಬೆಳೆದದೆಲ್ಲ ಮಂಗಳೂರಿನಲ್ಲಿ. ಕಾಕತಾಳಿ ಅನ್ನೋಗೆ ನನ್ನದೇ ಹೆಸರಿನ ವೆಂಕಟ್ರಾಯ್ ಅಂತ ಒಬ್ರು ವೈದ್ಯರು ಇದ್ರಂತೆ. ಅವರು ಅವರು ಬಹುಶಃ ಸರ್ಕಾರಿ ಇದರಲ್ಲಿದ್ರು ಅಂತ ಕಾಣುತ್ತೆ. ಒಬ್ಬರೇ ವೈದ್ಯರು. ಅವ್ರ ಹತ್ರ ಪೇಷಂಟ್ಸ್ ಅನ್ನು ಕರ್ಕೊಂಡು ಹೋಗ್ತಾ ಇದ್ರು. ಇಲ್ಲದೇ ಇದ್ರೆ ಹಿಸ್ಟೀರಿಯಾ ಅಂತ ಹೇಳ್ತಿದ್ರು. ಹೆಣ್ಣು ಮಕ್ಕಳಿಗೆ ಬಂದ್ರೆ ಹಿಸ್ಟೀರಿಯಾ ಅಂತ. ಅವರನ್ನ ದೇವರು, ದೆವ್ವ, ಭೂತ. ಸೊ ನಾನು ಹಿಂದೆ ಒಂದ್ಸರಿ ಹೇಳಿದ್ದೇನೆ, ಎಲ್ಲಿ ಈ ಒಬ್ರು ಯಾರೋ ಅಸ್ಟ್ರಾಲಜರ್ ಅವರದೇ ಒಂದು ಪರ್ಸನಲ್ ಕಾರ್ಯಕ್ರಮಕ್ಕೆ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ರು. ಅವರ ಮಗಳು ಮನಃಶಾಸ್ತ್ರ ಓದಿದ್ರಿಂದ ಅವಳು ನನ್ನ ಸ್ಟೂಡೆಂಟ್ ಆಗಿದ್ಲು. ಆ ಕಾರಣದಿಂದ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಯಾಕಂದ್ರೆ ನನ್ನ ಅಪ್ಪನ ಬಾಯಿಂದ ಕೇಳಿದ್ದು, ನನ್ನ ಸಂಬಂಧಿಕರ ಬಾಯಿಂದ ಕೇಳಿದ್ದು, ಹಿಂದೆ ಮನೋವೈದ್ಯರು ಇಲ್ಲದೆ ಇದ್ದಾಗ ಆ ಕೆಲಸವನ್ನ ನೀಗಿಸ್ತಾ ಇದ್ದವರು ಇವರೇ. ಅದು ಸರಿಯಾ ತಪ್ಪ ಇದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತಾ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಹಲವು ಸಾರಿ ನಾನು ಮತ್ತೆ ಹಿಂದೆ ಬಹಳಷ್ಟು ವರ್ಷಗಳ ಹಿಂದೆ ನಾನು ಕೂಡ ಇದನ್ನು ನಂಬಿದ್ದೆ. ಏನಂದ್ರೆ ಇವರು ಅಸ್ಟ್ರಾಲಜರ್ಸು, ಇವರುಗಳು ಜ್ಯೋತಿಷಿಗಳು, ಮತ್ತೆ ಈ ದರ್ಶನ ಪಾತ್ರಿಗಳು, ಇವರೆಲ್ಲ ಮೈನ್ ಸ್ಟ್ರೀಮಿಗೆ ಸೈಕಾಲಜಿಸ್ಟ್, ಸೈಕ್ಯಾಟ್ರಿ ಇವರ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ. ಅದು ಆ ನಿಲುವುಗಳಲ್ಲಿ ನಾನು ಸಾಕಷ್ಟು ಬದಲಾವಣೆಗಳು ಬಂದಿದೆ. ಸ್ವಲ್ಪ ಕಾಂಟ್ರವರ್ಸಿಯಲ್ ಅನ್ಸ್ಬೋದು ನಾನು ಮಾತಾಡೋದು, ಬಟ್ ನಿಮಗೆ ಸತ್ಯ ಹೇಳ್ಬೇಕಂದ್ರೆ ಹೌದು, ನನ್ನದೇ ಒಂದು ಅನುಭವದಲ್ಲಿ ಹೇಳ್ತೇನೆ. ಒಬ್ರು ಹೆಸರಾಂತ ಜ್ಯೋತಿಷ್ಯರು, ಹೆಸರು ಬೇಡ, ಅವ್ರಿಗೆ ಮಾನಸಿಕ ಸಮಸ್ಯೆ ಇತ್ತು. ಅವರು ಇಲ್ಲಿ ಬರ್ಲಿಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ರು. ನಾನು ಎಷ್ಟೋ ಜನರು ಪ್ರಿನ್ಸ್ ಟು ಪಾಪರ್ ಅವರ ಮನೆಗಳಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಹೋಗಿದ್ದೇನೆ. ಕಾರಣ ನೋಡಿ, ಪ್ರಿನ್ಸ್ಗೆ ಯಾಕೆ ಅಂದ್ರೆ ಅವ್ರು ಇಲ್ಲಿ ಬಂದ್ರೆ ಬೇರೆ ಜನಸಾಮಾನ್ಯರಿಗೆ ತೊಂದರೆ. ಪಾಪರ್ಗೆ ಯಾಕೆ ಅಂದ್ರೆ ಅವನನ್ನು ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ವೆಹಿಕಲ್ ಅವರಿಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಅಂತ ಒಂದು ಕಾರಣದಿಂದಾಗಿ ನಾನು ಒಬ್ಬರು ಜ್ಯೋತಿಷ್ಯರ ಮನೆಗೆ ಚಿಕಿತ್ಸೆಗೂ ಹೋದೆ, ಅವರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ. ಗುಣಮುಖರಾದ್ರು. ಒಂದು 6-7 ತಿಂಗಳ ನಂತರ ನನಗೆ ಗೊತ್ತಾದ ವಿಷಯ ಏನಂದ್ರೆ, ಇವರು ಎಲ್ಲರ ಹತ್ರ ಹೇಳ್ತಿದ್ರಂತೆ ಭಂಡಾರಿಯವರು ಜಾತಕ ತೋರಿಸ್ಲಿಕ್ಕೆ ಬರ್ತಾರೆ ಅಂತ. ಆಗ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮರು ಚಿಂತನೆ ಮಾಡಬೇಕಾಯ್ತು. ಇಲ್ಲಿ ನಾನು ಹೇಳುದು, ಈ ಟಿವಿ ಜ್ಯೋತಿಷ್ಯ ಅಥವಾ ಈ ಜ್ಯೋತಿಷ್ಯದ ಹೆಸರಲ್ಲಿ ಯಾವುದೇ ಇದು ಇಲ್ಲದೆ ಫೋರ್ಕಾಸ್ಟ್ ಮಾಡ್ತೇನೆ, ಇದೆಲ್ಲ ಸಾಧ್ಯವ? ಫೋರ್ಕಾಸ್ಟ್ ಮಾಡೋದಿದ್ರೆ ನನಗೆ ಅಣ್ಣಾಜಿ ಬಲ್ಲಾಳ್ರದ್ದು ಒಂದು ಬಹಳ ಇಷ್ಟ ಆದ ಒಂದು ಇದನ್ನ ಹೇಳ್ತಾರೆ. ಅವ್ರು ಹೇಳ್ತಾ ಇದ್ರು, ಈ ಬಾಯಿಗೆ ಮದ್ದು ಹಾಕಿದ್ರು ಅಂತಾರಲ್ಲ, ಅದು ನಿಜ ಅಂತ ಆಗಿದ್ರೆ ಇಲ್ಲಿ ಯಾರೋ ಬಂಟ್ವಾಳ ಅಲ್ಲಿ ಇಲ್ಲಿ ಎಲ್ಲ ಮದ್ದು ಹಾಕಿದ್ದನ್ನು ತೆಗಿತಾರೆ, ಮದ್ದು ಹಾಕ್ತಾರೆ ಅಂತ ಎಲ್ಲ ಹೇಳ್ತಾರಲ್ಲ, ಕೇರಳದಲ್ಲಿ ಹಾಕ್ತಾರೆ ಅಂತ ಹೇಳ್ತಾರಲ್ಲ ಭಂಡಾರಿಯವರೇ. ಅವರನ್ನು ನಾವು ಪಾಕಿಸ್ತಾನಕ್ಕೆ ಕಳಿಸಿ ಮುಷಾರಫ್ಗೆ ಯಾಕೆ ಹಾಕಿಸಬಾರದು ಅಂತ ಕೇಳ್ತಾ ಇದ್ರು. ಇದನ್ನ ಯಾಕೆ ನಿಮ್ಗೆ ಇದನ್ನ ಹೇಳ್ತಾ ಇದ್ದೇನೆಂದ್ರೆ, ಹಿಂದಿನ ಕಾಲದಲ್ಲಿ ಹೌದು ವಿಜ್ಞಾನ ಮುಂದುವರಿಯದೇ ಇದ್ದಾಗ ನಮ್ಮದೇ ಆದಂತ ನಮ್ಮ ಕಟ್ಟುಪಾಡುಗಳಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಡೆದು ಬಂದಂತಹ ಇವೆಲ್ಲ ಇತ್ತು. ಯಾಕಂದ್ರೆ ಮುಂಚೆ ಇನ್ಫ್ಯಾಕ್ಟ್ ನಾನು ಮೊನ್ನೆ ಎಲ್ಲಿಯೋ ಓದ್ತಾ ಇದ್ದೆ, ಈ ಅಸ್ಟ್ರಾಲಜಿ ಮತ್ತೆ ಹೆಲ್ತ್ ಕಂಬೈನ್ ಮಾಡಿ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ. ಇವೆಲ್ಲ ಎಷ್ಟು ಸೈಂಟಿಫಿಕ್ ನನ್ನನ್ನು ಕೇಳಬೇಡಿ. ನೀವು ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೆ ಏನೆಲ್ಲ ಇತ್ತು ಅನ್ನೋದಕ್ಕೆ ನನ್ನ ಉತ್ತರ ಇದು. ಯಾಕಂದ್ರೆ ಇಟ್ ಶುಡ್ ನಾಟ್ ಬಿ ಮಿಸ್ಇಂಟರ್ಪ್ರಿಟೆಡ್. ಸೊ ಅದು ಎಷ್ಟು ಸರಿ ಎಷ್ಟು ತಪ್ಪು ನಾನು ಮಾತಾಡ್ತಾ ಇಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಅಸ್ಟ್ರಾಲಜರ್ಸ್ ಇರ್ಬೋದು ಅಥವಾ ಇವರು ಇರ್ಬೋದು, ದರ್ಶನ ಪಾತ್ರಿಗಳು, ಇವ್ರ ಹತ್ರ ಜನರು ಹೋದಾಗ ಒಂದು ನಾನು ಹೇಳುದು ಕ್ಯಾಥಾರಿಸಿಸ್ ಅಂತ ಹೇಳ್ತೇವೆ. ನಮ್ಮ ಮನಸ್ಸಿನಲ್ಲಿದ್ದ ವಿಚಾರಗಳನ್ನು ಹೇಳ್ತಾರೆ. ಹೇಳಿದಾಗ ಈಗ ಉದಾಹರಣೆಗೆ ನನಗೆ ನೆನಪಿದೆ, ಒಂದು 20 ವರ್ಷಗಳ ಹಿಂದೆ ಈ ರೂಪೇಶ್ ಕಲ್ಮಾಡಿ ಅಂತ ಹೇಳಿ ಇಲ್ಲಿ ಒಬ್ಬ ಯುವಕ ಈ ಉದಯ ಟಿವಿಯಲ್ಲಿ
ಈ ಒಂದು ಇದನ್ನ ಏನದು ಸಿರಿ ಜಾತ್ರೆಯ ಇದನ್ನು ಮಾಡಿದ್ರು ವಿಶ್ಲೇಷಣೆ. ಆಗ ನಾನು ಅವ್ರ ಜೊತೆ ಹೋಗಿದ್ದೆ ಅಲ್ಲಿಗೆ. ಅಶೋಕ್ ಪೈ ಅವರ ಒಂದು ಇದರಿಂದ ನಂಗೆ ಅಂಟಿಕೊಂಡ ತೆವಲೋದು. ಸೊ ಅವ್ರ ಜೊತೆ ಅಲ್ಲಿ ಸಿರಿ ಜಾತ್ರೆ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ನನಗೆ ಕಂಡದ್ದು ಒಂದು ತಾಯಿ ತನ್ನ ಮಗನನ್ನು ಕಳ್ಕೊಂಡಿದ್ಲು. ಅವಳ ಮಗ ಯುದ್ಧದಲ್ಲಿ ಸತ್ತು ಹೋಗಿದ್ದು. ನಮ್ಮ ಐ ಥಿಂಕ್ ಸಮ್ ಇಂಡಿಯನ್ ಸೋಲ್ಜರ್. ಅವಳು ಆ ಸಿರಿ ಜಾತ್ರೆಯಲ್ಲಿ ಅವ ಮಗನನ್ನು ನೋಡಿದ ಹಾಗೆ ಆಯ್ತು. ಮಗನನ್ನು ನೋಡಿದೆ, ತಾಯಿ ನಿನ್ನ ಒಂದು ಇದರಲ್ಲಿ ನೋಡಿದೆ ಅಂತ ಹೇಳಿ ಬಹಳ ಖುಷಿಯಲ್ಲಿ ನಗಾಡಿದ್ಲು. ಆಗ ಅವಳ ಗಂಡ ನನಗೆ ಹೇಳ್ತಾ ಇದ್ರು, ಸರ್ 3 ವರ್ಷದ ನಂತರ, ಮಗ 3 ವರ್ಷದ ಹಿಂದೆ ಸತ್ತು ಹೋಗಿದ್ದ, 3 ವರ್ಷದ ನಂತರ ಮೊದಲ ಬಾರಿ ಅವಳು ನಗ್ತಾ ಇದ್ದಾಳೆ. ಮೊದಲ ಬಾರಿ ಅವಳಿಗೆ ಮಗ ಸಿಕ್ಕಿದ ಹಾಗೆ ಆಗ್ತದೆ. ಇದು ಒಂದು ಸಾರ್ಟ್ ಆಫ್ ಸಮೂಹವಾಗಿ ಸಾಮೂಹಿಕವಾಗಿ ಎಲ್ಲರೂ ಒಂದು ದುಃಖದಲ್ಲಿರುವವರು ಕೂತ್ಕೊಂಡು ಅವರ ಒಂದು ದೇವಿಯ ಒಂದು ಇದು ಆ ಜಾತ್ರೆಯ ಟೈಮ್ನಲ್ಲಿ ಆಗುವಂಥದ್ದು. ಆ ಟೈಮ್ನಲ್ಲಿ ಅವಳಿಗೆ ಮನಸ್ಸಿಗೆ ಒಂಥರ ಒಂದು ಉದ್ವೇಗ ಬಂದ ಹಾಗೆ ಆಗೋದು, ದೇವಿ ಪೊಸೆಸ್ ಆದ ಹಾಗೆ ಆಗೋದು, ಅವಳ ಮಗ ಕಂಡ ಹಾಗೆ ಆಗೋದು. ಇವೆಲ್ಲ ಬಹುಶಃ ದೀಸ್ ವೇರ್ ಆಲ್ ಕಾಮನ್ ದೋಸ್ ಡೇಸ್. ಯಾಕಂದ್ರೆ ಇವತ್ತು ನಾನು ಕೊಚ್ಚಿನ್ ಹತ್ರ ನಾನು ಸಣ್ಣ ಹುಡುಗ ಇದ್ದಾಗ ಅಪ್ಪ ನನ್ನನ್ನು ಒಂದ್ಸರಿ ಕರ್ಕೊಂಡು ಹೋಗಿದ್ರು. ಚೋಟಾನಿಕರ ಅಂತ ಒಂದು ಜಾಗ ಇದೆ. ಅಲ್ಲಿ ಮಾನಸಿಕ ಸಮಸ್ಯೆ ಇರೋರ್ನೆಲ್ಲ ಕರ್ಕೊಂಡ್ಬಂದು ಅವರ ಕೂದಲಿಗೆ ಮೊಳೆ ಇದು ಮಾಡ್ತಾರೆ. ಅವ್ರಿಗೇನು ತೊಂದರೆ ಆಗಲ್ಲ, ಹಿಂಸೆ ಅಲ್ಲ. ಹಾಗೆ ಮಾಡಿದ್ರೆ ಕಾಯಿಲೆ ಗುಣ ಆಗ್ತದೆ. ಹಾಗೆ ಕೊಲ್ಲೂರು ದೇವಿಗೆ ಯಾರಿಗಾದ್ರೂ ಮಾತಾಡುವ ಇದು ತೊಂದರೆ ಇದ್ರೆ ಬಂಗಾರದ ನಾಲಿಗೆ ಕೊಟ್ರೆ ಕಡಿಮೆ ಆಗ್ತದೆ. ಇವೆಲ್ಲ ನಮ್ಮ ನಂಬಿಕೆಗಳು. ಇದು ಎಗೈನ್ ಹೇಳ್ತಾ ಇದ್ದೇನೆ, ಸರಿ ತಪ್ಪು ನೀವೇ ಯೋಚನೆ ಮಾಡ್ಬೇಕಿದನ್ನು. ಇವೆಲ್ಲ ಬಹುಶಃ ಹಿಂದಿನ ಕಾಲದಲ್ಲಿ ಮನೋವೈದ್ಯಕೀಯ ವಿಜ್ಞಾನ ಇಲ್ಲದೆ ಇದ್ದಾಗ ನಮ್ಮದೇ ಆದಂತ ಕೆಲವು ಮೆಥಡ್ಸ್. ಬಟ್ ನಾನು ಹೇಳುದು, ಈಗ ವಿಜ್ಞಾನ ಮುಂದುವರೆದಂತಲ್ಲ, ಇದರಲ್ಲಿ ಕೂಡ ಬದಲಾವಣೆಗಳಾಗಬೇಕು. ಮನೋವೈದ್ಯಕೀಯ ವಿಜ್ಞಾನ ಮುಂದುವರೆದ ಹಾಗೆ ಈ ಕೆಥಾರಿಸಿಸ್ ನನ್ನ ಚೇಂಬರ್ನಲ್ಲೂ ಆಗ್ತದೆ. ಎಷ್ಟೋ ಸರಿ ಸುಮಾರು ಹೊತ್ತು ಮಾತಾಡಿದ್ರೆ ಕೆಲವರು ಬಾಯಿ ಬಿಡ್ತಾರೆ. ಅವರಿಗೆ ಆದಂತ ಶೋಷಣೆ, ಅವರಿಗೆ ಆದಂತ ಲೈಂಗಿಕ ಶೋಷಣೆ, ಅವರಿಗೆ ಅತ್ತೆಯಿಂದ ಆಗ್ತಾ ಇರುವಂತ ಕಿರುಕುಳ, ಗಂಡನ ಒಂದು ನಪುಂಸಕತೆಯಿಂದ ಉಂಟಾಗ್ತಾ ಇರುವಂತಹ ಸಮಸ್ಯೆಗಳು, ಇವೆಲ್ಲ ಹೊರಗೆ ಬರುತ್ತೆ. ಸೊ ವಾಟ್ ಐ ಮೀನ್ ಟು ಸೇ ಇಸ್, ಹಿಂದಿನ ಕಾಲದಲ್ಲಿ ಇವೆಲ್ಲ ಇತ್ತು, ಕರೆಕ್ಟು. ಅಂಡ್ ಆ ಟೈಮ್ನಲ್ಲಿ ಅವರು ಮಾಡಿದ್ದಾರೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಯಾಕಂದ್ರೆ ಆವಾಗ ವೈಜ್ಞಾನಿಕವಾದ ಯಾವುದೇ ಚಿಕಿತ್ಸೆಗಳು ಲಭ್ಯ ಇರಲಿಲ್ಲ. ಈಗ ವೈಜ್ಞಾನಿಕ ಚಿಕಿತ್ಸೆಗಳು ಮುಂದುವರಿತಾ ಇದ್ದ ಹಾಗೆಲ್ಲ ಆ ಚಿಕಿತ್ಸೆಗಳ ಉಪಯೋಗ ಕೂಡ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಈಗ ನೋಡಿ ಸರ್, ಮನಸ್ವಾಸ್ಥ್ಯಕ್ಕೆ, ಒಬ್ಬ ವ್ಯಕ್ತಿಯ ಮನಸ್ಸಿನ ಸ್ವಾಸ್ಥ್ಯಕ್ಕೆ ಸವಾಲಾಗಿರುವಂತಹ ಅಂಶಗಳು ಯಾವುದೆಲ್ಲ ಅಂತ ನಮ್ಮ ಮನಃಶಾಸ್ತ್ರ ಹೇಳ್ತದೆ. ಸವಾಲು ಅನ್ನುವಾಗ ಮೊದಲನೇದಾಗಿ ನಮ್ಮ ವ್ಯಕ್ತಿತ್ವವೇ ಸವಾಲು ನನ್ನ ಪ್ರಕಾರ. ನಮ್ಮ ಜೀವನದ ಶಿಲ್ಪಿ ನಾವೇ. ಕರೆಕ್ಟ್. ಎಷ್ಟೋ ಸರಿ ನಾವು ನಮ್ಮಿಂದ ಆಗಲ್ಲ ಅನ್ಕೊಂಡು ಹೋದ್ರೆ ಏನೂ ಆಗಲ್ಲ. ಅದು ಒಂದು ಸವಾಲು. ಎರಡನೇದು, ಸಮಾಜ ಕೂಡ ಕೆಲವೊಮ್ಮೆ ಸವಾಲೇ. ಈ ಸಮಾಜದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಒಂದು ಕಂಪ್ಯಾರಿಸನ್ನು, ಕಾಂಪಿಟೇಷನ್ನು, ಮತ್ತೆ ಕೀಳರಿಮೆ ತರುವಂತಹ ಎಷ್ಟೋ ವಿಚಾರಗಳು. ಹೌದು. ಯಾಕಂದ್ರೆ ಈಗ ನಮ್ಮ ಸಮುದಾಯದಲ್ಲೇ ನೀವು ನೋಡಿದ್ರೆ, ಬಹುಶಃ ನಮ್ಮ ಸಮುದಾಯದಲ್ಲಿ ಈ ಕೀಳರಿಮೆ ತರುವಂತಹ ವಿಷಯಗಳು ಇಲ್ಲದೆ ಇದ್ದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಈ ಸಂವಿಧಾನದಲ್ಲಿ ವಿಶೇಷವಾದ ಇದನ್ನ ಕೊಡ್ತಾ ಇರಲಿಲ್ಲ. ಇವೆಲ್ಲ ಏನಂದ್ರೆ ನಮ್ಮ ಸಮಾಜದಲ್ಲೇ ಬಂದಿರುವಂತಹ ಕೆಲವು ಅನಿಷ್ಟಗಳು, ಅನಿಷ್ಟ ಪದ್ಧತಿಗಳು, ಸೂಪರ್ಸ್ಟಿಷನ್, ಇವೆಲ್ಲ ನಮ್ಮ ದೊಡ್ಡ ಸವಾಲು ಮನುಷ್ಯನಿಗೆ. ಎಷ್ಟೋ ಸರಿ ಏನಾಗುತ್ತಂದ್ರೆ ಸಮಾಜ ಅವನಿಗೆ ಪದೇ 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 ಕೊಂಕಿ ಮಾತಾಡೋದು, ಅವನನ್ನು ತುಳಿಯುವುದು, ಅವನು ಈ ಜಾತಿ ಅದು ಇದರ ಆಧಾರದ ಮೇಲೆ ಅವನನ್ನು ಪ್ರತ್ಯೇಕಿಸುವುದು, ಇವು ಕೂಡ ಸವಾಲು. ಯಾಕಂದ್ರೆ ನಾವು ಬರೀ ನನ್ನ ಜೀವನದ ಶಿಲ್ಪಿ ನಾನೇ ಅಂತ ಹೇಳಿದ್ರು ಈ ಹೊರಗಡೆಯ ಫ್ಯಾಕ್ಟರ್ಸು ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಮೂರನೆಯ ಫ್ಯಾಕ್ಟರ್ ಬಂದು ಜೆನೆಟಿಕ್ಸ್. ಹಲವು ಸಾರಿ ಏನಾಗ್ತದಂದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ವಂಶವಾಹಿನಿಯಲ್ಲಿ ಕೆಲವು ಕಾಯಿಲೆಗಳಿರುತ್ತೆ. ಅದನ್ನು ಕೂಡ ಈಗ ತಿದ್ದುವ ಹಲವು ಇದು ಬಂದಿದೆ. ಅಂದ್ರೆ ಈಗ ಉದಾಹರಣೆಗೆ ನೀವು ನೋಡಿ, ಡಯಾಬಿಟೀಸು. ಇನ್ಫ್ಯಾಕ್ಟ್ ಡಯಾಬಿಟೀಸ್ ವಂಶವಾಹಿನಿಯಿಂದ ಬರೋದು ಅಂತಿದ್ರು. ಈಗ ಡಯಾಬಿಟೀಸ್ ಬಹಳ ಡಿಫ್ರೆಂಟ್ ಹೇಳ್ತಾರೆ. ಈಗ ಅವ್ರು ಏನ್ ಹೇಳ್ತಾರೆ, ಕೆಲವು ಬಿಹೇವಿಯರ್ಸ್ ವಂಶವಾಹಿನಿಯಿಂದ ಬಂದು ಅದರಿಂದ ಡಯಾಬಿಟೀಸ್ ಬರುತ್ತೆ ಅಂತ. ಅಂದ್ರೆ ಅಪ್ಪ
ತಿನ್ನುವ ಹೊಟ್ಟೆ ಬಾಕ ಆಗಿದ್ರೆ, ಮಗ ಸಹ ಹೊಟ್ಟೆ ಬಾಕ ಆದ್ರೆ ಶುಗರ್ ಬರುತ್ತೆ. ಅದೇ ಒಬ್ಬ ಮಗ ಹೊಟ್ಟೆ ಬಾಕತನವನ್ನ ಐಡೆಂಟಿಫೈ ಮಾಡಿ ಕಂಟ್ರೋಲ್ ಮಾಡಿದ್ರೆ ಅವನಿಗೆ ಶುಗರ್ ಬರುವುದಿಲ್ಲ. ಅಪ್ಪ ಮೊದಲು ಸೋಂಬೇರಿ, ಕೆಲಸ ಮಾತ್ರ ಮಾಡುದು, ಆದ್ರೆ ಎಕ್ಸಸೈಸ್ ಮಾಡುದಿಲ್ಲ. ಮಗ ಅದನ್ನ ಇನ್ಹೆರಿಟ್ ಮಾಡಬಹುದು. ಇನ್ಹೆರಿಟ್ ಮಾಡಿ ಅವನಿಗೆ ಗೊತ್ತಾಯ್ತು ನಾನು ಇದರಿಂದಲೇ ಮಾಡ್ತಾ ಇರೋದು ಅಂತ ಹೇಳಿ ಅವನ ಜೀವನ ಶೈಲಿಯನ್ನು ಬದಲು ಮಾಡಿದ್ರೆ ಅವನ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ. ಹಾಗೆ ಬಹುಶಃ ಮಾನಸಿಕ ಕಾಯಿಲೆಗಳಲ್ಲೂ ಈ ವಂಶವಾಹಿನಿಯ ಇದು ಇದೆ, ಆದರೆ ಅದನ್ನು ಬದಲು ಮಾಡಲಿಕ್ಕೆ ಸಾಕಷ್ಟು ಇದು ನಡೀತಾ ಇದೆ. ಈಗ ಪ್ರತಿಯೊಂದು ಇದರಲ್ಲೂ ಕೂಡ ಈ ಮಾತು ಚಿಕಿತ್ಸೆ, ನಾನು ಹೇಳಿದಲ್ಲ, ಮನಸ್ಸನ್ನು ತಿದ್ದಲಿಕ್ಕೆ ರ್ಯಾಷನಲ್ ಇಮೋಟಿವ್ ಬಿಹೇವಿಯರ್ ಥೆರಪಿ ಇರ್ಬೋದು. ಈಗ ಇವನ್ ಬೈಪೋಲಾರ್ ಡಿಸಾರ್ಡರ್ ಅಲ್ಲಿ ಇತ್ತೀಚೆಗೆ ನನಗೆ ಇಂಟ್ರೆಸ್ಟ್ ಬಂದಿರುವಂತದ್ದು ಅಂದ್ರೆ ಇಂಟರ್ಪರ್ಸನಲ್ ಸೋಷಿಯಲ್ ರಿದಮ್ ಥೆರಪಿ ಅಂತ. ಈ ಬೈಪೋಲಾರ್ ಡಿಸಾರ್ಡರ್ ಅಂದ್ರೆ ಇದರಲ್ಲಿ ಇವರ ಮನಸ್ಸು ಕೆಲವೊಮ್ಮೆ ಹೈ ಆಗುದು, ಬಹಳ ಖುಷಿ, ಎಲ್ಲರ ಹತ್ರ ಮಾತಾಡುದು, ಕೆಲವು ಸರಿ ಡಲ್, ಇವರು ಯಾರು ಬೇಡ, ಸಾಯ್ತೇನೆ ಅಂತ ಹೇಳುದು. ಇದನ್ನ ಅವರು ಐಡೆಂಟಿಫೈ ಮಾಡಿ ಅದರಲ್ಲಿ ಹೇಗೆ ಬದಲಾವಣೆಗಳನ್ನು ತರಬಹುದು, ಈ ರೀತಿಯಾಗಿ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಸೊ ಒಟ್ಟಿನಲ್ಲಿ ನನಗೇನು ಅನ್ಸುತ್ತೆ ಅಂದ್ರೆ ಆ ಮನುಷ್ಯ ತನ್ನನ್ನು ತಾನು ಅರಿತುಕೊಳ್ಳುವುದು, ಕೂತ್ಕೊಂಡು ವಿಶ್ಲೇಷಣೆ ಮಾಡಿಕೊಳ್ಳುವುದು, ಆತ್ಮಾವಲೋಕನ ಮಾಡಿಕೊಳ್ಳುವುದು, ಅಗತ್ಯ ಬಿದ್ದಾಗ ಪ್ರೊಫೆಷನಲ್ ವೃತ್ತಿಪರರ ಒಂದು ಸಹಾಯವನ್ನು ಪಡೆಯುವುದು, ಇದನ್ನು ಮಾಡಿದರೆ ಹಲವು ಸವಾಲುಗಳನ್ನು ಎದುರಿಸಬಹುದು ಅಂತ ನನಗನ್ಸುತ್ತೆ. ಈಗ ನೋಡಿ ಸರ್, ಹಿಪ್ನೋಟಿಸಮ್ ಇದು ಮನಃಶಾಸ್ತ್ರದ ಅಂಗವೇ? ಇದು ಅಂಗ ಹೌದು ಅಂತಾದ್ರೆ ಇದರಿಂದ ಆಗುವ ಉಪಯೋಗ ಏನು? ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ ಸೀತಾರಾಮ್ ರಾವ್. ಯಾಕಂದ್ರೆ ಸೀತಾರಾಮ್ ಅಲ್ಲ ಸರ್, ರಂಗನಾಥ್ ರಾವ್, ಸಾರಿ, ವೆರಿ ಸಾರಿ. ಈ ಹಿಪ್ನೋಟಿಸಮ್ ಅನ್ನೋದೇನಿದೆ, ಇದು ವೈದ್ಯಕೀಯ ಶಾಸ್ತ್ರದ ಒಂದು ಅಂಗ, ಡೆಫಿನೆಟ್ಲಿ. ಯಾಕಂದ್ರೆ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೆದಿದೆ. ಇದು ಏನಂದ್ರೆ ಮನುಷ್ಯನನ್ನ ಅವನ ಒಂದು ಸಬ್ ಕಾನ್ಶಿಯಸ್ ಕಾನ್ಫ್ಲಿಕ್ಟ್ಸ್ ಏನಿರುತ್ತೆ ಅದನ್ನ, ಅಂದ್ರೆ ಅವನ ಒಳ ಮನಸ್ಸಿನಲ್ಲಿ ಏನು ಒಂದು ದ್ವಂದ್ವಗಳಿರುತ್ತೆ, ಅವನು ಅಥವಾ ಅವಳು ಓಪನ್ ಆಗಿ ಹೇಳುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವರನ್ನ ಈ ಸಂಮೋಹಿನಿ ಸ್ಥಿತಿಗೆ ಕರೆದುಕೊಂಡು ಹೋಗಿ ಅವರ ಬಾಯಿ ಬಿಡಿಸುವುದು, ಇದು ಜನಸಾಮಾನ್ಯರಿಗೆ ಕೊಲೋಕ್ವಿಯಲಿ ಅರ್ಥ ಆಗುವ ಒಂದು ಇದು ಡೆಫಿನೇಷನ್. ನಿಜ ಹೇಳಬೇಕು ಅಂದ್ರೆ ಬಹಳಷ್ಟು ಜನರ ತಲೆಯಲ್ಲಿ ಏನಿದೆ ಅಂದ್ರೆ ಮನಃಶಾಸ್ತ್ರಜ್ಞರು, ಮಾನಸಿಕ ಆರೋಗ್ಯ ತಜ್ಞರು ಎಲ್ಲರಿಗೂ ಹಿಪ್ನೋಸಿಸ್ ಬರುತ್ತೆ ಅಂತ. ನನಗೆ ಹಿಪ್ನೋಸಿಸ್ ಬರಲ್ಲ. ಅದ್ರಲ್ಲಿ ಟ್ರೈನಿಂಗ್ ತಗೊಂಡವ್ರು ಇದ್ದಾರೆ. ಈಗ ಉಡುಪಿ ಮಣಿಪಾಲದಲ್ಲಿ ಡಾಕ್ಟರ್ ದಿನೇಶ್ ಅಂತ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದ್ದಾರೆ, ಅವರು ಹಿಪ್ನೋಸಿಸ್ ಮಾಡ್ತಾರೆ. ಈಗ ಇತ್ತೀಚೆಗೆ ಅವರು ಮಣಿಪಾಲದಲ್ಲಿ ರಿಟೈರ್ ಆದ್ರು, ಅವರು ಮಾಡ್ತಾ ಇದ್ರು. ನನಗೆ ಏನಾದರೂ ಯಾವುದಾದ್ರೂ ಪೇಷಂಟ್ಗೆ ಬೆನಿಫಿಟ್ ಆಗುತ್ತೆ ಅಂತ ಅನಿಸಿದಾಗ ನಾನು ಅವರಿಗೆ ರೆಫರ್ ಮಾಡ್ತಾ ಇದ್ದೆ. ಇಟ್ ಕ್ಯಾನಾಟ್ ಬಿ ಡನ್ ಬೈ ಆಲ್. ಒಂದು, ಇಟ್ ರಿಕ್ವೈರ್ಸ್ ಸ್ಪೆಷಲ್ ಟ್ರೈನಿಂಗ್ ಅಂಡ್ ಇಟ್ ಈಸ್ ನಾಟ್ ಎ ಪೆನೇಸಿಯಾ ಫಾರ್ ಎವ್ರಿಥಿಂಗ್. ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಹಿಪ್ನೋಸಿಸ್ ಅನ್ನು ಯೂಸ್ ಮಾಡಿ ಬಹಳಷ್ಟು ಜನ ಎಲ್ಲಾ ಕಾಯಿಲೆಗಳನ್ನು ಗುಣ ಮಾಡ್ತೇವೆ ಅಂತ ಹೇಳಿಕೊಳ್ಳುವವರಿದ್ದಾರೆ, ಹಿಂದಿನ ಜನ್ಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂತ ಹೇಳುವವರಿದ್ದಾರೆ. ದೊಡ್ಡ ದೊಡ್ಡ ಮನುಷ್ಯರು ನನ್ನ ಹತ್ರ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಒಬ್ರು ಸೈಕ್ಯಾಟ್ರಿಸ್ಟ್ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಏನಂದ್ರೆ ಅವರು ಹಿಂದಿನ ಜನ್ಮದ ಒಂದು ಇದರ ಬಗ್ಗೆ ಏನೋ ಮಾತಾಡಿ, ಅದು ಸೈಕ್ಯಾಟ್ರಿಸ್ಟೇ ಬರೆದ್ರು. ಈಗ ನಾನು ಯಾವಾಗ್ಲೂ ಜನಸಾಮಾನ್ಯರಿಗೆ ಹೇಳ್ತೇನೆ, ನಾನು ಒಂದನ್ನು ಹೇಳ್ತೇನೆ ಅಂತ ಅದನ್ನು ಬಿಲೀವ್ ಮಾಡಬೇಡಿ. ಬುದ್ಧ ಹೇಳಿದಾನೆ, ಅವನು ಹೇಳಿದ್ದನ್ನೇ ಬಿಲೀವ್ ಮಾಡಬಾರ್ದಂತ. ಒಬ್ಬ ಸೈಕ್ಯಾಟ್ರಿಸ್ಟ್ ಬರೆದ ಕೂಡಲೇ ಅದು ವೈಜ್ಞಾನಿಕ ಆಗಲ್ಲ, ಅದು ಅವನ ವ್ಯೂ. ಅದು ಹೌದು, ಕರೆಕ್ಟ್. ನಾನು ಇಲ್ಲಿ ಕಾಂಟ್ರವರ್ಸಿ ಬೇಡ ಅಂತ ಅವರ ಹೆಸರು ಅವಾಯ್ಡ್ ಮಾಡಿದ್ದೇನೆ. ನನಗೆ ಒಬ್ಬರು ಬಹಳ ದೊಡ್ಡ ಮನುಷ್ಯರು ಹೇಳಿದ್ರು, ನೀವು ಇದನ್ನು ಓದಬೇಕು ಒಂದು ದಿನ ಅಂತ. ಆ ಪುಸ್ತಕವನ್ನು ನಾನು ಓದಿದ್ದೆ. ಇದನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಹಿಪ್ನೋಸಿಸ್ ಕೆನಾಟ್ ಕ್ಯೂರ್ ಆಲ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್. ಇಟ್ ಇಸ್ ಎ ಫಾಲ್ಸ್ ಬಿಲೀಫ್. ಹಿಪ್ನೋಸಿಸ್ ಈಸ್ ಯೂಸ್ಡ್ ಇನ್ ಮೈನರ್ ಮೆಂಟಲ್ ಡಿಸಾರ್ಡರ್ಸ್, ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆಗಳು. ಡಿಸೋಸಿಯೇಷನ್ ಅಂತ ಹೇಳ್ತೇವೆ, ಉನ್ಮಾದ ಸ್ಥಿತಿ ಅಂತ. ಉನ್ಮಾದ ಸ್ಥಿತಿ ಅಂದ್ರೆ ಒಬ್ಬಳಿಗೆ ಯಾರಿಗೋ ಲೈಂಗಿಕ ಶೋಷಣೆ ಆಗಿರುತ್ತೆ. ಆ ಲೈಂಗಿಕ ಶೋಷಣೆಯನ್ನ ಅವಳು ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ. ಅವಳು ಮದುವೆ ಆಗುತ್ತೆ. ಮದುವೆ ಆದ ಮೇಲೆ ಅವಳು ಸಡನ್ ಆಗಿ ಮೈ ಮೇಲೆ ಬಂದ ಹಾಗೆ ಮಾಡುದು, ಭೂತ ಬಂದ ಹಾಗೆ ಮಾಡುದು, ಗಂಡ ಲೈಂಗಿಕ ಸಂಪರ್ಕಕ್ಕೆ ಕರೆಯುವಾಗ ಅನ್ಕಾನ್ಶಿಯಸ್ ಆಗಿ ಬೀಳುದು, ಹೀಗೆ ಮಾಡ್ತಾ ಇರ್ತಾರೆ. ಇದನ್ನು ಅವಳು ಹೇಳಲಿಕ್ಕೆ ಆಗುದಿಲ್ಲ. ಅಂತವರನ್ನ ನಾವು ವಿಶ್ಲೇಷಿಸಿ
ನಾವು ಮಾತಾಡಿದಾಗ ಅವರು ಏನು ಹೇಳದಿದ್ರೆ, ರಿಸರ್ಚ್ ಏನು ಹೇಳುತ್ತೆ ಅಂದ್ರೆ, ನಾವು ತುಂಬಾ ಹೊತ್ತು ಕೂತ್ಕೊಂಡು ಮಾತಾಡಿದ್ರೆ ಹಿಪ್ನೋಸಿಸ್ ಮಾಡುವ ಕೆಲಸ ನಮ್ಮ ಇಬ್ಬರ ನಡುವೆ ಮಾತುಕತೆಯೇ ಮಾಡುತ್ತೆ. ಕರೆಕ್ಟ್. ಆದ್ರೆ ಹಲವು ಸಂದರ್ಭಗಳಲ್ಲಿ ಅದು ಸಾಧ್ಯವಾಗದೇ ಇದ್ದಾಗ ಹಿಪ್ನೋಸಿಸ್ ಮಾಡ್ತೇವೆ. ಮತ್ತೆ ವೈದ್ಯಕೀಯವಾಗಿ ಕೂಡ ಹಿಪ್ನೋಸಿಸ್ ಪಾಸಿಬಲ್ ಇದೆ. ವೈದ್ಯಕೀಯವಾಗಿ ಅಂದ್ರೆ ಒಂದು ಇಂಜೆಕ್ಷನ್ ಇದೆ. ನಾನು ಯೂಶುವಲಿ ಮಾತ್ರೆಗಳ ಹೆಸರು, ಇಂಜೆಕ್ಷನ್ ಹೆಸರು ಹೇಳುವುದಿಲ್ಲ. ಇಂಜೆಕ್ಷನ್ ಅನ್ನ ಕೊಡುವಾಗ ಸ್ಲೋ ಆಗಿ ಒಂದು ಕೃತಕವಾದ ಒಂದು ಅಟ್ಮಾಸ್ಫಿಯರ್ ಅಲ್ಲಿ, ಅಂದ್ರೆ ಒಂದು ಖಾಲಿ ರೂಮ್ ನಲ್ಲಿ ಒಂದು ದಾದಿಯೊಂದಿಗೆ ಒಂದು ಪೇಷಂಟ್ ಅನ್ನ ಮಲಗಿಸಿ, ಅಂದ್ರೆ ಹಾಸಿಗೆಯಲ್ಲಿ ಮಲಗಿಸಿ ದಾದಿಯ ಸಹಾಯದಿಂದ BP ಶುಗರ್ ಅವರು ನೋಡ್ತಾ ಇರುವಾಗ, BP ಪಲ್ಸ್ ನೋಡ್ತಾ ಇರುವಾಗ ನಾನೊಂದು ಇಂಜೆಕ್ಷನ್ ಅನ್ನು ಮೆಲ್ಲ ಕೊಡುವಾಗ, ಆ ಟೈಮ್ ನಲ್ಲಿ ನಾವು ಅವರದ್ದು ಆಕ್ಸಿಜನ್ ನೋಡ್ಬೇಕಾಗತ್ತೆ, ಅವರ ಹೃದಯ ಬಡಿತವನ್ನು ನೋಡ್ಬೇಕಾಗತ್ತೆ, ಸುಮಾರೆಲ್ಲ ಇದಿದೆ. ಆ ಇಂಜೆಕ್ಷನ್ ಅನ್ನು ಸ್ಲೋ ಆಗಿ ಕೊಡುವಾಗ ಅವರು ಹಿಪ್ನೋಸಿಸ್ಗೆ ಹೋಗ್ತಾರೆ. ಸುಪ್ತ ಮನಸ್ಸಿನಲ್ಲಿ ಅವರಲ್ಲಿ ಇದ್ದ ವಿಚಾರಗಳನ್ನು ಹೇಳ್ತಾರೆ. ಇದನ್ನು ನಾವು ಆಬ್ ರಿಯಾಕ್ಷನ್ ಅಂತ ಕರಿತೇವೆ. ಸೊ ಹಿಪ್ನೋಸಿಸ್ಸಿನ ಅಗತ್ಯ ಇಲ್ಲ. ಇದನ್ನ ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೇನೆಂದ್ರೆ, ಬಹಳ ಜನ ಚಿತ್ತವಿಕಲತೆ ಎನ್ನುವಂತ ಮನೋರೋಗ ಇದೆ, ಭ್ರಮೆಗಳು, ಸಂಶಯಗಳು ಇರುತ್ತೆ, ಅದು ಸ್ಕಿಜೋಫ್ರೆನಿಯಾ ಅಂತಾರೆ. ಅದಕ್ಕೆ ಹಿಪ್ನೋಸಿಸ್ ಮಾಡಿ ಅಂತ ಡಾಕ್ಟರ್ಸ್ ಬಂದದ್ದಿದೆ. ಸೊ ಅದಕ್ಕೋಸ್ಕರ ನೀವು ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಾ. ಹಿಪ್ನೋಸಿಸ್ ಒಂದು ವೈಜ್ಞಾನಿಕ ಚಿಕಿತ್ಸೆ. ಆದರೆ ವೈಜ್ಞಾನಿಕ ಚಿಕಿತ್ಸೆ ಅಂದ ಕೂಡಲೇ ಎಲ್ಲದಕ್ಕೂ ಎಲ್ಲವನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಹಿಪ್ನೋಸಿಸ್ ಎಲ್ಲಾ ತಜ್ಞರು ಮಾಡುವುದಿಲ್ಲ. ಅದರಲ್ಲಿ ಟ್ರೈನಿಂಗ್ ಪಡೆದ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವರು ಮಾತ್ರ ಮಾಡ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಸರ್, ಈ ನಮ್ಮ ಮನಸ್ಸನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳುವ ಬಗೆ ಹೇಗೆ? ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ನಾವು ಹೇಗೆ ಸಮತೋಲನದಲ್ಲಿ ಇಟ್ಟುಕೊಳ್ಬಹುದು? ಈಗ ಸಮತೋಲನ ಅನ್ನುವುದನ್ನೇ ಡಿಫೈನ್ ಮಾಡೋದು ಬಹಳ ಕಷ್ಟ. ಕರೆಕ್ಟ್. ಯಾಕಂದ್ರೆ ನಾವು ಎಷ್ಟೋ ಸರಿ ಈ ತರ ಇದು ಗೈಡ್ ಲೈನ್ಸ್ ಗಳನ್ನು ಕೊಡೋದು ಕಷ್ಟ. ಆದ್ರೆ ಮನುಷ್ಯ ಹ್ಯಾಪಿಯಾಗಿರ್ಬೇಕಾದ್ರೆ ಕೆಲವು ಸ್ಟ್ರಾಟಜೀಸ್ ಅನ್ನು ನಾನು ಹೇಳ್ಬೋದು. ಸ್ಟ್ರಾಟಜೀಸ್ ಅನ್ನುವಾಗ ಮೊದಲನೇದಾಗಿ ನಾನು ಹೇಳುವುದೇನೆಂದ್ರೆ, ಯಾರಾದರೂ ಒಬ್ರು ನಿಮಗಿಂತ ಹಿರಿಯರಿರ್ಬೋದು, ಅನುಭವಸ್ಥರಿರ್ಬೋದು, ಅವರ ಒಟ್ಟಿಗೆ ನಿಮ್ಮ ಮನಸ್ಸಿನಲ್ಲಿದ್ದ ವಿಚಾರಗಳನ್ನ ಎಲ್ಲ ಫ್ರ್ಯಾಂಕ್ ಆಗಿ ಮಾತಾಡುವಂತ ಒಂದು ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ. ಎ ಪ್ರಾಬ್ಲಮ್ ಶೇರ್ಡ್ ಇಸ್ ಪ್ರಾಬ್ಲಮ್ ಹಾಫ್ಡ್, ಪ್ರಾಬ್ಲಮ್ ಕೆಪ್ಟ್ ಇನ್ ಮೈಂಡ್ ಇಸ್ ಪ್ರಾಬ್ಲಮ್ ಡಬಲ್ಡ್ ಅಂತ ಹೇಳ್ತಾರೆ. ಸೊ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ಕೂತ್ಕೊಳ್ಳುವುದಕ್ಕಿಂತ ಯಾರ ಹತ್ರ ಆದ್ರೂ ಹೋಗಿ ಮಾತಾಡುವುದು. ಒಂದೇನಂದ್ರೆ, ಅವರು ಮಾತಾಡುವಂತವರು, ಗಾಸಿಪ್ ಮಾಡುವವರು, ಬೇರೆಯವರಿಗೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳುವವರು ಅಂತ ಆದ್ರೆ ಸ್ವಲ್ಪ ಜಾಗ್ರತೆ ಮಾಡಿ. ನಿಮ್ಮ ಮನಸ್ಸಿಗೆ ತೋರಿದ್ದನ್ನ ಹೇಳೋದು, ಅವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋದು, ಇದು ಒಂದು. ಮತ್ತೆ ಇಲ್ಲಿ ನಾನು BM ಹೆಗ್ಡೆ ಅವರು ಹೇಳಿದ ಒಂದು, ನನಗೆ BM ಹೆಗ್ಡೆ ಅವರ ಹಲವು ವಿಚಾರಗಳು ಇಷ್ಟ ಆಗುತ್ತೆ, ಕೆಲವು ವಿಚಾರಗಳು ಇಷ್ಟನೂ ಆಗಲ್ಲ. ಒಂದು ಹೇಳ್ತಾ ಇದ್ರು ಅವರು, ಏನಂದ್ರೆ, ವಾಟ್ ಈಟ್ಸ್ ಯು ಅಂಡ್ ವಾಟ್ ಯು ಈಟ್, ಇದರ ಬಗ್ಗೆ ಗಮನ ಕೊಡಿ ಅಂತ. ಬಹಳ ಖುಷಿ ತಂದ ವಿಷಯ. ವಾಟ್ ಈಟ್ಸ್ ಯು ಅಂತ ಹೇಳಿದ್ರೆ, ನಮ್ಗೆ ಯೂಶುವಲಿ ನಮ್ಮನ್ನು ತಿನ್ನುವ ವಿಚಾರಗಳು ಅಂದ್ರೆ, ಒಂದು ಜೆಲಸಿ, ಎರಡನೇದು ಸಾಧನೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ದುಡ್ಡು ಮಾಡಬೇಕು, ಹಣ ಗಳಿಸಬೇಕು, ಹೆಸರು ಗಳಿಸಬೇಕು, ಈ ತರದ ಒಂದು ಹಪಾಪಿ. ಅದರಲ್ಲಿ ತೀವ್ರವಾಗಿ ನಮ್ಮನ್ನು ನಾವು ಇನ್ವಾಲ್ವ್ ಮಾಡಿಕೊಂಡು ಅದೇ ಎಂಡ್ ಆಫ್ ಲೈಫ್ ಅನ್ಕೊಂಡು ಅದರ ಹಿಂದೆ ಹೋಗುವಂಥದ್ದು. ಉನ್ನತೋನ್ನತಿಯ ದಾಹ ಅಂತ ಕರಿತೇವೆ ಇದನ್ನು. ಇದು ಹಾಗೆಯೇ ಮತ್ಸರ, ಹಾಗೆ ಅವನಿಗೇನಾದರೂ ಕೆಟ್ಟದಾಗಲಿ ಅಂತ ದ್ವೇಷ, ಅಸೂಯೆ, ಇಂಥವುಗಳ ಬಗ್ಗೆ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಈಗ ನಮ್ಮ ಈ ಅರಿಷಡ್ ವರ್ಗಗಳು ಅಂತ ಏನು ಹೇಳ್ತಾರೆ, ಇದ್ರ ಬಗ್ಗೆ ನಾವು ಸ್ವಲ್ಪ, ಯಾಕಂದ್ರೆ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಇದನ್ನು ನಾವು ಸೆಲ್ಫ್ ಅವೇರ್ನೆಸ್ ಅಂತ ಕರಿತೇವೆ. ಇನ್ಫ್ಯಾಕ್ಟ್ ಬಹಳ ಅಗತ್ಯ ಇರುವುದು ಇವತ್ತು ನಮಗೆ, ಪ್ರತಿ ಜನಸಾಮಾನ್ಯನಿಂದ ಹಿಡಿದು ನಮ್ಮ ನಾಯಕರವರೆಗೆ ಅತಿ ಅಗತ್ಯವಾಗಿರುವುದಂದ್ರೆ ಈ ಸ್ವ ಅರಿವು. ಬಹುಶಃ ಈ ಸ್ವ ಅರಿವಿಗಿಂತ ದೊಡ್ಡದಿಲ್ಲ. ಇದನ್ನ ನಾವು ಕಲ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು. ಯಾಕಂದ್ರೆ ಇದರ ಬಗ್ಗೆ ಕೂಡ ನನಗೆ ಇತ್ತೀಚೆಗೆ ಕಳೆದ 2-3 ವರ್ಷಗಳಿಂದ ಬಹಳ ಇಂಟ್ರೆಸ್ಟ್ ಬಂದದ್ದು. ಈ ಡೇವಿಡ್ ಗೋಲ್ಮನ್ ಅನ್ನುವನು ಈ ಇಮೋಷನಲ್ ಅವೇರ್ನೆಸ್ ಬಗ್ಗೆ, ಇಮೋಷನಲ್ IQ ಬಗ್ಗೆ ಎಲ್ಲ ಬಹಳಷ್ಟು ಬರೆದಿದ್ದಾರೆ. ಅದನ್ನು ಓದುವಾಗ ಈ ಸ್ವ ಅರಿವು ಅನ್ನೋದು ಬಹಳ ಮುಖ್ಯ. ಬಹುಶಃ ನಾನು ಕೂಡ ಹಲವು ಸಾರಿ ಎಡವಿದ್ದೆ ಅದರಲ್ಲಿ ಅಂತ ಅನಿಸ್ತದೆ ನನಗೆ. ಸೊ ಕೂತ್ಕೊಂಡು ಯೋಚನೆ ಮಾಡುವಾಗ, ಹೌದಲ್ಲ, ನಾನು ಈ ತರ ಮಾಡ್ತಾ ಇದ್ದೆ, ಹೀಗೀಗೆ ಮಾಡಬೇಕು,
ಇದು ಬಹಳ ಮುಖ್ಯ. ನಾನು ಜನಸಾಮಾನ್ಯರಲ್ಲಿ ನನಗೀಗ ಗುರುಗಳು ಅಂತ ನಾನು ಹೇಳೋದು ನಮ್ಮ ನರೇಂದ್ರ ನಾಯಕರನ್ನ, ಅವ್ರ ಈ ಗುರುಗಳು ಅನ್ನೋ ಕಾನ್ಸೆಪ್ಟ್ಗೆ ವಿರೋಧ. ಅವರು ಒಂದ್ ಕಡೆ ಹೇಳ್ತಾ ಇದ್ರು ಮೊನ್ನೆ, ಏನಂದ್ರೆ ನಾನು ಯಾರಿಗೂ ಪ್ರೀಚ್ ಮಾಡೋದಿಲ್ಲ, ಯಾಕಂದ್ರೆ ನಂಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ, ನಂಗೆ ತಿಳಿದದನ್ನ ನಾನು ಹೇಳ್ತೇನೆ, ನಂಗೆ ಬಹಳ ಸರಿ ಅನಿಸ್ತು. ಸೊ ನಾನು ಹೇಳುದು ಜನಸಾಮಾನ್ಯರಿಗೆ, ನಿಮ್ಗೆ ಕೆಲವು ಡೈರೆಕ್ಷನ್ಸ್ ಫ್ರಮ್ ವಾಟ್ ಐ ಹ್ಯಾವ್ ರೆಡ್, ನನಗನ್ಸೋದು ನಾವು ಕೂತ್ಕೊಂಡು ಯೋಚನೆ ಮಾಡ್ಬೇಕು, ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದೀವಿ, ನಾವು ಮಾಡ್ತಿರೋದು ಸರಿಯಾ, ನಾವು ಈ ತರ ಮಾಡುವುದರಿಂದ ನಮಗೆ ಅಥವಾ ಇನ್ನೊಬ್ಬರಿಗೆ ಹಾನಿ ಆಗ್ತಾ ಇದೆಯಾ, ಈ ಬಗ್ಗೆ ಒಂದು ಸೆಲ್ಫ್ ಅವೇರ್ನೆಸ್ ಬೆಳೆಸ್ಕೊಳ್ಬೇಕು. ಇದನ್ನ ನಾನು ಜನಸಾಮಾನ್ಯರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ಮತ್ತೆ ಪ್ರತಿದಿನ 1 ಗಂಟೆ ವ್ಯಾಯಾಮ, ಮತ್ತೆ ನಾವು ತಿನ್ನುವ ಆಹಾರ, ಎಸ್ಪೆಷಲಿ ನಾವು ತಿನ್ನುವ ಆಹಾರಕ್ಕೂ ಒತ್ತಡಕ್ಕೂ ಬಹಳ ಕನೆಕ್ಷನ್ ಇದೆ, ನಿಮಗೆ ಆಶ್ಚರ್ಯ ಆಗ್ಬೋದು. ಇನ್ಫ್ಯಾಕ್ಟ್ ಹಲವು ನಾವು ತಿನ್ನುವ ಆಹಾರ ನೀವೇ ನೋಡಿದಿರಾ, ಒಳ್ಳೆ ಗಸಗಸೆ ಪಾಯಸ ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ, ಲೇಜಿನೆಸ್ ಬರುತ್ತೆ, ಆಸಕ್ತಿ ಕಡಿಮೆ ಆಗುತ್ತೆ. ಶುಗರ್ ಜಾಸ್ತಿ ತಿಂದಾಗ ಒಂದು ರೀತಿಯಲ್ಲಿ, ಇನ್ಫ್ಯಾಕ್ಟ್ ನನಗೆ ಮಿತ್ರ ಕಕ್ಕಿಲಾಯ ಅವರು ಹೇಳುದು ಒಂದು ಒಳ್ಳೆ ಇದನ್ನ ನಿಮಗೆ ಹೇಳ್ತೇನೆ, ಏನಂದ್ರೆ ಆಲ್ಕೋಹಾಲ್ ಎಲ್ಲಿಂದ ಬರುತ್ತೆ ಸರಿಯಾಗಿ ಯೋಚನೆ ಮಾಡಿ, ರೈಸ್ ಅಥವಾ ಶುಗರ್ ಇಂದ. ಸರಿ ಯೋಚನೆ ಮಾಡಿ. ಸೊ ಈಗ ಅತಿಯಾಗಿ ಶುಗರ್, ಇನ್ಫ್ಯಾಕ್ಟ್ ಈ ಡಯಾಬಿಟಿಸ್ ನಂತ ರೋಗಗಳಿಗೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾಕೆ ಡಯಾಬಿಟಿಸ್ ರೋಗ ಜಾಸ್ತಿ ಇದೆ ಯೋಚನೆ ಮಾಡಿ ನೋಡಿ. ಯಾಕೆ ಜಾಸ್ತಿ ಇದೆ ಅಂದ್ರೆ ಮುಖ್ಯವಾಗಿ ಇಲ್ಲಿ ನಮ್ಮ ರೈಸ್ ಈಟಿಂಗ್ ಪಾಪ್ಯುಲೇಷನ್ ಜಾಸ್ತಿ. ಸೊ ಈ ಡಯಾಬಿಟಿಸ್ ನಲ್ಲಿ ಶುಗರ್ ಜಾಸ್ತಿ ಆಗುವಾಗ ಮನುಷ್ಯನ ಮೆದುಳು ಸ್ವಲ್ಪ ಡಲ್ ಆಗುತ್ತೆ, ನಮ್ಮ ಯೋಚನೆಗಳಲ್ಲಿ ಬದಲಾವಣೆಗಳು ಬರುತ್ತೆ. ಸೊ ಇದನ್ನೆಲ್ಲ ಗಮನಿಸುವಾಗ ನಾವು ತಿನ್ನುವ ಆಹಾರ ಮತ್ತು ನಮ್ಮ ಮನಸ್ಸಿಗೆ ಬಹಳಷ್ಟು ಕನೆಕ್ಷನ್ ಇದೆ. ಐ ಆಮ್ ಶೂರ್ ಯು ವಿಲ್ ಅಗ್ರಿ. ಸೊ ನಾವು ತಿನ್ನುವ ಆಹಾರದ ಹತ್ರ ಗಮನ ಇಡೋಣ, ಎಸ್ಪೆಷಲಿ ಅಬೌವ್ 40. ನಾವು ಮೊದಲು ಎಷ್ಟು ರೈಸ್ ತಿಂತಾ ಇದ್ವಿ, ಮೊದಲು ಎಷ್ಟು ಸಲಾಡ್ ತಿಂತಾ ಇದ್ವಿ. ನೀವು ನಮ್ಮ ಭಾರತೀಯ ಹೋಟೆಲ್ಗಳಲ್ಲಿ ನೋಡಿ, ಇಷ್ಟು ದೊಡ್ಡ ಬೌಲ್ ನಲ್ಲಿ ರೈಸ್ ಕೊಡ್ತಾರೆ, ಇಷ್ಟು ಸಣ್ಣ ಬೌಲ್ ನಲ್ಲಿ ಸಲಾಡ್ ಕೊಡ್ತಾರೆ. ಉಲ್ಟಾ ಮಾಡಿ, ಜಾಸ್ತಿ ಸಲಾಡ್ ತಿನ್ನಿ, ಸ್ವಲ್ಪ ರೈಸ್ ತಿನ್ನಿ. ಸಿಹಿ ವರ್ಜಿಸಿ, ಎಸ್ಪೆಷಲಿ ಡಯಾಬಿಟೀಸ್ ಇಂಥದೆಲ್ಲ ಇದ್ರೆ. ಮತ್ತೆ ನೀವು ಹಸಿರು ತರಕಾರಿ, ಈವನ್ ಮೀನು ಮೊಟ್ಟೆ ಕೂಡ ಸಾತ್ವಿಕ. ಇದನ್ನ ಜನಸಾಮಾನ್ಯರು ತಿಳ್ಕೊಳ್ಬೇಕು. ಯಾಕಂದ್ರೆ ಬರೀ ವೆಜಿಟೇರಿಯನ್ ಫುಡ್ ಮಾತ್ರ ಸಾತ್ವಿಕ ಅನ್ನುವಂತ ಒಂದು ಭಾವನೆ ಇದೆ, ಇದು ಕೂಡ ತಪ್ಪು. ಈ ನಮ್ಮ ಮನಸ್ಸಿಗೆ ಖುಷಿ ತರುವಂತಹ ಆಹಾರಗಳು, ಅದರಲ್ಲಿ ಕೂಡ ಈ ಮನಸ್ಸನ್ನು ಡಲ್ ಮಾಡುವಂತಹ ಆಹಾರಗಳು, ಇವುಗಳ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಬೇಕು. ಸೊ ನಾವು ತಿನ್ನುವ ಆಹಾರ, ಸೊ ವಾಟ್ ಈಟ್ಸ್ ಯು ಅಂಡ್ ವಾಟ್ ಯು ಈಟ್, ಇದ್ರ ಬಗ್ಗೆ ಗಮನ ಕೊಡಿ. ರೆಗ್ಯುಲರ್ 1 ಗಂಟೆ ಎಕ್ಸಸೈಸ್, ದೈಹಿಕ ವ್ಯಾಯಾಮ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ದೈಹಿಕ ವ್ಯಾಯಾಮ ನಮ್ಮ ದೇಹದಲ್ಲಿ ಎಂಡಾರ್ಫಿನ್ಸ್ ಅನ್ನುವಂತ ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡುತ್ತೆ, ಮನಸ್ಸಿಗೆ ಖುಷಿ ಕೊಡುತ್ತದೆ. ನಾನು ಸ್ವತಃ ಕಂಡುಕೊಂಡದ್ದನ್ನು ಹೇಳ್ತೇನೆ. 2012ನೇ ಇಸ್ವಿಯಿಂದ ಈಗ 9 ವರ್ಷಗಳಾಯಿತು, ಪ್ರತಿದಿನ 1 ಗಂಟೆ ವ್ಯಾಯಾಮ ಮಾಡ್ತೇನೆ. ಓನ್ಲಿ ನನಗೆ ಹುಷಾರಿಲ್ಲದ ಸಂದರ್ಭ ಬಿಟ್ರೆ ಬೆಳಿಗ್ಗೆ ಅಥವಾ ರಾತ್ರಿ ಕೆಲವೊಮ್ಮೆ 2-3 ಗಂಟೆ ಕೂಡ ನಡ್ಕೊಂಡು ಹೋಗ್ತಾನೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಇದು ಮನಸ್ಸಿಗೆ ಒಂದು ರೀತಿಯ ಖುಷಿಯನ್ನು ಕೊಡುತ್ತೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಡ್ಕೊಂಡು ಹೋಗಿ, ಅವರೊಟ್ಟಿಗೆ ಮಾತಾಡ್ಕೊಂಡು ಹೋಗಿ. ಇವೆಲ್ಲ ಸಿಂಪಲ್ ಸ್ಟ್ರಾಟಜೀಸ್. ಮನಸ್ತಾಪ ಇದ್ರೆ ಅವರನ್ನು ಕರೆದು ಅವ್ರ ಹತ್ರ ಮಾತಾಡಿ ಬಿಡಿ. ಅದನ್ನು ಮನಸ್ಸಿನಲ್ಲೇ ಇಟ್ಕೊಳ್ಳುವುದಕ್ಕಿಂತ 1 ಗಂಟೆ ಅದು ಏನೇನು ನಮ್ಗೆ ಯಾವ ಕಾರಣಕ್ಕೆ ಮನಸ್ತಾಪ ಇದೆ ಅನ್ನುವುದನ್ನು ತಿಳಿಸುವುದರಿಂದ ಹಲವು ಮನಸ್ತಾಪಗಳು ಕಡಿಮೆ ಆಗುತ್ತೆ. ಏನಾಗುತ್ತಂದ್ರೆ, ಎಷ್ಟೋ ಸರಿ ನಾವು ವಾಟ್ ವಿ ಸ್ಪೀಕ್ ವಿತ್ ಈಚ್ ಅದರ್, ಇದಕ್ಕಿಂತ ವಾಟ್ ವಿ ಸ್ಪೀಕ್ ಅಬೌಟ್ ಈಚ್ ಅದರ್ ವೆನ್ ವಿ ಆರ್ ನಾಟ್ ದೇರ್, ದಿಸ್ ಕಾಸಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಇದನ್ನ ಜನಸಾಮಾನ್ಯರು ತಿಳ್ಕೊಳ್ಬೇಕು. ಆವಾಗ ಏನಾಗುತ್ತಂದ್ರೆ ನಾವು ಸ್ವಲ್ಪ ಬದಲಾವಣೆಗಳನ್ನ ತರಬಹುದು. ಸೊ ಇದು ಪ್ರಮುಖವಾಗಿ ಹೇಳ್ತೇನೆ. ಇವು ನಮ್ಮ ಮನಸ್ಸನ್ನ ಚೇಂಜ್ ಮಾಡುತ್ತೆ. ಹಾಗೆ ಸ್ಪಿರಿಚುವಾಲಿಟಿ ಅಂದ ಕೂಡಲೇ ಧಾರ್ಮಿಕತೆ ಅಲ್ಲ. ಈಗ ನನಗೆ ಸ್ಪಿರಿಚುವಾಲಿಟಿಯ ಒಂದು ಮುಖ್ಯವಾದ ಇದು ಅಂದ್ರೆ, ಈಗ ಉದಾಹರಣೆಗೆ ಮಂಕುತಿಮ್ಮನ ಕಗ್ಗ, ಬಹಳಷ್ಟು ವಿಚಾರಗಳು ಮಂಕುತಿಮ್ಮನ ಕಗ್ಗದ್ದು ನನಗೆ ಇದ್ರ ಬಗ್ಗೆ ಸಂದೇಶ ನನ್ನ ಅಪ್ಪನಿಂದ ಸಿಕ್ಕಿತ್ತು. ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು ಏನಂದ್ರೆ, ಅಲ್ಲಿ ಒಂದು ಕಗ್ಗ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲುಮೆ, ಇವೆಲ್ಲಕ್ಕೂ ತೀಕ್ಷ್ಣ, ಮನ್ನಣೆಯ ದಾಹ, ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ ಅಂತ. ಇದು ನನ್ನ ಅಪ್ಪಂದು ಬಹಳ ಫೇವರೈಟ್ ಇದು ನನಗೆ ಸಾಕಷ್ಟು ನನ್ನ ಯೋಚನೆ ಮಾಡಿದಷ್ಟು
ನನ್ನಲ್ಲಿ ಬದಲಾವಣೆಗಳನ್ನ ತರುತ್ತೆ. ಸೊ ಸ್ಪಿರಿಚುವಾಲಿಟಿ ಅಂದ ಕೂಡಲೇ ಬರೀ ದೇವರಿಗೆ ಸಂಬಂಧಪಟ್ಟದ್ದು, ಧಾರ್ಮಿಕತೆಗೆ ಸಂಬಂಧಪಟ್ಟದ್ದು ಅಲ್ಲ. ನಿಮ್ಮ ಧಾರ್ಮಿಕ ಭಾವನೆಗಳಿದ್ರೆ ನೀವು ಭಗವದ್ಗೀತೆಯಲ್ಲಿ ಧಾರ್ಮಿಕತೆಯನ್ನು ಹುಡುಕಬಹುದು. ಧಾರ್ಮಿಕತೆ ಒಂದು ಅಲ್ಲ, ನೀವು ದೇವರನ್ನು ನಂಬಲ್ಲ ಅಂದ್ರೆ, ದೇವರನ್ನು ನಂಬದೆ ಕೂಡ ಬಹಳಷ್ಟು ಒಳ್ಳೊಳ್ಳೆ, ಈಗ ನೀವು ನಮ್ಮ ಭಾರತೀಯ ಸಂಸ್ಕೃತಿಯನ್ನೇ ನೋಡಿದರೆ ದೇವರನ್ನು ನಂಬದೇ ಇರುವಂತಹ ಇವರು ಯಾರು, ಚಾರ್ವಾಹಕನ ಬಗ್ಗೆ ಸಾಕಷ್ಟು ಇದಿದೆ. ಚಾರ್ವಾಹಕ ಗೀತೆ ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆಂದ್ರೆ, ಬಹಳಷ್ಟು ಜನರ ತಲೆಯಲ್ಲಿ ಏನಿದೆ ಅಂದ್ರೆ ಈ ಧಾರ್ಮಿಕತೆ ಮತ್ತೆ ವೆಜಿಟೇರಿಯನ್ ಫುಡ್, ದೇವರ ಭಕ್ತಿ ಇದು ಮಾತ್ರ ನಮಗೆ ಒಂದು ಸಾಲೇಸ್ ಕೊಡ್ತದೆ. ಇದು ತಪ್ಪು. ಸೊ ನಾವು ಯಾವುದನ್ನೇ ಪಾಲಿಸ್ತಾ ಇದ್ರೆ ಅಲ್ಲಿ ಒಂದು ಏನಂದ್ರೆ, ಈಗ ನಾನು ಆಗಲೇ ಹೇಳಿದ ಹಾಗೆ ನರೇಂದ್ರ ನಾಯ್ಕರು ಒಂದು ಸಮಾಜದಲ್ಲಿ ಅನ್ಯಾಯ ನಡೆದಾಗ ಧೈರ್ಯವಾಗಿ ಅದನ್ನು ಪ್ರೊಟೆಸ್ಟ್ ಮಾಡುದು, ಅದು ಕೂಡ ಒಂದು ರೀತಿಯ ಧರ್ಮವೇ. ಯಾಕಂದ್ರೆ ಈ ಧರ್ಮದ ಚೌಕಟ್ಟಿನಲ್ಲಿ ಇರುವವರೆಲ್ಲ ಸುಮ್ಮನೆ ಕೂತ್ಕೊಳ್ತಾರೆ, ನಾಯಕರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇದನ್ನು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆಂದ್ರೆ, ಸ್ಪಿರಿಚುವಾಲಿಟಿ ಅನ್ನೋದು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಬೇಕು. ಸ್ಪಿರಿಚುವಾಲಿಟಿ ಡಸಂಟ್ ಮೀನ್ ರಿಲಿಜನ್. ನಮ್ಮದೇ ಆದಂತಹ ಚಿಂತನೆಗಳು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಧರ್ಮ, ಯಾವುದು ನ್ಯಾಯ, ಇದ್ರ ಬಗ್ಗೆ ಯೋಚನೆಯನ್ನ ಮಾಡುದು ಇದು ಕಡಿಮೆ ಆಗ್ತಾ ಇದೆ. ಅಂದ್ರೆ ಅದನ್ನು ನಾನು ಒಂದೇ ಲೈನಲ್ಲಿ ಹೇಳುದಿದ್ರೆ, ನಾವು ಆತ್ಮವಂಚನೆ ಮಾಡಿಕೊಳ್ಳದೆ ಇರುವಂತದ್ದು. ಕರೆಕ್ಟ್. ಸೊ ಈ ಬಗ್ಗೆ ಯೋಚನೆಗಳು, ಈಗ ಯೋಚನೆಗಳು ಅಂದಾಗ ನಾನು ಇನ್ನೊಂದು ಹೇಳ್ತೇನೆ, ಬಹಳ ಸಮಸ್ಯೆಗಳು ಬರುವುದು ಯಾವಾಗ ಅಂದ್ರೆ ನಾವು ಮಾಡಿದ್ದು ತಪ್ಪು ಅಂತ ಅರಿವಾದಾಗ. ಅಂತ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ತಪ್ಪು ಮಾಡದೇ ಇರುವವನು ಯಾರೂ ಇಲ್ಲ. ಎವ್ರಿ ಸೈಂಟ್ ಆಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಆಸ್ ಎ ಫ್ಯೂಚರ್. ನೀವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನು ತಿದ್ದಿಕೊಳ್ಳಿ, ತಿದ್ದಿಕೊಂಡು ಮುಂದೆ ಹೋಗಿ. ಮಾಡಿದ್ದೇ ತಪ್ಪನ್ನು ಪದೇ ಪದೇ ಮಾಡುವುದಿದೆಯಲ್ಲ, ಇದು ಹುಚ್ಚು. ಇದನ್ನ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನೋಡಿ ಸರ್, ಸಾಮುದಾಯಿಕವಾದಂತಹ ಒಂದು ಮನೋಭೂಮಿಕೆ ಏನಿದೆ ಅಂದ್ರೆ ವ್ಯಕ್ತಿಯ ಮನಸ್ಸು ಆಯಿತು, ಇಡೀ ಒಂದು ಸಮಾಜದ ಮನೋಭೂಮಿಕೆಯನ್ನು ಅದನ್ನು ಏನು ಮನಃಶಾಸ್ತ್ರದ ಮೂಲಕ ನಿಯಂತ್ರಿಸಲಿಕ್ಕೆ ಸಾಧ್ಯ ಉಂಟಾ? ಅಥವಾ ಒಂದು ಸಮುದಾಯದ ಒಂದು ಏನು ಅದು ಈ ರೀತಿಯ ಚಿಂತನೆ ಮಾಡಬೇಕು, ಹೀಗೆ ಮಾಡಬೇಕು, ಆ ರೀತಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯೇ? ನೋಡಿ, ನಾನಿದು ಯಾಕೆ ಕೇಳ್ತಾ ಇದ್ದೇನೆ ಅಂತಂದ್ರೆ, ಈಗ ನೋಡಿ ಅನೇಕ ಪ್ರಾಡಕ್ಟ್ಗಳ ಮಾರ್ಕೆಟಿಂಗ್ ಮಾಡುವವರು ಅದನ್ನು ಪ್ರಾಯಶಃ ಇದೇ ಒಂದು ಸ್ಟ್ರಾಟಜಿ ಅವರದ್ದು. ನೀವು ತುಂಬಾ ಆಕ್ಚುಲಿ ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಇದನ್ನ ಬಹುಶಃ ನಾವು ಬಿಹೇವಿಯರಲ್ ಮಾರ್ಕೆಟಿಂಗ್, ಬಿಹೇವಿಯರಲ್ ಎಕನಾಮಿಕ್ಸ್ ಹೀಗೆ ಬಹಳಷ್ಟು ಸ್ಟಡೀಸ್ ಆಗುತ್ತೆ. ನಾನು ನಿಮಗೆ ಉದಾಹರಣೆ ಹೇಳುದು, ಈ ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿಗಳನ್ನು ಗಮನಿಸಿ. ನೀವು ಫೇಸ್ಬುಕ್ ಎಷ್ಟು ರಿಸರ್ಚ್ ಮಾಡ್ತಾ ಇದೆ, ಯಾವುದಕ್ಕೆ ಆ ಲೈಕ್ ಚಿಹ್ನೆಯನ್ನ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡಬೇಕು ಅಂತ. ಇದು ನಮ್ಮ ಮೆದುಳಿನ ಮೇಲೆ ನಡೀತಾ ಇರುವಂತ ಒಂದು ಪ್ರಯೋಗ. ಹೌದು, ನಾನು ಹೇಳ್ತಾ ಇರೋದು ಖಂಡಿತವಾಗಿಯೂ ಸಮಾಜದ ಒಂದು ಮನಸ್ಸನ್ನ ಏನು ತಿದ್ದುವ ಹಲವು ಕೆಲಸಗಳು ನಡೀತಾ ಇದೆ. ಅಮೆರಿಕ ಚುನಾವಣೆಯಲ್ಲೂ ಕೂಡ ಇದು ನಡೆದಿದೆ ಅನ್ನುವುದರ ಬಗ್ಗೆ ಗುಮಾನಿಗಳಿವೆ. ಇನ್ನು ಯಾವ್ಯಾವ ದೇಶದ ಚುನಾವಣೆಗಳಲ್ಲಿ ಇದು ನಡೆದಿದೆ ನಾವು ಡಿಬೇಟ್ ಮಾಡಬಹುದು. ಒಂದು ರೀತಿ ಜನರ ಮೆದುಳಿಗೆ ಕೈ ಹಾಕಿ ಅವರ ಮೆದುಳಿನಲ್ಲಿ ಬದಲಾವಣೆಗಳನ್ನು ತರುವುದು, ಅಂದ್ರೆ ತಪ್ಪುಗಳನ್ನ ಸರಿ ಅನ್ನಿಸುವುದು, ಸರಿಗಳನ್ನು ತಪ್ಪು ಮಾಡುವುದು, ಇದು ಖಂಡಿತ ಸಾಧ್ಯ ಇದೆ. ಇದು ಬಹುಶಃ ನಾನು ಮನೋವೈಜ್ಞಾನಿಕ ಇದನ್ನು ಮಾತಾಡುವುದಕ್ಕಿಂತ ನನ್ನ ಹೊರ ಆಸಕ್ತಿಗಳನ್ನ ನೋಡುವಾಗ ನನಗಿದು ಬಹಳ ಕರೆಕ್ಟ್ ಅನ್ಸುತ್ತೆ. ಮತ್ತೆ ಇದನ್ನ ಟೆಕ್ನಾಲಜಿ ಹೇಗೆ ಬೆಳೀತಾ ಇದೆ, ಯಾವ ರೀತಿಯಲ್ಲಿ ಅವರು ಸ್ಟಡಿ ಮಾಡ್ತಾರೆ ಅನ್ನೋದನ್ನು ನಾನು ಸಾಕಷ್ಟು ನೋಡ್ತಾ ಇದ್ದೇನೆ. ಇನ್ಫ್ಯಾಕ್ಟ್ ಆ ಒಂದು ಸೋಷಿಯಲ್ ಮೀಡಿಯಾದ ಬಿಹೇವಿಯರಲ್ ಆಂಗಲ್ ಯಾವ ರೀತಿ ಹೋಗ್ತದೆ, ಈ ವೈರಲ್ ಮಾಡುವಂತ ವಿಡಿಯೋಗಳು ನೀವು ನೋಡಿದ್ದೀರಾ, ಅದನ್ನ ನಂಬುವವರು, ಈ ಹಲವು ಅಸತ್ಯಗಳನ್ನ ಸತ್ಯ ಅನ್ನುವ ಹಾಗೆ ಪ್ರತಿಪಾದಿಸುವವರು, ಈ ವಾಟ್ಸ್ಆಪ್ ಯೂನಿವರ್ಸಿಟಿಯ ಒಂದು ಬೆಳವಣಿಗೆ, ಇದನ್ನೆಲ್ಲ ನೋಡುವಾಗ ಖಂಡಿತವಾಗಿಯೂ ಈ ಬಿಹೇವಿಯರಲ್ ಮ್ಯಾನೇಜ್ಮೆಂಟ್ ಏನಿದೆ, ಸಮುದಾಯದ ಮೇಲೆ ಬಿಹೇವಿಯರಲ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್, ಇದ್ರ ಬಗ್ಗೆ ಸ್ಟಡಿ ಮಾಡುವ ಅಗತ್ಯತೆ ಬಹಳ ಇದೆ ಅಂತ ನನಗೆ ತೋರುತ್ತೆ. ಬಹಳ ಒಳ್ಳೆ ಪ್ರಶ್ನೆ ಇದು. ಹೌದು, ಈಗ ಆ ರೀತಿಯ ಏನಾದರೂ ಪ್ರಯತ್ನಗಳು ನಡೆದಿವೆ ಅಂದ್ರೆ ಇದೆಲ್ಲ ಅವರವರ ಏನು ರಾಜಕೀಯ ಆರ್ಥಿಕ ಹಿತಾಸಕ್ತಿಗೆ ಬೇಕಾಗಿ ನಡೀತಾ ಇರುವಂತದ್ದು. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಂದ್ರೆ ಸೈಕ್ಯಾಟ್ರಿಸ್ಟ್ ಮಾಡಿದ್ದು ನಾನು ನೋಡಿಲ್ಲ. ಐ ಮೀನ್ ನಾನು ಅಫ್ಕೋರ್ಸ್ ನನ್ನ ಒಂದು ಸ್ಟಡಿಗೂ ಮಿತಿ ಇದೆ. ನೀವು ಹೇಳಿದ್ಮೇಲೆ ನಾನೀಗ ನೋಡ್ಬೇಕಷ್ಟೇ. ಆದ್ರೆ ನೀವು ಈ ಡೇಟಾ ಅನಾಲಿಟಿಕ್ಸ್ ಅಂತ ಏನು ನೋಡಿದೀವಿ, ಅದ್ರ ಬಗ್ಗೆ ಕೆಲವು ಇದು ಬರ್ತಾ ಇತ್ತು.
ಮತ್ತೆ ನಾನು ಹೇಳಿದೆ ಅಲ್ಲ, ನಾನು ಫೇಸ್ಬುಕ್ ರಿಸರ್ಚ್ ಏನೆಲ್ಲ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ರಿಯಲ್ ಏನ್ ಹೇಳ್ತಾರೆ ವೈಜ್ಞಾನಿಕ ಲೇಖನವನ್ನು ಓದ್ತಾ ಇದ್ದೆ. ಅದರಲ್ಲಿ ನಾನು ನೋಡಿದಾಗ ನಾನು ಹೇಳಿದೆ ಅಲ್ಲ, ಲೈಕ್ ಚಿಹ್ನೆ ಮೊದಲು ಬರೀ ಲೈಕ್ ಇತ್ತು, ಈಗ ಲೈಕ್ ಇದೆ, ಲವ್ ಇದೆ, ಕೇರ್ ಇದೆ, ಆಂಗರ್ ಇದೆ, ಸ್ಯಾಡ್ ಇದೆ. ಇವುದರಲ್ಲಿ ಬದಲಾವಣೆಗಳಿಗೆ ಅವರು ಇನ್ವೆಸ್ಟ್ ಮಾಡ್ತಾ ಇರುವಂತಹ ಹಣ, ಇದನ್ನೆಲ್ಲ ನೋಡುವಾಗ ಬಹುಶಃ ಮನುಷ್ಯನ ಈ ಸಾಮೂಹಿಕ ಬಿಹೇವಿಯರ್ಸ್, ಮಾಬ್ ಬಿಹೇವಿಯರ್ ಇರ್ಬೋದು, ಗ್ರೂಪ್ ಬಿಹೇವಿಯರ್ ಇರ್ಬೋದು, ಗ್ರೂಪ್ ಡೈನಮಿಕ್ಸ್ ಇರ್ಬೋದು, ಇದನ್ನ ಸ್ಟಡಿ ಮಾಡ್ಲಿಕ್ಕೆ. ಯಾಕಂದ್ರೆ ಈಗ ನಾವು ಆಲ್ಕೋಹಾಲಿಸಮ್ಗೆ ಟ್ರೀಟ್ಮೆಂಟ್ ಕೊಡುವಾಗ ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ಒಂದು ಗುಂಪಿದೆ, ಅಲ್ಲಿ ನಾವು ನಮ್ಮ ಪೇಷಂಟ್ಸ್ ಅನ್ನು ರೆಫರ್ ಮಾಡ್ತೇವೆ. ಇನ್ಫ್ಯಾಕ್ಟ್ ರಿಸರ್ಚ್ ಸೇಸ್ there are lot of researchers who have felt Alcoholics Anonymous is a good ಇದು. ನಾನು ರಿಸರ್ಚರ್ ಅಲ್ಲ, ಆದ್ರೆ ನಾನು ಅಬ್ಸರ್ವ್ ಮಾಡಿರೋ ನನ್ನ ಒಂದು ಅನೆಕ್ಡೋಟಲ್ ಎಕ್ಸ್ಪೀರಿಯನ್ಸ್, ಬಹಳಷ್ಟು ಪೇಷಂಟ್ಸ್ ಆಲ್ಕೋಹಾಲಿಕ್ ಅನಾನಿಮಸ್ ನ ಗ್ರೂಪಿಗೆ ಹೋದಾಗ ಅಲ್ಲಿ ಅವರು ನಾನು ಕುಡಿಯುವುದನ್ನು ಹೇಗೆ ಬಿಟ್ಟೆ, ನಾನು 20 ವರ್ಷದಿಂದ ಹೇಗೆ ಹೊರಗಿದ್ದೆ ಅನ್ನೋದನ್ನು ಒಬ್ಬ ಹಂಚಿಕೊಳ್ಳುವಾಗ ಅದಕ್ಕೆ ಮಾರು ಹೋಗುವವರಿದ್ದಾರೆ. ಸೊ ಇದನ್ನೆಲ್ಲ ನೋಡುವಾಗ ಖಂಡಿತವಾಗಿಯೂ ಈ ಗ್ರೂಪ್ ಬಿಹೇವಿಯರ್ಸ್ ಅನ್ನ ಮಾಡಿಫೈ ಮಾಡುವಂತ ಸ್ಟಡೀಸ್ ಇರ್ಬೋದು, ಮತ್ತೆ ಮಾಡುವ ಅಗತ್ಯ ಇದೆ ಅಂತ ನನಗೆ ತೋರುತ್ತೆ. ಈಗ ನೋಡಿ ಸರ್, ರೋಗಿಗಳನ್ನು ಅಂದ್ರೆ ಯಾವುದೇ ಮನೋಚಿಕಿತ್ಸೆ ಇರ್ಬೋದು ಅಥವಾ ದೈಹಿಕವಾದಂಥದ್ದು ಇರ್ಬೋದು, ಈ ರೀತಿ ರೋಗಿಗಳನ್ನು ತಪಾಸಣೆ ಮಾಡುವ ಸಮಯದಲ್ಲಿ ವೈದ್ಯರಾದ ತಮಗೆ ಏನಾದರೂ ಸಮಸ್ಯೆ ಬಾಧಿಸುವ ಸಂದರ್ಭಗಳೇನಾದರೂ ಉಂಟಾ? ಒಂದು ವೇಳೆ ಉಂಟು ಅಂತಂದ್ರೆ ಅವುಗಳನ್ನು ನೀಗಿಸಿಕೊಳ್ಳಲು ಯಾವ ಎಲ್ಲ ವಿಧಾನವನ್ನ ಅನುಸರಣೆ ಮಾಡ್ತೀರಿ? ಇದು ಫಸ್ಟ್ ನಾನು ಹೇಳ್ತೇನೆ, ಬಹಳಷ್ಟು ಜನರಲ್ಲಿ ಒಂದು ನಂಬಿಕೆ ಏನಿದೆ ಅಂದ್ರೆ ಮನೋವೈದ್ಯರು, ಎಸ್ಪೆಷಲಿ ಮನೋವೈದ್ಯರು ಪೇಷಂಟ್ ನೋಡಿ ನೋಡಿ ಅವರಿಗೆ ಹುಚ್ಚಿಡಿಯುತ್ತೆ ಅಂತ. ನನಗೆ ಇಷ್ಟರವರೆಗೆ ಹಿಡಿದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. 1998 ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, 99 ಇಂದ. ನೀವು ನೋಡಿರ್ಬೋದು ಇದು ಏನದು ಒಂದು ಕನ್ನಡ ಸಿನಿಮಾ ನಮ್ಮ ಮಾನಸ ಸರೋವರ, ಅದರಲ್ಲಿ ಬರ್ತಾ ಬರ್ತಾ ಹುಚ್ಚಿ ಮಾತು ಡಾಕ್ಟರ್ ಮಾತು ಒಂದೇ ತರ ಆಗುತ್ತೆ ಅಂತ ಒಂದ್ ಕಡೆ ಹೇಳ್ತಾರೆ, ಆಗಿದೆ ಅಂತ ಹೇಳ್ತಾರೆ. ಸೊ ಇದು ಬಹುಶಃ ಖಂಡಿತ ಮನೋವೈದ್ಯಕೀಯ ಒಂದು ಒತ್ತಡ ತರುವಂತ ಒಂದು ಸಬ್ಜೆಕ್ಟ್. ನನಗೆ ಬಹುಶಃ ನನ್ನ ವ್ಯಕ್ತಿತ್ವದಿಂದ ಬಂದದ್ದೇನಂದ್ರೆ ನಾನು ಅಷ್ಟು ಒತ್ತಡಗಳಿಗೆ ಹೆದರುವವನಲ್ಲ. ಅದು ಪಕ್ವತೆ ಜಾಸ್ತಿ ಆಗ್ತಾ ಬಂದಿದೆ ಅಂದ್ರೆ ನಮ್ಮ ಶಿವರಾಮ್ ಕಾರಂತರಂತವರ ಒಂದು ಬರವಣಿಗೆಯ ಓದು ಇರ್ಬೋದು, ಹಾಗೆಯೇ ನರೇಂದ್ರ ನಾಯಕ್ ಅಂತವರು, ಕಕ್ಕಿಲಾಯ ಅಂತವರು, ಇವರ ಒಂದು ಸಂಪರ್ಕ, ಅವರೊಟ್ಟಿಗೆ ಇಂಟ್ರಾಕ್ಷನ್ಸ್ ನನಗೆ ಸಾಕಷ್ಟು ದೇ ಹ್ಯಾವ್ ಮೇಡ್ ಮಿ ಟಫ್. ಹಲವು ಸಾರಿ ಬೇಜಾರಾಗುತ್ತೆ. ಒಂದು ರೋಗಿ ಚಿಕಿತ್ಸೆಗೆ ಗುಣಮುಖ ಆಗ್ತಾ ಇದ್ದಂತ ರೋಗಿ ಸಡನ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದ್ರೆ ಅವನಿಗೆ ರಿಯಲೈಸೇಷನ್ ಬರುತ್ತೆ, ನಾನು ಕಾಯಿಲೆ ಟೈಮಲ್ಲಿ ಈ ರೀತಿ ಮಾಡಿದ್ದೆ, ನಾನು ಇದನ್ನು ತಪ್ಪು ಮಾಡಿದ್ದೆ. ನನಗೆ ಬಹಳ ಬೇಜಾರು ತರುವಂತದ್ದು ಇದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಡಾಕ್ಯುಮೆಂಟೆಡ್. ಇಂಪ್ರೂವ್ ಆಗ್ತಾ ಇದ್ದಂತ ಕೆಲವು ರೋಗಿಗಳು ಆತ್ಮಹತ್ಯೆಯನ್ನು ಮಾಡ್ತಾರೆ. ಇನ್ನು ಕೆಲವೊಮ್ಮೆ ವೈಜ್ಞಾನಿಕ ತಳಹದಿಯಲ್ಲಿ ಶಿಕ್ಷಣ ಪಡೆದವರು ಅವೈಜ್ಞಾನಿಕ ವಿಷಯಗಳಿಗೆ ಮಾರು ಹೋಗಿ ಮಾತ್ರೆ ನಿಲ್ಲಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದು. ಒಬ್ಬ ವೈದ್ಯರ ಮಗ ಎಲ್ಲಿಯೋ ದರ್ಶನದಲ್ಲಿ ಮಾತ್ರೆ ನಿಲ್ಲಿಸ್ಲಿಕ್ಕೆ ಹೇಳಿದ್ರು ಅಂತ ಹೇಳಿ ಅವನು ಮಾತ್ರೆ ನಿಲ್ಲಿಸಿ ಆತ್ಮಹತ್ಯೆ ಮಾಡಿಕೊಂಡ ಅಂತಹ ಸಂದರ್ಭಗಳು ಇವೆಲ್ಲ ನನಗೆ ಮನಸ್ಸಿಗೆ ಬಹಳ ನೋವು ತಂದಿದೆ. ಮತ್ತೆ ನಿಮ್ಗೆ ಇನ್ನೊಂದು ಘಟನೆ ಹೇಳಿದೆ, ನಾನು ಯಾರಿಗೋ ಸಹಾಯ ಮಾಡ್ಲಿಕ್ಕೆ ಹೋದ್ರೆ ಅವರು ನಾವು ಜಾತಕ ತೋರಿಸ್ಲಿಕ್ಕೆ ಬಂದ್ರು ಅಂದದ್ದು, ಅದು ನನಗೆ ನಿಜವಾಗಲೂ ಇದು ನಡೆದು ಸುಮಾರು ವರ್ಷ ಆಯ್ತು. ನನಗೆ ಗೊತ್ತಾಗಿದ್ದು ಸುಮಾರು ಒಂದು 6-7 ವರ್ಷದ ನಂತರ. ತುಂಬಾ ಬೇಸರ ತಂದಿತ್ತು. ಅಂದ್ರೆ ಇಂಥ ವಿಚಾರಗಳಾಗುವಾಗ ಮನಸ್ಸಿಗೆ ನೋವಾಗ್ತದೆ. ಬಹುಶಃ ಬಹಳಷ್ಟು ಜನ ನನ್ನನ್ನು ಬಣ್ಣಿಸುವಾಗಲೂ ನಾನು ನೋಡಿದ್ದೇನೆ. ನಮ್ಮ ಮಿತ್ರ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಫಂಕ್ಷನ್ ಹೇಳಿದ್ರು, ಭಂಡಾರಿಯವರು ಬಂಡಾಯ ಸ್ವಭಾವದವರು ಅಂತ. ಬಹಳ ಜನ ಕೇಳೋದಿದೆ, ನೀನು ಈ ಕಳೆದ ಒಂದು 7-8 ವರ್ಷದಿಂದ ಯಾಕೆ ಈ ರೀತಿ ಗಲಾಟೆ ಮಾಡ್ತಿ, ಸಮುದಾಯದಲ್ಲಿ ಸ್ವಲ್ಪ ಜೋರು ದನಿ ಎತ್ತತಿ ಅಂತ. ನಿಜ ಹೇಳ್ಬೇಕಾದ್ರೆ ನಾನು ಮೊದಲು ಎತ್ತಾ ಇದ್ದೇನೆ, ಮೊದಲು ನನ್ನ ದನಿ ಯಾರು ಕೇಳುತ್ತಿರಲಿಲ್ಲ. ಈಗ ಬಹುಶಃ ನನ್ನ ದನಿ ಸ್ವಲ್ಪ ಗಡಿಸಾಗಿದೆ ಅಷ್ಟೇ. ಆದ್ರೆ ಕೆಲವೊಮ್ಮೆ ನನಗೆ ಅನ್ಸುತ್ತೆ ಇವೆಲ್ಲ ಅಧಿಕ ಪ್ರಸಂಗ ಬೇಕಾ, ನನಗೇನು ಸಿಗ್ತದೆ ಇದರಿಂದ, ನನ್ನ ಕೆಲಸ ನಾನು ಮಾಡುವ. ಇತ್ತೀಚೆಗೆ ಈ ಎಪಿಕ್ಯೂರಸ್ ಅವನ ಒಂದು ಇದನ್ನು ಓದ್ತಾ ಇದ್ದೆ ನಾನು, ಗ್ರೀಸ್ ಇದರಲ್ಲಿ ಕಾಣುತ್ತೆ, ಇದೋ ಗೊತ್ತಿಲ್ಲ, ಎಪಿಕ್ಯೂರಿಯನ್ ಫಿಲಾಸಫಿ. ಅದರಲ್ಲಿ ಸಮಾಜದಲ್ಲಿ ಏನಾದರೂ ನಡೀತಾ ಇರಲಿ, ನಾವು ನಮ್ಮ ಪಾಡಿಗೆ ಒಂದು ಕಡೆ ನಮ್ಮ ಕೆಲಸವನ್ನು ಮಾಡ್ತಾ ಇರೋದೇ ಸೂಕ್ತ ಅನ್ನುವಂತ ಒಂದು ಇದು ಬರುತ್ತೆ. ಹೌದಲ್ಲ ಅಂತ ನನಗೆ ಅನ್ಸಕ್ ಶುರುವಾಯಿತು.
ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಬಹುಶಃ ಮನೋರೋಗ ತಜ್ಞರಲ್ಲೂ ಕೂಡ ಸಾಕಷ್ಟು ಯೋಚನೆ ಮಾಡುವಾಗ ನಮ್ಮ ಸಮಾಜದ ಆಗು ಹೋಗುಗಳು, ಇದು ಒಂದು ನಾನು 98 ಅಲ್ಲಿ ಎಲ್ಲೋ ಓದಿದ ನೆನಪು, ದೇ ಹ್ಯಾವ್ ಅಟ್ರಿಬ್ಯೂಟೆಡ್ ಇಟ್ ಟು ಬೀಚಿ, ಬಟ್ ನಂಗೆ ಅದಕ್ಕೆ ಪ್ರೂಫ್ ಇಲ್ಲ. ಎಲ್ಲರಿಗೂ ಒಂದು ಬಗೆಯ ಹುಚ್ಚು, ಡಿಗ್ರಿ ಮಾತ್ರ ಸ್ವಲ್ಪ ಕಡಿಮೆ ಹೆಚ್ಚು ಅಂತ. ಹಾಗೆ ಬಹುಶಃ ಎಲ್ಲರಲ್ಲೂ ನ್ಯೂನತೆಗಳಿರುತ್ತೆ, ನ್ಯೂನತೆಗಳನ್ನು ಹುಡುಕಿದ್ರೆ. ಆದ್ರೆ ಕೆಲವೊಮ್ಮೆ ಅನ್ಸುತ್ತೆ ನ್ಯೂನತೆಗಳನ್ನ ನಾವು ಸಹಿಸಿಕೊಂಡು ಮಾತಾಡದೇ ಇದ್ರೆ ಅದು ಕೂಡ ಒಂದು ತಪ್ಪೇ ಅಲ್ವೇ? ಹೌದು, ಇದು ನನಗೆ ಅದು ಕೂಡ ನ್ಯೂನತೆ ಆಯ್ತಲ್ಲ. ಅದಕ್ಕೆ ನಾನು ಒಂದೊಂದ್ಸರಿ ಮಾತಾಡ್ತೇನೆ, ಮಾತಾಡಿದಾಗ ಮತ್ತೆ ಕೂತ್ಕೊಂಡು ಯೋಚನೆ ಮಾಡಿದ್ದಿದೆ, ನನಗೆ ಬೇಕಾಯಿತು, ನಾನು ಯಾಕೆ ಒತ್ತಡ, ನಾನು ಹಲವಾರು ವೈರಿಗಳನ್ನ ಸಂಪಾದಿಸಬೇಕಾಗ್ತದೆ. ಕೆಲವು ಕಾರ್ಪೊರೇಟ್ಸ್ಗಳು, ಕೆಲವು ರಾಜಕಾರಣಿಗಳು. ಅಫ್ಕೋರ್ಸ್ ನಾನು ವೈರಿಗಳಿಗೆ ಹೆದರುವವನಲ್ಲ, ಯಾಕಂದ್ರೆ ವೈರಿಗಳನ್ನ ಹೆದರಿಕೊಂಡು ನಾನು ಕೆಲಸ ಮಾಡೋದಾದ್ರೆ ನನ್ನ ಪೇಷಂಟ್ಸ್ಗೆ ಏನು ಹೇಳೋದು? ನನ್ನ ಪೇಷಂಟ್ಸ್ ಪಾಪ ಅವರಿಗೆ ದಿನನಿತ್ಯ ಅವರಿಗೆ ಹಲವು ವೈರಿಗಳವರ ಮನಸ್ಸೇ ಕೆಲವೊಮ್ಮೆ ಅವರಿಗೆ ವೈರಿ, ಕೆಲವೊಮ್ಮೆ ಅವರ ಸುತ್ತಮುತ್ತಲಿನ ಸಮಾಜ ವೈರಿ. ಅವರನ್ನು ಧೈರ್ಯವಾಗಿ ಎದುರಿಸಿ ಅಂತ ಹೇಳುವಾಗ ನಾನು ಸಹ ಅದನ್ನೇ ಮಾಡುತ್ತೇನೆ. ಬಹುಶಃ ಖಂಡಿತ ನಮ್ಮ ಆಕ್ಯುಪೇಷನಲ್ ಹೆಜಾರ್ಡ್ ಪ್ರತಿಯೊಬ್ಬ ವೈದ್ಯರಿಗೆ, ದೈಹಿಕ ವೈದ್ಯರಿರ್ಬೋದು, ಮಾನಸಿಕ ವೈದ್ಯರಿರ್ಬೋದು, ಇವತ್ತು ಬಹಳ ದೊಡ್ಡ ಆಕ್ಯುಪೇಷನಲ್ ಹೆಜಾರ್ಡ್ ಅಂದ್ರೆ ನಮ್ಮ ಮೀಡಿಯಾ. ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ನಮ್ಮ ಮೀಡಿಯಾದವರು ಒಂದು ಡಾಕ್ಟರ್ ಒಳ್ಳೇದಾದದ್ದನ್ನು ಪ್ರಚಾರ ಮಾಡುವುದಿಲ್ಲ, ಒಂದು ಏನಾದರೂ ಕೆಟ್ಟದಾಯ್ತಂದ್ರೆ ಅವನ ಮನೆ ಮುಂದೆ ಹೋಗಿ ಕೂತ್ಕೊಳ್ತಾರೆ. ಹಲವು ಒಳ್ಳೇದಾಗ್ತಾ ಇರುತ್ತೆ ಡಾಕ್ಟರ್ಗಳಿಂದ, ಅದನ್ನ ಪ್ರಚಾರ ಮಾಡುವುದಿಲ್ಲ. ಬರೀ ಏನೋ ಒಂದು ಸಣ್ಣ ಘಟನೆಯನ್ನು ಹಿಡ್ಕೊಂಡು TRPಗೋಸ್ಕರ ಇದನ್ನು ಮಾಡುವಾಗ ಸಾಕಷ್ಟು ನೋವಾಗುತ್ತೆ. ಹಲವು ವೈದ್ಯರು ಅದರಿಂದಾಗಿ ಎದೆಗುಂದಿದ್ದಾರೆ. ಹಾಗೆ ನಮ್ಮ ಜನರು ಕೂಡ ಅಷ್ಟೇ. ವೈದ್ಯರು, ನಮ್ಮಲ್ಲಿ ಕಪ್ಪು ಕುರಿಗಳು ಇಲ್ಲ ಅಂತ ಹೇಳಲ್ಲ, ನಮ್ಮಲ್ಲೂ ಕೂಡ ಕೆಲವು ಜನರು ಇದ್ದಾರೆ. ಎಲ್ಲಾ ಕಡೆ ಇದ್ದ ಹಾಗೆ ಬಿಸ್ನೆಸ್ ಅನ್ನೇ ಮಾಡಬೇಕು ಅನ್ನುವ ವೈದ್ಯರು ಇದ್ದಾರೆ. ಆದರೆ ಎಲ್ಲ ವೈದ್ಯರು ಆ ಮನೋಸ್ಥಿತಿ ಅಂತ ಅಂದುಕೊಳ್ಳುವುದು ತಪ್ಪು. ಹಲವಾರು ವೈದ್ಯರುಗಳ ಮೇಲೆ ಬೇಕಂತಲೇ ಈ ಒಂದು ರೋಲ್ ಕಾಲ್ ದಂಧೆ ಇರಬಹುದು, ಅಥವಾ ಈ ವೈದ್ಯರುಗಳ ಮೇಲೆ ತೀವ್ರವಾದ ಒತ್ತಡ, ರೋಗಿಯ ಒಂದು ಆರೋಗ್ಯದ ಇದನ್ನ ಗಮನಿಸದೆ ಆ ರೋಗಿಗೆ ಅವನ ಕಾಯಿಲೆ ಉಲ್ಬಣಗೊಂಡು ಸತ್ರು ಕೂಡ ವೈದ್ಯರು ಕೊಂದಿದ್ದಾರೆ ಅನ್ನುವ ಹಾಗೆ ಒಂದು ಇದನ್ನು ಮಾಡುವುದು, ಇದ್ರ ಬಗ್ಗೆ ನನಗೆ ಬಹಳ ಖೇದವಿದೆ. ಇದರಿಂದಾಗಿ ವೈದ್ಯರ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಸರ್, ಈಗ ಈ ನಮ್ಮ ಸಮಾಜದಲ್ಲಿ ಹೆಚ್ಚಿನ ವೈದ್ಯರು ಆಧುನಿಕ ವೈಜ್ಞಾನಿಕವಾದಂತಹ ವಿದ್ಯೆಯನ್ನ ಪಡೆದು ಅದರಲ್ಲಿ ಡಾಕ್ಟರ್ MBBS ಡಿಗ್ರಿಯನ್ನು ಪಡ್ಕೊಂಡಿದ್ದವರು ಕೂಡ ದೇವರು, ದೈವ, ಆಮೇಲೆ ಕೆಲವು ಆಚರಣೆಗಳು ಇಂಥವನ್ನೆಲ್ಲ ಇತರರಿಗಿಂತ ಸ್ವಲ್ಪ ಹೆಚ್ಚೇ ಮಾಡ್ತಾರೆ. ಇದಕ್ಕೆ ಕಾರಣ ಏನು? ಅದು ನೀವು ಅವರನ್ನೇ ಕೇಳಬೇಕು ಫಸ್ಟ್. ಯಾಕಂದ್ರೆ ನಾನು ಕೂಡ ಒಂದು ಕಾಲದಲ್ಲಿ ಬಹುಶಃ ಇದನ್ನೆಲ್ಲ ಅತಿಯಾಗಿ ಮಾಡದೇ ಇದ್ರೂ ಕೂಡ ಸ್ವಲ್ಪ ಏನಂದ್ರೆ ಬಹಳಷ್ಟು ನನ್ನ ಎಲ್ಲಾ ಕೆಲಸಗಳಿಗೆ ರಿಸಲ್ಟ್ಗೆ ದೇವರಿಗೆ ಇದನ್ನ ಕೊಡ್ತಾ ಇದ್ದೆ. ನಿಜ ಹೇಳಬೇಕು ಅಂದ್ರೆ ಬಹಳ ದೇವಭಕ್ತನಾಗಿದ್ದೆ. ನನ್ನ ಒತ್ತಡ ನಿವಾರಣಾ ತಂತ್ರಗಳು ನನಗೆ ಪ್ರಮುಖವಾಗಿ ಇದ್ದದ್ದು ದೇವಸ್ಥಾನಗಳಿಗೆ ಹೋಗುದು, ಇದೆಲ್ಲ ನಿಜವಾಗ್ಲೂ ನಡೆದದ್ದು. ಯಾಕಂದ್ರೆ ಇದನ್ನ ನಾನು ಯಾವತ್ತೂ ಅಲ್ಲಗಳಿಗೆ ಆಗಲ್ಲ. ನಂಗೆ ನೆನಪಿದೆ, ನಾನು ಗ್ಯಾರಂಟಿ ಪಾಸ್ ಆಗ್ತೇನೆ ಅನ್ನುವಂತ ಎಕ್ಸಾಮು ಫೇಲ್ ಆದಾಗ ಮರು ವ್ಯಾಲ್ಯೂಯೇಷನ್ಗೆ ಹಾಕಿ ರಿಸಲ್ಟ್ ಬರುವವರೆಗೆ ಪ್ರತಿದಿನ ಆನೆಗುಡ್ಡ ದೇವಸ್ಥಾನಕ್ಕೆ ಉಡುಪಿಯಿಂದ ಹೋಗಿ ಬರ್ತಾ ಇದ್ದೆ ನಾನು. ಅಂತ ಕಾಲ ಇತ್ತು. ಬಟ್ ಓವರ್ ದ ಇಯರ್ಸ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ that these are all our beliefs, and our beliefs are, ಈಗ ನೀವು ವಿಜ್ಞಾನ ಏನು ಹೇಳುತ್ತೆ, ವಿಜ್ಞಾನ ಯಾವತ್ತು, ನಾನು ಇವನ್ ನನ್ನ ಮಿತ್ರ ವೈದ್ಯರುಗಳಿಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಕಲಿತ ವಿಜ್ಞಾನ ಒಂದು ಅಜ್ಜ ಸಾಕಿದ ಆಲದ ಮರ ಅಲ್ಲ, ಅದಕ್ಕೆ ನೇತಾಡುವುದಲ್ಲ. ಬದಲಾವಣೆಗಳಿಗೆ ನಾವು ಇದಾಗಬೇಕು. ನನ್ನ ಮನಸ್ಸಿನಲ್ಲಿ ಸಾಕಷ್ಟು ನಾನು ಆಗು ಹೋಗುಗಳನ್ನ ನೋಡುವಾಗ ಬದಲಾವಣೆಗಳನ್ನ ನೋಡಿ ನಾನೇನೋ ಕೆಲವು ಇದನ್ನು ಡೆಡ್ಯೂಸ್ ಮಾಡಿದ್ದೇನೆ. ಅದರಂತೆ ಈಗ ನನಗನ್ಸುತ್ತೆ ನನ್ನ ಎಲ್ಲ ಇದಕ್ಕೆ ನಾನೇ ಕಾರಣ. ನಾನು ತಪ್ಪು ಮಾಡಿ ತೊಂದರೆ ಆದರೂ ನಾನೇ ಕಾರಣ, ನನಗೆ ಒಳ್ಳೇದಾದ್ರೆ ನಾನು ಶ್ರಮ ವಹಿಸಿದ್ದೇ ಕಾರಣ. ಇದಕ್ಕೆ ಯಾವುದೇ ಬೇರೆ ಶಕ್ತಿಯ ಇದು ಇಲ್ಲ. ಬಹುಶಃ ನನ್ನ ಅಪ್ಪ ಅಮ್ಮನ ಸಹಾಯ, ಸಮುದಾಯದಿಂದ ದೊರೀತಾ ಇರುವಂತಹ ಸಹಾಯ, ಇವುಗಳು ಪ್ರಮುಖವಾಗಿ ಕಾರಣ ಅಂತ. ಆದರೆ ಈ ವೈಜ್ಞಾನಿಕವಾಗಿ ಕಲಿತವರು ಅವರ ಒಂದು ಬಿಲೀಫ್ ಸಿಸ್ಟಮ್ ಅನ್ನ ವೈಯಕ್ತಿಕವಾಗಿ ಉಪಯೋಗಿಸುವುದು, ಅದರಲ್ಲಿ ಏನು ತಪ್ಪಿಲ್ಲ. ಈಗ ಒಬ್ಬ ವೈದ್ಯ
ನಾನು ಆಪರೇಷನ್ ಮಾಡೋದು ನಾನೇ ಹೇಳ್ತಾ ಇದ್ದೆ, ಇಟ್ ಇಸ್ ಮೈ ಇಟ್ ಈಸ್ ಐ ಹೂ ಟ್ರೀಟ್ ಬಟ್ ಹಿ ಹೂ ಹೀಲ್ಸ್ ಅಂತ. ಇದೊಂದು ಗ್ರೀಕ್ ಇದರಿಂದ ಬಂದಂಥದ್ದು. ಇದನ್ನು ನಾನು ಬಹಳ ಹೇಳ್ತಾ ಇದ್ದೆ ಮೊದಲು. ನೌ ಐ ಲರ್ನ್ ಇಟ್ ಇಸ್ ಐ ಹೂ ಟ್ರೀಟ್ ಅಂಡ್ ಐ ಹೂ ಗಿವ್ ಯು ದ ರಿಸಲ್ಟ್, ಅಂಡ್ ಇಟ್ ಇಸ್ ಬಿಕಾಸ್ ಐ ಟ್ರೀಟ್ ಯೂಸಿಂಗ್ ಸೈಂಟಿಫಿಕ್ ನಾಲೆಡ್ಜ್. ಇದು ಐ ಥಿಂಕ್ ಈಗ ಇಟ್ ಇಸ್ ಐ ಹೂ ಟ್ರೀಟ್ ಅಂಡ್ ಹಿ ಹೂ ಹೀಲ್ಸ್ ಅನ್ನೋದು ವೈದ್ಯನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದರೆ ಸರಿ. ಆದರೆ ವೈದ್ಯ ನಾನು ಆಪರೇಷನ್ ಮಾಡುವಾಗ ನನಗೆ ದೇವರು ಬಂದು ಹೇಳಿದ ಹಾಗೆ ಮಾಡು ಹೀಗೆ ಮಾಡು, ಇದನ್ನು ನಾನು ಒಪ್ಪಲ್ಲ. ಇದು ನನಗೆ ಎಲ್ಲಿಯೋ ಸ್ವಲ್ಪ ಅವರು ಇದನ್ನು ಕ್ರಾಸ್ ಮಾಡ್ದಂಗೆ ಅನ್ಸುತ್ತೆ. ಹಾಗೆಯೇ ವೈಜ್ಞಾನಿಕವಾಗಿ ಬೇಸಿಸ್ ಇರುವಂತಹ ಕಾಯಿಲೆಗಳಿಗೆ ನೀವು ಹೋಗಿ ದೇವರ ಮೊರೆ ಹಾಕಿ ಅದರಿಂದ ಬದಲಾವಣೆ ಆಗಬಹುದು. ಉದಾಹರಣೆಗೆ ಒಂದು ಕ್ಯಾನ್ಸರ್ ಕಾಯಿಲೆ, ಅದು ಗುಣ ಆಗುವುದಿಲ್ಲ ಅಂತ ವೈಜ್ಞಾನಿಕವಾಗಿ ನನಗೆ ಗೊತ್ತಿದ್ರೆ ನೀವು ಹೋಗಿ ದೇವರ ಮೊರೆ ಹಾಕಿ ಕಮ್ಮಿ ಆಗ್ಬೋದೋ ಏನೋ. ಅಥವಾ ನಾಳೆ ಇನ್ನೊಂದು ಹೇಳ್ತೇನೆ, ವಿಜ್ಞಾನದಲ್ಲಿ ನನ್ನ ಟೀಚರ್ ಪ್ರೊಫೆಸರ್ ಗೋಪಿನಾಥ್ ಒಂದು ಮಾತು ಹೇಳ್ತಾ ಇದ್ರು, ಸರ್ ಇದು ಕಾಯಿಲೆ ನೋಡಿ ತುಂಬಾ ಏಟಿಪಿಕಲ್ ಆಗಿದೆ, ನಾವು ಅಂದ್ಕೊಂಡಂಗೆ ಇದು ಬಿಹೇವ್ ಮಾಡ್ತಾ ಇಲ್ಲ ಕಾಯಿಲೆ ಅಂತ ಹೇಳಿದ್ರೆ ಅವ್ರು ಹೇಳೋರು, ಇಟ್ ಈಸ್ ಯು ಹೂ ರೀಡ್ ದ ಟೆಕ್ಸ್ಟ್ ಬುಕ್, ದ ಡಿಸೀಸ್ ಡಸ್ ನಾಟ್ ರೀಡ್ ದ ಟೆಕ್ಸ್ಟ್ ಬುಕ್ ಅಂತ. ಕೆಲವು ಸರಿ ನಾನು ವೈದ್ಯನಾಗಿ ಹೀಗೀಗೆ ಆಗುತ್ತೆ ಅಂತ ಅಂದ್ಕೊಂಡಿರ್ತೇನೆ. ಇದಕ್ಕೆ ವಿಭಿನ್ನ ರೀತಿಯಲ್ಲಿ ಕಾಯಿಲೆ ಬಿಹೇವ್ ಮಾಡಬಹುದು. ಇದು ಯಾಕೆ ಹೇಳುವುದಂದ್ರೆ, ಕ್ಯಾನ್ಸರ್ ತಜ್ಞರೊಬ್ಬರು ಯಾರನ್ನು 6 ತಿಂಗಳು ಬದುಕ್ತೀನಿ ಅಂತ ಹೇಳಿರ್ತಾರಂತೆ. ಇದು ನಿಜವಾಗ್ಲೂ ನಡೆದ ಘಟನೆ, ಹೆಸರು ಇದು ಬೇಡ. ಆ ರೋಗಿ ಯಾವುದೋ ದೇವರ ಮೊರೆ ಹೊಕ್ಕಿದ ಕೂಡಲೇ 2 ವರ್ಷ ಬದುಕಿದ್ನಂತೆ. ಕ್ಯಾನ್ಸರ್ ತಜ್ಞರು ಆವಾಗಿನಿಂದ ಎಲ್ಲ ಪೇಷಂಟ್ಗೂ ನೀನು ಅಲ್ಲಿ ದೇವರ ಹತ್ರ ಹೋಗಿ ಮೊರೆ ಹಾಕು ಅನ್ನೋದು ಇದು ವೈಜ್ಞಾನಿಕವಲ್ಲ. ಯಾಕಂದ್ರೆ ಒಂದು ಕಾಯಿಲೆ 6 ತಿಂಗಳು ಅಂತ ಅವನ ಒಂದು ಬಿಲೀಫ್ ಅಷ್ಟೇ. ಆ ಕಾಯಿಲೆ ಬೇರೆ ರೀತಿಯಲ್ಲಿ ಬಿಹೇವ್ ಮಾಡಬಹುದು, ಅದಕ್ಕೆ ಆ ದೇವರು ಕಾರಣ ಅನ್ನೋದನ್ನು ನಾನು ಎಲ್ಲಿಯೂ ಒಪ್ಪುವುದಿಲ್ಲ. ಸೊ ಇದನ್ನು ನಾನು ಸಮುದಾಯದಲ್ಲಿ ನೋಡ್ತೇನೆ, ಬಹಳ ಎಜುಕೇಟೆಡ್ ಅವೈಜ್ಞಾನಿಕ ವಿಷಯಗಳಿಗೆ ಮಣೆ ಹಾಕ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ, ಕೋವಿಡ್ ಕ್ರೈಸಿಸ್ ಈ ಸಂದರ್ಭದಲ್ಲಿ ನನ್ನ ಬಹಳ ಪರಿಚಯಸ್ಥ ಮಿತ್ರರೊಬ್ಬರ ಮನೆಯಲ್ಲಿ ಅವರ ತಂದೆಗೆ ಹುಷಾರಿರಲಿಲ್ಲ ಅಂತ ನನ್ನನ್ನು ಕರೆದಿದ್ರು. ಅಲ್ಲಿ ಹೋಗುವಾಗ ಅವರ ಅಣ್ಣಂದಿರಿಬ್ಬರು PhD ಹೋಲ್ಡರ್ಸ್. ಅವರು ನಾನು ಕೇಳಿದೆ ಅವರಿಗೆ, ವ್ಯಾಕ್ಸಿನೇಷನ್ ತಗೊಳ್ತೀರಾ ನೀವು? ಆಗ ಇನ್ನು ವ್ಯಾಕ್ಸಿನ್ ಜಸ್ಟ್ ಬರ್ತಾ ಇದೆ. ನಾವು ವ್ಯಾಕ್ಸಿನ್ ತಗೊಳ್ಳೋದಿಲ್ಲ ಅಂತ ಹೇಳಿ, ಯಾವ ಕಂಪನಿ ಅಂತ ಬೇಡ, 2 ಇದನ್ನು ತಂದು 1-2 ಬಾಟ್ಲುಗಳನ್ನು ತಂದು ನೋಡಿ ನಾವು ಇದನ್ನು ತಗೊಳ್ತಾ ಇದ್ದೇವೆ, ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ವೈಜ್ಞಾನಿಕ ಇದರಲ್ಲಿ PhD ಮಾಡಿದವರು ಅವೈಜ್ಞಾನಿಕ ವಿಚಾರಗಳಲ್ಲಿ ನಂಬಿಕೆ ಇಟ್ಟವು. ಸೊ ಇದನ್ನು ನೋಡುವಾಗ ನಂಗೆ ಬೇಜಾರಾಯಿತು. ಬಟ್ ಅವರವರ ನಂಬಿಕೆ, ನಾನು ಅದರಲ್ಲಿ ಏನ್ ಮಾಡ್ಲಿಕ್ಕಿದೆ? ನಾನು ಅಲ್ಲಿ ಹೋದದ್ದು ಅವರ ಮನೆಯಲ್ಲಿರುವ ಯಾರಿಗೋ ಒಬ್ಬರು ನೊಂದವರಿಗೆ ಚಿಕಿತ್ಸೆ ಕೊಡೋದು, ಅದನ್ನು ಕೊಟ್ಟು ಬಂದೆ. ಇದನ್ನು ನಿಮ್ಮ ಗಮನಕ್ಕೆ ಯಾಕೆ ತರ್ತಾ ಇದ್ದೇನೆಂದ್ರೆ, ಇದು ನಮ್ಮ ಸಮುದಾಯದ ಸತ್ಯ. ಎಜುಕೇಶನ್ಗೂ ಸೈಂಟಿಫಿಕ್ ಬಿಲೀಫ್ಸಿಗೂ ಯಾವುದೇ ಕನೆಕ್ಷನ್ ಇಲ್ಲ. ಈಗ ಇಸ್ರೋನ ವಿಜ್ಞಾನಿ ಒಬ್ರು, ಅವರ ಒಂದು ನಂಬಿಕೆ ಇರ್ಬೋದು, ಯಾವುದೋ ದೇವರ ಒಂದು ಇದನ್ನು ಮಾಡಿದ್ರೆ ಅಂತರಿಕ್ಷ ಯಾನ ಸಫಲ ಆಗುತ್ತೆ ಅಂತ, ಅದು ಅವರ ನಂಬಿಕೆಗೆ ಬಿಟ್ಟದ್ದು, ಅದಕ್ಕೆ ನಾನು ಮಾತಾಡುವುದಿಲ್ಲ. ಆದ್ರೆ ಅದನ್ನು ಹೇಳಿ ಇದರಿಂದಲೇ ಆದದ್ದು ಅಂತ ಹೇಳಿದ್ರೆ ಅದು ತಪ್ಪು. ಕರೆಕ್ಟ್. ಇದು ನನ್ನ ಅಂದ್ರೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅವರು ಅವರ ಅವರ ಒಂದು ಧಾರ್ಮಿಕ ಆಚರಣೆಗೆ ಅಡ್ಡ ಬರುವುದು ಅದು ನನ್ನ ತಪ್ಪಾಗತ್ತೆ. ಅವರನ್ನು ಲೇವಡಿ ಮಾಡುವುದು ನಾನು ಮುಂಚೆ ಮಾಡಿದ್ದಿದೆ, ಆಮೇಲೆ ನನಗೆ ಅದು ಅನ್ನಿಸ್ಲಿಕ್ಕೆ ಶುರುವಾಯಿತು. ಹೌದಲ್ಲ, ಅದು ಅವನ ನಂಬಿಕೆ. ಆದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅದನ್ನು ಪದೇ ಪದೇ ಹೇಳಿ, ಈ ದೇವರ ದಯೆಯಿಂದಲೇ ಅಂತರಿಕ್ಷ ಯಾನ ಇದಾಯ್ತು ಅಂತ ಆದ್ರೆ ಮನುಷ್ಯ ಯಾಕಿರ್ಬೇಕು, ಮನುಷ್ಯನ ಮೆದುಳು ಯಾಕಿರ್ಬೇಕು, ವೈಜ್ಞಾನಿಕ ಆವಿಷ್ಕಾರಗಳು ಯಾಕಿರ್ಬೇಕು ಅದರ ಬಗ್ಗೆ ಯೋಚನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ನನಗನ್ಸುತ್ತೆ. ಅಫ್ಕೋರ್ಸ್ ಐ ಆಮ್ ಓಪನ್ ಟು ಕ್ರಿಟಿಸಿಸಮ್, ಓಪನ್ ಫಾರ್ ಡಿಬೇಟ್. ಬಹಳಷ್ಟು ಜನರಿಗೆ ನಾನು ಮಾತಾಡಿದ್ದು ಬೇಜಾರು ಅನಿಸಬಹುದು, ಆದ್ರೆ ನಮ್ಮ ಈಗಿನ ಸಮಾಜದಲ್ಲಿ ಇರುವಂತ ದೊಡ್ಡ, ಅದು ಅತ್ಯಂತ ದೊಡ್ಡ ಮೌಢ್ಯ ಅದು. ಈಗ ಏನು ಅಂತಂದ್ರೆ, ಒಳ್ಳೆಯ ವೈಜ್ಞಾನಿಕ ಹಿನ್ನೆಲೆ ಎಜುಕೇಶನ್ ತಗೊಳ್ಳುದು, ಆಮೇಲೆ ನೀರನ್ನು ಗಂಗೆ ಅಂತ ಹೇಳಿ ಪೂಜೆ ಮಾಡುದು. ನೀರು ಅಂತಂದ್ರೆ H2O, ನಂಬಿಕೆ ಇರಲಿ,
ಕರೆಕ್ಟ್. ಬಟ್ ಅದಕ್ಕೆ ಏನು ನೀರು ಅಂದ್ರೆ ಅದು ಅಂಥದ್ದೇ ಅಂತ ಇರಬೇಕು ಹೊರತು ನಾವು ಅದನ್ನು ಪುನಃ ಅದೇ ರೀತಿ ಹೇಳಿದ್ರೆ ಕ್ಲಾಶ್ ಆಗ್ತದೆ ನೋಡಿ. ಅಲ್ಲ, ಇಲ್ಲಿ ಬರುವುದೇನಂದ್ರೆ ನೀವು ನೀರನ್ನು ಗಂಗೆ ಅಂದುಕೊಂಡು ನೀವು ಪ್ರಸಾದ ತಗೊಂಡ್ರೆ ತೊಂದರೆ ಇಲ್ಲ. ಅದಕ್ಕೆ ಒಂದು ವೈದ್ಯಕೀಯ ಕ್ವಾಲಿಟಿಯನ್ನು ಆಟ್ರಿಬ್ಯೂಟ್ ಮಾಡಿ ಇದ್ದು ಬದ್ದವರಿಗೆಲ್ಲ ದಾರಿ ತಪ್ಪಿಸುವುದು, ಇಂಥ ದೊಡ್ಡ ಇವರೇ ಹೇಳ್ತಾರೆ ಅದರಿಂದಾಗಿ ನಾವು ಅದನ್ನು ನಂಬಬೇಕು ಅಂತ ಜನರು ನಿಮ್ಗೆ ಮರಳಾಗುವಾಗ ಯು ನೀಡ್ ಟು ರೀಥಿಂಕ್ ವಾಟ್ ಯು ಆರ್ ಡೂಯಿಂಗ್ ಅಂತ ಅನ್ಸುತ್ತೆ ನಂಗೆ. ಅಂದ್ರೆ ಇಡೀ ಸಮಾಜದಲ್ಲಿ ಅದಿದೆ, ನಾವು ವೈಜ್ಞಾನಿಕವಾದಂತಹ ಶಿಕ್ಷಣ ಪಡೆಯುವುದು, ಆಮೇಲೆ ಮೌಢ್ಯದಲ್ಲಿ ಜೀವನ ಮಾಡುದು. ಕರೆಕ್ಟ್. ಇದೊಂದು ದೊಡ್ಡ ಬಹಳ ದುಃಖ ತರುವ ವಿಷಯ ಅಂತ ಹೇಳ್ತಾರೆ. ಹೌದು, ಇದು ಈಗಿನ ನಮ್ಮ ಸಮಾಜದ ಪಿಡುಗು, ಎಸ್ಪೆಷಲಿ ಭಾರತದಂತ ದೇಶದಲ್ಲಿ. ಕರೆಕ್ಟ್. ಆಮೇಲೆ ನೋಡಿ ಸರ್, ಈ ನಂಬಿಕೆ, ಆಮೇಲೆ ಮೌಢ್ಯ, ಆಮೇಲೆ ಭಕ್ತಿ, ಇವುಗಳನ್ನೆಲ್ಲ ಮನಃಶಾಸ್ತ್ರ ಅಂದ್ರೆ ನಮ್ಮ ವೈಜ್ಞಾನಿಕ ಮನಃಶಾಸ್ತ್ರ ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತದೆ? ಈಗ ನಂಬಿಕೆ ಇದರಲ್ಲಿ ಬಹಳಷ್ಟು ಇದಿದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಈಗ ಪ್ಲಾಸಿಬೋ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಬಹಳ ದೊಡ್ಡ ದೊಡ್ಡ ವೈದ್ಯರು ವ್ಯಾಖ್ಯಾನಗಳು ಬಹಳಷ್ಟು ಮಾಡಿ ವೈದ್ಯಕೀಯ ಶಾಸ್ತ್ರವನ್ನು ಲೇವಡಿ ಮಾಡಿದ್ದಾರೆ. ಅದಕ್ಕೆ ನಾನು ಒಪ್ಪುವುದಿಲ್ಲ. ಪ್ಲಾಸಿಬೋ ಇಫೆಕ್ಟ್, ನನಗೆ ಎಷ್ಟೋ ಸರಿ ಈಗ ನನಗಾಗಿ ರೋಗಿಗಳು ಕಾಯ್ತಾರೆ, ಅವರು ಬೇರೆ ವೈದ್ಯರ ಹತ್ರ ಹೋಗಲ್ಲ, ನಂಗೆ ನಗು ಬರ್ತಾ ಇರ್ತೀವಿ. ಎಷ್ಟೋ ಬೇರೆ ವೈದ್ಯರು ನನ್ನಷ್ಟೇ ಕ್ವಾಲಿಫೈಡ್ ಇರ್ತಾರೆ, ಯಾಕೆ ಹೋಗಬಾರ್ದು ಇವ್ರು? ನಾನು ಅವ್ರಿಗೆ ಹೇಳ್ತೇನೆ, ನನ್ನನ್ನೇ ನಂಬಿಕೊಂಡು ಇರಬೇಡಿ, ನಾಳೆ ನಾನು ಸತ್ರೆ ಏನು ಮಾಡ್ತೀರಾ ಅಂತ ಡೈರೆಕ್ಟ್ ಆಗಿ ಕೇಳ್ತೇನೆ. ಒಂದು ಇದು ಏನಂದ್ರೆ ಇವೆಲ್ಲ ನಮ್ಮ ಸೈಕಾಲಜಿ, ಈ ಕೈ ಗುಣ. ಇನ್ಫ್ಯಾಕ್ಟ್ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕುಬ್ಬಿ ಮತ್ತು ಈ ಅಲ ಇರ್ಬೇಕು, ಅದರಲ್ಲಿ ಕಾಣುತ್ತೆ ಈ ಕೈಗುಣದ ಬಗ್ಗೆ ಒಂದು ವಿಶ್ಲೇಷಣೆ, ಈ ಅಲ್ಲಿಯ ಒಂದು ವೈದ್ಯನ ಬಗ್ಗೆ ಒಂದು ವಿಶ್ಲೇಷಣೆ ನನಗೆ ಆಕ್ಚುಲಿ ಕಣ್ಣು ತೆರೆಸಿದ್ದು. ಅದ್ರ ಮುಂಚೆ ನನಗೂ ಅನಿಸ್ತಾ ಇತ್ತು ನಾನು ಕೊಡುವ ಚಿಕಿತ್ಸೆ ಬಹಳ ಸುಪೀರಿಯರ್ ಇರಬೇಕು, ನನ್ನ ಕೇರ್ ಸುಪೀರಿಯರ್ ಇರ್ಬೇಕಂತ. ಈಗ ನಂಗೆ ಅನ್ಸುತ್ತೆ ಇವೆಲ್ಲ ಅವೈಜ್ಞಾನಿಕ. ಈ ನಂಬಿಕೆ ಆಮೇಲೆ ಈ ಮೌಢ್ಯ ಇದಕ್ಕೆಲ್ಲ ಬಹಳ ಇದು ಇದೆ. ಹೌದು. ಈಗ ಭಂಡಾರಿಯವರ ಹತ್ರ ಮದ್ದು ತಗೊಂಡೇ ನಾನು ಗುಣ ಆಗ್ತೇನೆ ಅನ್ನೋದು ಮೌಢ್ಯ. ಭಂಡಾರಿ ಅವರು ಚೆನ್ನಾಗಿ ಮಾತಾಡಿದ್ರು, ನಾನು ಸಿಕ್ಕಾಗ ನಂಗೆ ಬೇಕಾದ ಮಾತ್ರೆಯನ್ನು ಕೊಟ್ಟರು, ನನ್ನ ಹತ್ರ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿದ್ರು, ನನ್ನ ಬೆನ್ನು ತಟ್ಟಿ ಮಾತಾಡಿದ್ರು, ಅದರಿಂದ ನನಗೆ ಅವ್ರ ಹತ್ರ ಖುಷಿ ಆಯ್ತು. ಇದು ನಂಬಿಕೆ. ಹೌದು. ಈ ನಂಬಿಕೆಯನ್ನೇ ಅತಿಯಾಗಿ ಇಟ್ಟುಕೊಳ್ಳುವುದು ಮೌಢ್ಯ. ಸೊ ವೈಜ್ಞಾನಿಕವಾಗಿ ನೋಡಿದ್ರೆ ನನಗೆ ಅನಿಸುವುದು ನಂಬಿಕೆಗಳು, ಈ ಪ್ಲಾಸಿಬೋ ಅದನ್ನ ಹೇಳ್ತಾ ಇದೆ. ಪ್ಲಾಸಿಬೋ ಅಂದ್ರೆ ಏನು? ಯಾವುದೇ ವೈದ್ಯಕೀಯ ಗುಣ ಇಲ್ಲದ ಮಾತ್ರೆಗಳನ್ನ ಒಂದು ಗ್ರೂಪಿಗೆ ಕೊಡ್ತಾರೆ, ಇನ್ನೊಂದು ಗ್ರೂಪಿಗೆ ಖಿನ್ನತೆಯನ್ನು ನಿವಾರಿಸುವ ಗುಣ ಇರುವ ಮಾತ್ರೆಗಳನ್ನು ಕೊಡ್ತಾರೆ. ಸೊ ಈ ಖಿನ್ನತೆ ನಿವಾರಣೆ ಮಾಡುವ ಗುಣ ಇರುವ ಮಾತ್ರೆಗಳಿಂದ ಖಿನ್ನತೆ ಕಡಿಮೆ ಆಗುತ್ತೆ, ಪ್ಲಾಸಿಬೋ ಇಂದಲೂ ಕೆಲವರಿಗೆ ಕಡಿಮೆ ಆಗುತ್ತೆ. ಸೊ ಅದು ಯಾವಾಗಲೂ ಖಿನ್ನತೆ ನಿವಾರಕ ಮಾತ್ರೆಗಳ ಒಂದು ಗುಣ ಏನಿದೆ ಅದು ಪ್ಲಾಸಿಬೋಗಿಂತ ಮೋರ್ ಇಫೆಕ್ಟಿವ್ ಇರಬೇಕು ಅಂತ ಒಂದು ಇದು ಇರುತ್ತೆ. ಸೊ ಇದು ಸೈಂಟಿಫಿಕ್ ಟ್ರಯಲ್, ಇದು ನಾವು ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಸ್ ಅಂತ ಕರೀತೇವೆ. ಇದಕ್ಕೆ ಲೇವಡಿ ಮಾಡುವ ದೊಡ್ಡ ದೊಡ್ಡ ವೈದ್ಯರಿದ್ದಾರೆ. ವೈದ್ಯಕೀಯ ಶಾಸ್ತ್ರದಲ್ಲೇ ಪರಿಣತಿಯನ್ನು ಪಡೆದು ಆಧುನಿಕ ವೈದ್ಯಕೀಯವನ್ನೇ ಪ್ರಾಕ್ಟೀಸ್ ಮಾಡಿ ರಿಟೈರ್ ಆದ್ಮೇಲೆ ಅದನ್ನು ಲೇವಡಿ ಮಾಡು. ಬಹುಶಃ ನಾನು ಹಾಗೆ ಇದಕ್ಕೆ ಹೋಗ್ತಾನೆ ಗೊತ್ತಿಲ್ಲ, ಅಂದ್ರೆ ಹೇಳಲಿಕ್ಕೆ ಬರಲ್ಲ ಇವೆಲ್ಲ ಮೈಂಡ್ ಹೇಗೆ ಚೇಂಜ್ ಆಗುತ್ತೆ ಅಂತ. ಬಟ್ ಪ್ಲಾಸಿಬೋ ಇಫೆಕ್ಟ್ ಎಕ್ಸಿಸ್ಟ್. ಬಟ್ ಪ್ಲಾಸಿಬೋ ಇಫೆಕ್ಟ್ ಅನ್ನ ವೈಭವೀಕರಿಸುವುದು ಅಥವಾ ಅದನ್ನೇ ನಂಬಿಕೊಂಡು ನಮ್ಮ ವೈದ್ಯಕೀಯ ಎಲ್ರಿಗೂ ಇದು ಅಂತ ಹೇಳಿ ಸುಮ್ಮನೆ ಅದನ್ನೇ ಕೊಟ್ರೆ ಗುಣ ಆಗ್ತದ? ಎಲ್ಲದಕ್ಕೂ ನಾನು ಜನಸಾಮಾನ್ಯರಿಗೆ ಹೇಳುದು, ಡೋಂಟ್ ಗೆಟ್ ಕ್ಯಾರಿಡ್ ಅವೇ. ಯಾರೋ ದೊಡ್ಡ ಮನುಷ್ಯರು ಹೇಳಿದ್ರು ಅಂದ ಕೂಡಲೇ ಅದು ಸತ್ಯ ಅಲ್ಲ. ಈಗ ನಾನು ಹೇಳಿದ್ದು ಇವತ್ತು ಐ ಆಮ್ ಓಪನ್ ಫಾರ್ ಡಿಬೇಟ್. ಖಂಡಿತ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ನಾನು ಮಾತಾಡಿದ್ದು ಇರಿಟೇಟ್ ಆಗಬಹುದು. ನಾನು ಮಾತಾಡ್ತಾ ಇರುವುದು ನಾನು ಈ ಕಾಲಕ್ಕೆ ತಕ್ಕಂತೆ ಕೋಲ ಅಂತಾನೆ ಅನ್ನಿಸ್ಬೋದು. ಅಂಡ್ ಒಂದೊಂದ್ಸರಿ ನಂಗೆ ಯೋಚನೆ ಮಾಡುವಾಗ ನನಗೇನೋಗು ಬರುತ್ತೆ, ನಾನೇ ಈಗ ಮಾಡ್ತಾ ಇದ್ನಲ್ಲ ಮೊದಲು ಅಂತ. ಬಟ್ ಈಗಿನ ಒಂದು ಕಾಲಘಟ್ಟದಲ್ಲಿ ನನಗೆ ಅನಿಸಿದೆ ನಿಜ ಏನಂದ್ರೆ ನಾವು ವೈಜ್ಞಾನಿಕವಾಗಿ ಯೋಚಿಸುವುದು ಅತಿ ಅಗತ್ಯ. ವೈಜ್ಞಾನಿಕ ಒಂದು ಮನೋಭಾವ ಮಾತ್ರ ನಮ್ಮನ್ನ ಈ ಒಂದು ಇದರಲ್ಲಿ ಕಾನ್ಫಿಡೆಂಟ್ ಆಗಿ ಜೀವನ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸುಮ್ಮನೆ ಇವೆಲ್ಲ ಬೆಕ್ಕು ಅಡ್ಡ ಬಂತು, ಒಂಟಿ ಸೀನು, ಆಮೇಲೆ ಇದು ನಾನು ಚಂದ್ರನನ್ನು ನೋಡಿದೆ ಅದಕ್ಕೆ ನನಗೆ ಈ ತರ ಆಯ್ತು, ಇದನ್ನೆಲ್ಲ ನಂಬಬೇಡಿ.
ಇದು ನನ್ನ ಒಂದು ವೈಯಕ್ತಿಕ ಅನುಭವದಿಂದ ಮಾತ್ರ. ಮತ್ತೆ ಹೇಳ್ತೇನೆ, ನನ್ನ ಅಡ್ವೈಸ್ ಅಲ್ಲ. ನನಗೆ ನೀವು ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೇನೆ. ನನ್ನ ಅನಿಸಿಕೆ ಏನಂದ್ರೆ, ವಿಜ್ಞಾನವನ್ನು ನಂಬಿಕೊಂಡು ವೈಜ್ಞಾನಿಕವಾದ ಒಂದು ತಳಹದಿಯ ಮೇಲೆ ನಂಬಿಕೆ ಇಟ್ಟು ವೈಜ್ಞಾನಿಕ ವಿಷಯಗಳ ಕುರಿತು ಯೋಚನೆ ಮಾಡಿ ವೈಜ್ಞಾನಿಕವಾಗಿ ಮುಂದೆ ಹೋಗುವುದು, ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ಇದನ್ನು ಮಾಡುವುದು ನಮಗೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನೋಡಿ ಸರ್, ಈ ಹುಚ್ಚು ಅಂತ ಅಂದರೆ ಏನು, ಅದು ಬಾಧಿಸಲಿಕ್ಕೆ ಕಾರಣ ಏನು, ಮತ್ತೆ ಗುಣಪಡಿಸಬಹುದಾದ ಮಾರ್ಗಗಳು, ಇದಕ್ಕೆ ಚಿಕಿತ್ಸೆ ದೈಹಿಕವಾಗಿ ಚಿಕಿತ್ಸೆಯೋ ಅಥವಾ ಕೇವಲ ಮಾನಸಿಕವಾಗಿಯೋ, ಹೇಗೆ ಇದು? ತುಂಬಾ ಉತ್ತಮ ಪ್ರಶ್ನೆ ಇದು. ಹುಚ್ಚು ಅನ್ನುವಂಥದ್ದು ಕೊಲೋಕ್ವಿಯಲ್ಲಿ ನೀವು ಕರೆಯುವುದು ಹುಚ್ಚು ಅಂತ. ಸ್ಕಿಜೋಫ್ರಿನಿಯಾ ಅನ್ನುವಂಥ ರೋಗ, ಮೇನಿಯಾ ಬೈಪೋಲಾರ್ ಡಿಸಾರ್ಡರ್ ಅಲ್ಲಿ ಮೇನಿಯಾ ತೀವ್ರವಾದಾಗ ಅಥವಾ ಡಿಪ್ರೆಷನ್ ತೀವ್ರವಾದಾಗ ಚಿತ್ತವಿಕಲತೆ ಅಂತ ಕರೀತಾರೆ. ಸೊ ಚಿತ್ತವಿಕಲತೆಯ ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಅವರಲ್ಲಿ ಡಿಲ್ಯೂಷನ್ಸ್, ನಾನೇ ದೇವರು ಅಂತ ನಂಬಿಕೆ, ನನಗೆ ದೇವರ ಶಕ್ತಿ ಇದೆ ಅಂತ ನಂಬಿಕೆ, ಅಥವಾ ನನಗೆ ಜಗತ್ತೆಲ್ಲ ನನ್ನ ವಿರುದ್ಧವಾಗಿದೆ ಅನ್ನುವಂಥ ಒಂದು ನಂಬಿಕೆ. ಡಿಲ್ಯೂಷನ್ ಅಂದ್ರೆ ಫಾಲ್ಸ್ ಬಟ್ ಫರ್ಮ್ ಬಿಲೀಫ್ ಇನ್ ಸಮಥಿಂಗ್ ವಿಚ್ ಇಸ್ ನಾಟ್ ಟ್ರೂ. ಇದು ಒಂದು. ಹ್ಯಾಲುಸಿನೇಷನ್ಸ್, ಯಾರು ಇಲ್ಲದಾಗ ಕಣ್ಣಿಗೆ ಯಾರೋ ಇದ್ದ ಹಾಗೆ ತೋರುವುದು, ಕಿವಿಯಲ್ಲಿ ಯಾರೂ ಸುತ್ತಮುತ್ತಲೂ ಇಲ್ಲದಿದ್ರು ಯಾರೋ ಮಾತಾಡಿದ ಹಾಗೆ ಆಗುದು, ನಾಲಿಗೆಗೆ ಏನು ತಿನ್ನದೇ ಇದ್ರು ಯಾರೋ ಬಾಯಿಗೆ ಏನೋ ಒಂದು ಟೇಸ್ಟ್ ಅನ್ನು ತರಿಸ್ತಾ ಇದ್ದಾರೆ ಅನ್ನೋದು, ಇದನ್ನು ನಾವು ಹ್ಯಾಲುಸಿನೇಷನ್ ಅಂತೇವೆ. ಕಿವಿಗೆ ಕೇಳುವುದಕ್ಕೆ ಆಡಿಟರಿ ಹ್ಯಾಲುಸಿನೇಷನ್ ಅಂತೇವೆ, ಕಣ್ಣಿಗೆ ಕಾಣುವುದಕ್ಕೆ ವಿಜುವಲ್ ಹ್ಯಾಲುಸಿನೇಷನ್ ಅಂತೇವೆ, ನಾಲಿಗೆಗೆ ರುಚಿ ತರುವುದಕ್ಕೆ ಗಸ್ಟೇಟರಿ ಹ್ಯಾಲುಸಿನೇಷನ್ ಅಂತೇವೆ, ಸ್ಮೆಲ್ ತರುವುದಕ್ಕೆ ಆಲ್ಫ್ಯಾಕ್ಟರಿ ಹ್ಯಾಲುಸಿನೇಷನ್ ಅಂತೇವೆ. ಸೊ ಹೀಗೆ ಮನುಷ್ಯನಿಗೆ ಅವನ ಇಲ್ಲದ ವಿಚಾರಗಳನ್ನು ಇದೆ ಅಂತ ಅಂದುಕೊಂಡು, ಅಂದ್ರೆ ಸೆನ್ಸಸ್, ಕಣ್ಣು ಇರ್ಬೋದು, ಮೂಗು ಇರ್ಬೋದು, ನಾಲಿಗೆ ಇರ್ಬೋದು, ಕಿವಿ ಇರ್ಬೋದು, ಅಲ್ಲಿ ಯಾವುದೇ ಬೇರೆ ಏನು ನಡೆಯದೇ ಇದ್ರು, ಪರ್ಸೆಪ್ಷನ್ ಇಲ್ಲದಿದ್ರು ಇದೆ ಅನ್ಕೊಳ್ಳುವುದು. ಸೊ ಇದನ್ನು ನಾವು ಹ್ಯಾಲುಸಿನೇಷನ್. ಮತ್ತೆ ಸೈಕೋಮೋಟಾರ್ ರಿಟಾರ್ಡೇಷನ್, ಏನೂ ಕೆಲಸ ಮಾಡದೆ ಸುಮ್ಮನೆ ಬಿಡ್ತಾನೆ, ಮಾತೇ ಆಡುವುದಿಲ್ಲ, ಒಂದೇ ಕಡೆ ಕೂತ್ಕೊಳ್ತಾನೆ, ಮೌನಿ ಆಗ್ತಾನೆ, ಅಲ್ಲೇ ಕೂತ್ಕೊಂಡು ಕಣ್ಣೀರು ಇದು ಮಾಡ್ತಾನೆ, ಅಲ್ಲೇ ಮೂತ್ರ ಮಾಡ್ತಾನೆ, ಅಲ್ಲೇ ಪಾಯ್ಕಣೆ ಮಾಡ್ತಾನೆ, ಎದ್ದು ಓಡಾಡುವುದಿಲ್ಲ. ಅದನ್ನು ನಾವು ಸೈಕೋಮೋಟಾರ್ ರಿಟಾರ್ಡೇಷನ್ ಅಂತ ಹೇಳ್ತೇವೆ. ನಾಲ್ಕನೇದು, ಅತಿಕ್ರಮಣಕಾರಿಯಾಗಿ ಕಾರಣ ಇಲ್ಲದೆ ಯಾರಿಗೋ ಹೊಡಿಲಿಕ್ಕೆ ಹೋಗುದು, ಚಾಕು ಹಿಡ್ಕೊಂಡು ಚುಚ್ಚಲಿಕ್ಕೆ ಹೋಗುದು, ಕೆಟ್ಟ ಕೆಟ್ಟ ಮಾತುಗಳನ್ನು ಬೈಯುವುದು, ಬೇರೆಯವರಿಗೆ ಬಡಿಯುವುದು, ಅಥವಾ ತನ್ನ ತಲೆಯನ್ನು ಗೋಡೆಗೆ ಹೊಡ್ಕೊಳ್ಳುವುದು, ಇದನ್ನು ನಾವು ಸೈಕೋಮೋಟಾರ್ ಅಜಿಟೇಷನ್ ಅಂತೇವೆ. ಈ ನಾಲ್ಕು, ಡಿಲ್ಯೂಷನ್, ಹ್ಯಾಲ್ಯುಸಿನೇಷನ್, ಸೈಕೋಮೋಟಾರ್ ರಿಟಾರ್ಡೇಷನ್, ಸೈಕೋಮೋಟಾರ್ ಅಜಿಟೇಷನ್, ಈ ನಾಲ್ಕರಲ್ಲಿ ಯಾವುದೇ ಒಂದು ಇದ್ರೂ ಕೂಡ ಇದನ್ನು ನಾವು ಸೈಕೋಸಿಸ್ ಅಥವಾ ನೀವು ಹೇಳಿದ ಹಾಗೆ ಹುಚ್ಚು, ಚಿತ್ತವಿಕಲತೆ. ರಸ್ತೆಯಲ್ಲಿ ಒಬ್ಬ ಅಲಿತಾ ಇರ್ತಾನೆ, ಒಬ್ಬನೇ ಮಾತಾಡ್ಕೊಂಡು, ಅಂದ್ರೆ ಅವನಿಗೆ ಯಾರೋ ಕಿವಿಲಿ ಮಾತಾಡ್ದಂಗೆ ಅನ್ಸುತ್ತೆ, ಅವನು ಮಾತಾಡ್ತಾ ಇದ್ದಾನೆ, ಅವನು ಹೋಗುವಾಗಲೇ ಮೂತ್ರ ಮಾಡ್ತಾನೆ, ಬಟ್ಟೆ ಹಾಕೊಳ್ಳೋದಿಲ್ಲ, ಅವನು ಜಗತ್ತಿನ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅಂತವರನ್ನು ನಾವು ಹುಚ್ಚರು ಅಂತ ಕರಿತೇವೆ. ಆಕ್ಚುಲಿ ಅವರು ಸೈಕೋಸಿಸ್, ಏದರ್ ಮೇನಿಯಾದಿಂದ ಇರ್ಬೋದು, ಅಥವಾ ಡಿಪ್ರೆಷನ್ ಇಂದ ಇರ್ಬೋದು, ಅಥವಾ ಸ್ಕಿಜೋಫ್ರೆನಿಯಾ ಇಂದ ಇರ್ಬೋದು, ಸೈಕೋಸಿಸ್ ಅಲ್ಲಿ ಬಳಲ್ತಾ ಇರ್ತಾರೆ. ಇದು ಬ್ರೈನ್ ನಲ್ಲಿ ಡೋಪಮಿನ್ ಮತ್ತು ಸೆರೋಟೋನಿನ್ ಅನ್ನುವಂತಹ ನರವಾಹಕಗಳಲ್ಲಿ ಏರಿಳಿತಗಳು ಆಗುವುದರಿಂದ, ಹತೋಟಿ ತಪ್ಪುವುದರಿಂದ ಬರುವ ಕಾಯಿಲೆ. ಇದಕ್ಕೆ ಮಾತ್ರೆ ಚಿಕಿತ್ಸೆ ಪ್ರಮುಖವಾದದ್ದು. ಇದು ಕೌನ್ಸೆಲಿಂಗ್ ನಿಂದ ಗುಣಪಡಿಸುವಂತದ್ದಲ್ಲ. ಮಾತ್ರೆ ಚಿಕಿತ್ಸೆಗೆ ಬಗ್ಗದಿದ್ರೆ ಇಂಜೆಕ್ಷನ್ ಚಿಕಿತ್ಸೆ, ಇಂಜೆಕ್ಷನ್ ಚಿಕಿತ್ಸೆಗೆ ಬಗ್ಗದಿದ್ರೆ ವಿದ್ಯುತ್ ಕಂಪನ ಚಿಕಿತ್ಸೆ ಅತಿ ಅಗತ್ಯ. ಇದನ್ನ ಜನಸಾಮಾನ್ಯರು ತಿಳ್ಕೊಳ್ಬೇಕು. ದೇರ್ ಇಸ್ ನೋ ಅದರ್. ಈ ರೀತಿಯ ಏನು ಈಗ ಹೇಳಿದ್ದು ಮಾನಸಿಕ ವಿಕಲತೆ, ಚಿತ್ತವಿಕಲತೆ, ಇದು ಗುಣ ಆಗುವಂತದ್ದು ಉಂಟಾ ಸರ್? ಖಂಡಿತ. ಆಧುನಿಕ ವೈದ್ಯಕೀಯ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ, ಚಿತ್ತವಿಕಲತೆ ಇರುವವರು ಹೆಚ್ಚಿನವರು ಗುಣಮುಖರಾಗ್ತಾರೆ. ಮಾತ್ರೆ ಬಿಟ್ರೆ ಪುನಃ ಅದು ಪ್ರಕಟಗೊಳ್ಳುತ್ತೆ. ವೈದ್ಯರು ಹೇಳುವವರೆಗೆ ಮಾತ್ರೆ ತಗೊಳ್ಬೇಕು. ದೀರ್ಘಕಾಲೀನ ಕಾಯಿಲೆಗಳು ಇರುವವರು ಅವರು BP, ಶುಗರ್ನ ಕಾಯಿಲೆ ಹಾಗೆ ಜೀವನ ಪರ್ಯಂತ ಮಾತ್ರೆಗಳನ್ನು ತಗೊಳ್ಬೇಕು. ಈ ವಿಷಯಗಳನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ನಾನಿದನ್ನು ಯಾಕೆ ಕೇಳಿದ್ದಂದ್ರೆ, ನಾನು ಸಣ್ಣಗಿರುವಾಗ ಈ ಹೈಸ್ಕೂಲು ಎಲಿಮೆಂಟರಿಯಲ್ಲಿ ಹೋಗುವಾಗ ಕೆಲವು ಊರಲ್ಲಿ ಒಬ್ಬೊಬ್ರು ಇರ್ತಾರೆ ಅಂತವ್ರು, ಊರಿಡೀ ಓಡಾಡುವವರು, ಆಯ್ತಾ. ನಾನು ಅದು ರಿಪೇರಿ ಆಗುದಿಲ್ವೇನೋ. ಅಲ್ಲ, ರಿಪೇರಿ ಯಾಕೆ ಆಗಲ್ಲ ಅಂದ್ರೆ ಅವರಿಗೆ ಟೈಮಿಗೆ ಕರೆಕ್ಟ್ ಆಗಿ, ಅದಕ್ಕೆ ಹೇಳೋದು ಒಂದು ಕಾನ್ಸೆಪ್ಟೇ ಇದೆ, ಡ್ಯೂರೇಷನ್ ಆಫ್ ಅನ್ಟ್ರೀಟೆಡ್ ಸೈಕೋಸಿಸ್ ಅಂತ. ಈ ಡ್ಯೂರೇಷನ್ ಜಾಸ್ತಿ ಆದ್ರೆ ಕಾಯಿಲೆ
ಅದು ಏನಾಗ್ತದೆ, ಬ್ರೈನ್ ನಲ್ಲಿ ಮೇಲ್ಮೈಯಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಈ ಬದಲಾವಣೆಗಳಾಗುವಾಗ ಸಮಸ್ಯೆಗಳು ಉಂಟಾಗುತ್ತೆ. ಅದರಿಂದಾಗಿ ಈ ಡ್ಯೂರೇಷನ್ ಆಫ್ ಅನ್ಟ್ರೀಟೆಡ್ ಸೈಕೋಸಿಸ್ ಇದು ಕಡಿಮೆ ಮಾಡಬೇಕು. ಈ ತರ ಕಾಯಿಲೆಗಳು ಕಂಡಾಗ ಆ ಕೂಡಲೇ ಚಿಕಿತ್ಸೆಗೆ ಬಂದ್ರೆ ಒಳ್ಳೆಯದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ಈ ರೀತಿ ನಿಮ್ಮ ಅನುಭವದಲ್ಲಿ ಈ ರೀತಿ ಇದ್ದು ಗುಣಮುಖರಾಗಿ ಇವತ್ತಿಗೂ ಟ್ಯಾಬ್ಲೆಟ್ ತಗೊಂಡು ಆರಾಮಾಗಿ ಒಳ್ಳೆಯ ಜೀವನ ಮಾಡ್ತಾ ಇದ್ದವರು ಇದ್ದಾರೆ. ರಾಯರು, ನಿಮಗೆ ಆಶ್ಚರ್ಯ ಆಗ್ಬೋದು, ನನ್ನ ಹಾಗೆ ನಿಮ್ಮ ಹಾಗೆ ಸಮುದಾಯದಲ್ಲಿ ಚೆನ್ನಾಗಿ ಬದುಕಿರುವವರು, ತಮ್ಮ ಕೆಲಸಗಳನ್ನು ಮಾಡಿ ತಮ್ಮ ಕಾಲ್ ಮೇಲೆ ತಾವು ನಿಂತು ತಮ್ಮ ಉದ್ಯೋಗವನ್ನು ಮಾಡಿ ತಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇರುವಂತ ಬಹಳಷ್ಟು ಜನ ಇದ್ದಾರೆ. ನನ್ನ ಚಿಕಿತ್ಸೆ ಅಂತ ಅಲ್ಲ, ಎಲ್ಲಿ ಅವರು ವೈಜ್ಞಾನಿಕ ಚಿಕಿತ್ಸೆಯನ್ನು ಪಡೆದಿದ್ದಾರೆ ದೇಶಾದ್ಯಂತ ಇದ್ದಾರೆ. ಇದನ್ನು ನಾವು ಜನಸಾಮಾನ್ಯರು ತಿಳ್ಕೊಳ್ಬೇಕು. ಈಗಿನ ಸಮಾಜದಲ್ಲಿ ಮನಸ್ಸಿನ ಸ್ವಾಸ್ಥ್ಯದ ಒಂದು ಮಟ್ಟ, ಅಂದ್ರೆ ಸ್ವಾಸ್ಥ್ಯದ ಲೆವೆಲ್ ಅದು ಹೇಗಿದೆ ಅಂತ ನಿಮ್ಗೆ ಅನ್ನಿಸ್ತದೆ ಸರ್? ನನ್ನ ಪ್ರಕಾರ ಮೊದಲಿಂದಲೂ ನಮ್ಮ ಸಾಮಾಜಿಕ ಸ್ವಾಸ್ಥ್ಯ ಅನ್ನುವುದು ಆಗಾಗ ಅದನ್ನು ಹಾಳು ಮಾಡುವ ವಿಚಾರಗಳು ಬರುತ್ತೆ. ಬಟ್ ದ ಸೊಸೈಟಿ ರೈಸಸ್ ಟು ದ ಒಕೇಶನ್. ಈಗ ನಮ್ಮದೇ ದೇಶವನ್ನ ತಗೊಂಡ್ರೆ ಬ್ರಿಟಿಷರ ದಬ್ಬಾಳಿಕೆ ನಡೀತಾ ಇತ್ತು, ಸಾಕಷ್ಟು ನಮ್ಮಲ್ಲಿ ಕಷ್ಟಗಳು ಇತ್ತು, ನಮ್ಮ ಜನರು ದಾಸ್ಯಕ್ಕೆ ಒಗ್ಗಿ ಹೋದ್ರು ಅನ್ನುವಾಗ ಬಹಳಷ್ಟು ಜನ ಗಾಂಧಿಯವರ ನೇತೃತ್ವದಲ್ಲಿ ಬಹಳಷ್ಟು ಜನ, ಗಾಂಧಿಯವರು ಮಾತ್ರ ಅಲ್ಲ ಬಹಳಷ್ಟು ಜನ ಮುಂದೆ ಬಂದು ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಹೀಗೆ ಎಲ್ಲ ಬಹಳಷ್ಟು ಜನ ಸೇರಿ ಒಂದು ಇದನ್ನ ನಮ್ಮ ಜನರ ಒಂದು ಕೀಳರಿಮೆಯನ್ನು ಹೋಗಲಾಡಿಸಿದರು. ಅದಾದ ಮೇಲೆ ವೈಜ್ಞಾನಿಕ ಮನೋಭಾವದ ಒಂದು ತಳಹದಿಯಲ್ಲಿ ನೆಹರು ಅವರು ಸಾಕಷ್ಟು ಕೆಲಸವನ್ನು ಮಾಡಿದರು. ಅದನ್ನ ಮುಂದುವರಿಸಿಕೊಂಡು ಹೋಗಿ ಇಂದಿರಾ ಗಾಂಧಿ ಅವರು ಮಾಡುವಾಗ ಪುನಃ ಒಂದು ಎಮರ್ಜೆನ್ಸಿ ಅಂತ ಒಂದು ಇದನ್ನು ತಂದು ಬಹಳಷ್ಟು ಜನರಿಗೆ ಸಾಮಾಜಿಕವಾಗಿ ಕುಗ್ಗುವ ಹಾಗೆ ಮಾಡಿದರು. ಈ ರೀತಿಯ ಬದಲಾವಣೆಗಳು ಆಗುತ್ತಾ ಇದೆ. ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು, ಇವತ್ತಿನ ಕಾಲಘಟ್ಟದಲ್ಲೂ ಕೂಡ ಬಹಳಷ್ಟು ರೀತಿಯ ಒಂದು ಬದಲಾವಣೆಗಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಭಾರತ ದೇಶವೇ ಇದು ಅಂತ ಕಣ್ಣು ಇದು ಮಾಡಿ ಸರ್ಪ್ರೈಸ್ ಆಗುವಂತಹ, ಬೆರಗುಗೊಳ್ಳುವಂತಹ ಘಟನೆಗಳು ಕೂಡ ನಮ್ಮಲ್ಲೂ ನಡೀತಾ ಇದೆ. ಆದರೆ ನನಗೆ ಇನ್ನು ಈ ಕೊರೋನಾ ತಕೊಳ್ಳಿ, ವಿಶ್ವಾದ್ಯಂತ ಈ ಪ್ಯಾಂಡಮಿಕ್ ಏನು ಒಂದು ಸಂಚಲನ ಮೂಡಿಸಿದೆ, ಚೇಂಜ್ ತಂದಿದೆ. ಆದರೆ ಇದಕ್ಕೆ ಹೊರತಾಗಿ ಕೂಡ ಮನುಷ್ಯ ಅದನ್ನು ಮೆಟ್ಟಿ ನಿಲ್ತಾನೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್. ಅಫ್ಕೋರ್ಸ್ ಸಮ್ ಲೀಡರ್ಸ್ ಆರ್ ರಿಕ್ವೈರ್ಡ್, ದೇ ಕಮ್ ಅಂಡ್ ಗೈಡ್ ಅಸ್, ದೇ ಕಮ್ ಅಂಡ್ ಗೋ, ಬಟ್ ಪೀಪಲ್ ಡೂ ರಿಮೈನ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಮಹಾತ್ಮ ಗಾಂಧಿ ಅವರಿದ್ರು, ನೆಹರು ಅವರಿದ್ರು, ಅವರು ಇದ್ರು ಹೋದ್ರು, ಭಾರತ ಇನ್ನೂ ಇದೆ. ಯಾರಿಂದಲೂ ಭಾರತ ನಡೆಯುವುದಲ್ಲ, ನಮ್ಮಿಂದ, ನಮ್ಮ ಒಂದು ಜನರ ಒಂದು ಕಂಪ್ಲೀಟ್ ನಮ್ಮ ಕಲೆಕ್ಟಿವ್ ಇದು ಏನಿದೆ ಎಫರ್ಟ್ ಇಂದ ಈ ಭಾರತ ನಡೀತದೆ. ಭಾರತ ಅಂತಲ್ಲ, ವಿಶ್ವ ನಡೀತದೆ. ನಮ್ಮಲ್ಲಿ ಕೆಲವು ಆಗಾಗ ಈ ಏರಿಳಿತಗಳು, ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ವಿಚಾರಗಳು ನನಗೆ ಅನಿಸುವುದು. ಈಗ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರುವುದು ಒಂದು ಮನಿ, ಇನ್ನೊಂದು ಮೀಡಿಯಾ, ಮೂರನೇದು ಮೊಬೈಲ್. ಇವು ನಮ್ಮ ಸಾಮಾಜಿಕ ಸ್ವಾಸ್ಥ್ಯವನ್ನು ಬಹಳಷ್ಟು ಹಾಳು ಮಾಡ್ತಾ ಇದೆ. ಬಹುಶಃ ಇದನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಮ್ಮ ಮನುಷ್ಯ ಕಲಿತಾನೆ, ಮೆಥಡ್ಸ್ ಬರುತ್ತೆ. ಖಂಡಿತವಾಗಿಯೂ ನಾನು ಯಾವಾಗಲೂ ಆಶಾವಾದಿ, ಖಂಡಿತ ಒಳ್ಳೇದಾಗುತ್ತೆ ಅಂತ ನನಗನ್ಸುತ್ತೆ. ಸರ್, ನಮ್ಮ ಜಿಲ್ಲೆಯಲ್ಲಿ ಮನಃಶಾಸ್ತ್ರದ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಅಂದ್ರೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳ ನನಗೆ ಖುಷಿ ಕೊಡುವ ಪ್ರಶ್ನೆ ಇದು. ಯಾಕಂದ್ರೆ ನಾನು ಆಗಲೇ ಹೇಳಿದೆ, ವೆಂಕಟರಾಯ್ ಅಂತ ಇದ್ರು ಅಂತ. ಅವ್ರು ಎಲ್ಲಿದ್ರು ನನಗೆ ಇನ್ನೂ ಕರೆಕ್ಟ್ ಅದು ಕಾನ್ಸೆಪ್ಟ್ ಇಲ್ಲ. ಯಾಕಂದ್ರೆ ಅದು KMC ಸ್ಟಾರ್ಟ್ ಆಗುವ ಮುಂಚೆನೆ ಅಂತ ನನ್ನ ತಂದೆ ಹೇಳ್ತಿದ್ರು. ಅದಾದ್ಮೇಲೆ ಸುಧಾಕರ್ ಶೆಟ್ಟಿ ಅಂತ ನಮ್ಮ ಇಲ್ಲಿಯ ಬ್ರಹ್ಮಾವರದವರೇ, KS ಶೆಟ್ಟಿ ಅಂತ ಬಹಳ ಫೇಮಸ್ ಆದ್ರು. ಅವರು ಕಂಕನಾಡಿ, ನೀವೆಲ್ಲ ನೆನಪಿರ್ಬೋದು, ಕಂಕನಾಡಿ ಅಂದ್ರೆ ಸೈಕಲಾಜಿಕಲ್ ಇಲ್ನೆಸಸ್ ಗೆ ಇದು ಅಂತ. ಬಹುಶಃ ನಮ್ಮ ಬ್ರಹ್ಮಾವರದ KS ಶೆಟ್ರು ಬಹಳ ಕೆಲಸ ಮಾಡಿದ್ದಾರೆ ಅದರಲ್ಲಿ. ಇನ್ಫ್ಯಾಕ್ಟ್ ನನಗೆ ಟೀಚರ್ ಅವರು, ನಾನು ಫಾದರ್ ಮುಲ್ಲರ್ಸ್ ಅಲ್ಲಿ ಇದ್ದಾಗ ಅವರು ನಾನ್ ಟೀಚಿಂಗ್ ಯೂನಿಟ್ ಅಲ್ಲಿ ಇದ್ರು. ಬಟ್ ಅವರ ಶೈಲಿ, ಅವರ ಹತ್ರ ಮಾತಾಡುವುದನ್ನು ನೋಡಿ ನಾನು ಬಹಳ ಕಲ್ತಿದ್ದೇನೆ. ನಾನು ಅವರ ದೊಡ್ಡ ಅಭಿಮಾನಿ. ಅವರನ್ನು ಒಂದು ಸನ್ಮಾನ ಮಾಡ್ಬೇಕಂತ ನನಗೆ ಎಷ್ಟೋ ಸರಿ ಅನಿಸಿದೆ. ಅವರು ತಗೊಳ್ಳಲ್ಲ, ಸನ್ಮಾನ ಬರುವುದಿಲ್ಲ ಹೇಳ್ತಾರೆ. ಈ ಬಹುಶಃ ಅವರಿಗೆ 90 ವರ್ಷ ಇರ್ಬೋದು, 80 ದಾಟಿದೆ ಅವರು. ಮತ್ತೆ ಡಾಕ್ಟರ್ ಕೇಶವ್ ಪೈ ಅಂತ ಇದ್ರು ಅಂತ ಹೇಳ್ತಾರೆ. ಈಗ ಡಾಕ್ಟರ್ ಕೇಶವ್ ಪೈ ಅಂತ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಇವರಲ್ಲ. ತುಂಬಾ ವರ್ಷಗಳ ಹಿಂದೆ ಕೇಶವ್ ಪೈ ಅಂತ ಇದ್ರು.
ಅದಾದ ಮೇಲೆ ವೆನ್ಲಾಕ್ ಹಾಸ್ಪಿಟಲ್ ಸೈಕ್ಯಾಟ್ರಿ ಯೂನಿಟ್ ಆಯಿತು. ಸೊ ವೆನ್ಲಾಕ್ನಲ್ಲಿ ಬಹಳಷ್ಟು ಜನ ಉತ್ತಮ ಸೇವೆಯನ್ನು ಕೊಟ್ಟರು. ಡಾಕ್ಟರ್ ಮಾಧವರಾವ್ ಅವರು ಸುಮಾರು 25 ವರ್ಷಗಳ ಕಾಲ, ಅರುಣ್ ರಾವ್ ಇವರೆಲ್ಲ ಅಲ್ಲಿ ಮಾನಸಿಕ ಆರೋಗ್ಯ ವಿಭಾಗವನ್ನ ಬಹಳಷ್ಟು ಚೆನ್ನಾಗಿ ನಡೆಸಿಕೊಂಡು ಬಂದರು. ಸೊ ಫಾದರ್ ಮುಲ್ಲರ್ಸು ವೆನ್ಲಾಕ್. ಡಾಕ್ಟರ್ ಸತೀಶ್ ರಾವ್ ಕಂಕನಾಡಿ ಆಸ್ಪತ್ರೆಯಲ್ಲಿ ಬಹಳಷ್ಟು ಜನಸೇವೆಯನ್ನು ಮಾಡಿ ಕೊನೆ KS ಹೆಗಡೆ ಮೆಡಿಕಲ್ ಅಕಾಡೆಮಿಯಲ್ಲಿ ಅಲ್ಲಿ ಪ್ರೊಫೆಸರ್ ಆದರು. ಉಡುಪಿ ಜಿಲ್ಲೆ, ಅವಿಭಾಜಿತ ಉಡುಪಿ ಜಿಲ್ಲೆಯಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ನಲ್ಲಿ ಫಸ್ಟ್ ಸೈಕ್ಯಾಟ್ರಿಸ್ಟ್ ಆದವರು ಕಾರಂತ್, KS ಕಾರಂತ್ ಅಂತ. ಅವರು ಉಡುಪಿಗೆ ಸಹ ಬರ್ತಾ ಇದ್ರು. ಬಹಳ ಸ್ನೇಹಜೀವಿ ಮಾತ್ರ ಅಲ್ಲ, ಬಹಳಷ್ಟು ವೈಜ್ಞಾನಿಕ ತಳಹದಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದಾರೆ. ನನ್ನ ಗುರುಗಳು, ನಾನು ಇವತ್ತು ಉಡುಪಿಗೆ ಬರಲಿಕ್ಕೆ ಪ್ರಮುಖ ಕಾರಣರಾದ ಶ್ರೀಪತಿ ಭಟ್ ಇವರು ಮಿತ್ರ ಆಸ್ಪತ್ರೆಯಲ್ಲಿ ಫಸ್ಟ್ ಟೈಮ್ ಸೈಕ್ಯಾಟ್ರಿ, ಒಂದು ಆಸ್ಪತ್ರೆಯಲ್ಲಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಸೈಕ್ಯಾಟ್ರಿ ಇದನ್ನ ತಂದ್ರು. ಇವೆಲ್ಲದಕ್ಕಿಂತ ಮೊದಲು ಅಶೋಕ್ ಪೈ ಅವರು ಮಣಿಪಾಲದಲ್ಲಿ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರು. ಅವರಿಗೆ ಗುರುಗಳಾಗಿದ್ದವರು ನಮ್ಮ ಶಿವರಾಮ್ ಕಾರಂತರ ಅಳಿಯ RL ಕಪೂರ್. ಬಹುಶಃ ನಾನು ಮಾತಾಡ್ತಾ ಮರ್ತು ಬಿಟ್ಟೆ, ಇದನ್ನು ನಾನು ಫಸ್ಟ್ ಹೇಳಬೇಕಿತ್ತು. ಶ್ರೀಪತಿ ಭಟ್ ಮತ್ತು KS ಕಾರಂತರಿಗಿಂತ ಮುಂಚೆ ಮಾನಸಿಕ ಆರೋಗ್ಯ ವಿಭಾಗವನ್ನ ಅಶೋಕ್ ಪೈ ಅವರು RL ಕಪೂರ್ ಅವರ ಜೊತೆಗೆ ನನಗೆ ಗೊತ್ತಿರುವ ಮಟ್ಟಿಗೆ ಸಬ್ಜೆಕ್ಟ್ ಟು ಕರೆಕ್ಷನ್ ಅಲ್ಲಿ ಡಾಕ್ಟರ್ SS ರಾಜು, ಡಾಕ್ಟರ್ ಜೋಶಿ, ಡಾಕ್ಟರ್ PSVN ಶರ್ಮಾ, ಡಾಕ್ಟರ್ ಶ್ರೀಪತಿ ಭಟ್ ಇವರ ನೇತೃತ್ವದಲ್ಲಿ ಉತ್ತಮವಾದ ಒಂದು ಮಾನಸಿಕ ಆರೋಗ್ಯ ವಿಭಾಗ. ಅದಿಲ್ಲದಿದ್ರೆ ನಾನು ಮಾನಸಿಕ ಆರೋಗ್ಯ ವೈದ್ಯ ಆಗ್ತಾನೆ ಇರಲಿಲ್ಲ. ಬಹಳ ಉತ್ತಮ ಸೇವೆಯನ್ನ, ಆಗ ನಾನು ಸ್ಟೂಡೆಂಟ್ ಆಗಿದ್ದಾಗಲೇ ಸುಮಾರು 50,000ಕ್ಕೂ ಹೆಚ್ಚು ಫೈಲ್ಗಳಿತ್ತಲ್ಲಿ. ಅಂದ್ರೆ ಈಗ 1,00,000 ದಾಟಿರ್ಬೋದು. ಬಹಳ ಉತ್ತಮವಾದ ಒಂದು ಇದನ್ನ ಮಾಡಿದ್ರು. ಶರ್ಮಾ ಅವರು ಬಹುಶಃ ಸಮುದಾಯ ಮಾನಸಿಕ ಆರೋಗ್ಯ ವಿಭಾಗವನ್ನ ಮಣಿಪಾಲದಲ್ಲಿ, ಕಾರ್ಕಳದಲ್ಲಿ, ನಾನು 25 ವರ್ಷಗಳ ಹಿಂದೆ ನಡೆಸ್ತಾ ಇದ್ರು. ಕಾರ್ಕಳದಲ್ಲಿ, ಈಗ ಉದ್ಯಾವರದಲ್ಲಿ, ಕೋಟಾದಲ್ಲಿ ನಡೆಸ್ತಾರೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಮಾನಸಿಕ ಆರೋಗ್ಯ ವಿಭಾಗ ಸರ್ಕಾರಿ ಇದರಲ್ಲಿ ತಂದದ್ದು ಅದು ನಾನು ಬಹುಶಃ ಐ ವಾಸ್ ಅ ಸಿಚುವೇಶನಲ್, ಇದು ಅಷ್ಟೇ, ಕಾಕತಾಳೀಯ ಅಷ್ಟೇ. ನಾನು ಸರ್ಕಾರಿ ಸೇವೆಯನ್ನ ಮಿಷನ್ ಆಸ್ಪತ್ರೆಯಲ್ಲಿ ಇದ್ದೆ. 4 ವರ್ಷಗಳ ಸೇವೆಯ ನಂತರ ಕಾರಣಾಂತರಗಳಿಂದ ಸರ್ಕಾರಿ ಸೇವೆಗೆ ಹೋದೆ. ಅಲ್ಲಿ ನಾವು ಮಾನಸಿಕ ಆರೋಗ್ಯ ವಿಭಾಗವನ್ನ ಸ್ಟಾರ್ಟ್ ಮಾಡಿದ್ವಿ. ಈಗಲೂ ಕೂಡ ಉತ್ತಮವಾದ ಮಾನಸಿಕ ಆರೋಗ್ಯ ವಿಭಾಗವನ್ನ ಡಾಕ್ಟರ್ ವಾಸುದೇವ್ ಅವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಆಸ್ಪತ್ರೆ 2003ರಲ್ಲಿ ಪ್ರಾರಂಭ ಆಯಿತು. 2005-6ರಲ್ಲಿ ಮಾತಾ ಮೆಡಿಕೇರ್ ಸೆಂಟರ್ ಅಂತ ಕುಂದಾಪುರದಲ್ಲಿ ಪ್ರಾರಂಭ ಆಯಿತು. ಈಗ ಬಹುಶಃ ಉಡುಪಿ, ಕುಂದಾಪುರದಲ್ಲಿ ನಮ್ಮ ಈ 2 ಆಸ್ಪತ್ರೆಗಳು, ಬಾಳಿಗ ಸ್ಮಾರಕ ಆಸ್ಪತ್ರೆ ಮತ್ತು ಮಾತಾ ಮೆಡಿಕೇರ್ ಸೆಂಟರ್ ಖಾಸಗಿ ಇದರಲ್ಲಿ ಬಹಳಷ್ಟು ಪ್ರಚಾರದಲ್ಲಿದೆ, ಕೆಲಸ ಮಾಡ್ತಾ ಇದೆ, ಸೇವೆಯಲ್ಲಿದೆ. ಬಹುಶಃ ನಮ್ಮ ಆಸ್ಪತ್ರೆಯ ಮುಖ್ಯಸ್ಥರು ಶ್ರೀ ಯುವರಾಚಾರ್ಯ ಅಂತ, ಅವರು ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇದ್ದು ಅದನ್ನು ಬೆಳೆಸಬೇಕು ಅಂತ ಹೇಳಿ ಮಾಡಿದ ಒಂದು ಇದರಿಂದಾಗಿ ಹಲವು ಸ್ಯಾಟಲೈಟ್ ಕ್ಲಿನಿಕ್ಸ್, ಬ್ರಹ್ಮಾವರ ಸರ್ಕಾರಿ ಆಸ್ಪತ್ರೆಯಲ್ಲಿ, ಶಂಕರ್ಪುರದ ಮೂಡುಬೆಟ್ಟು ಪ್ರೈಮರಿ ಹೆಲ್ತ್ ಸೆಂಟರ್ ಅವರ ಇದರಲ್ಲಿ ರೋಟರಿ ಅವರ ಸಹಾಯದಿಂದ ಉಚಿತ ಮಾನಸಿಕ ಆರೋಗ್ಯ ಶಿಬಿರ ಕಾರ್ಯಕ್ರಮಗಳು 2 ಕಡೆ ಸೇರಿ 500ಕ್ಕೂ ಹೆಚ್ಚು ರೋಗಿಗಳು ಪ್ರತಿ ತಿಂಗಳು ಚಿಕಿತ್ಸೆಯನ್ನು ಪಡಿತಾರೆ. ಹಿರಿಯಡ್ಕದಲ್ಲಿ, ಹಾಗೆಯೇ ಪೆರಡೂರು, ಕಾರ್ಕಳ ಮತ್ತು ಹಾರಾಡಿ ಈ 3 ಕಡೆಗಳಲ್ಲಿ ಪೇಯ್ಡ್ ಕ್ಲಿನಿಕ್ಸ್, ಅಂದ್ರೆ ಅವರು ಮನೆ ಬಾಗಿಲಿಗೆ ಮಾನಸಿಕ ಆರೋಗ್ಯ ಇದನ್ನು ನಾವು ಮಾಡ್ತಾ ಇದ್ದೇವೆ. ಹೀಗೆ ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದ್ರೆ ಮಣಿಪಾಲದಲ್ಲಿ ಸುಮಾರು 16 ಜನ, ನಮ್ಮ ಸಂಸ್ಥೆಯಲ್ಲಿ ಒಂದು 5 ಜನ, ಮಿತ್ರ ಆಸ್ಪತ್ರೆಯಲ್ಲಿ 2, ಕುಂದಾಪುರದಲ್ಲಿ ಮಾತಾ ಮೆಡಿಕೇರ್ನಲ್ಲಿ 2, ಮತ್ತೆ KS ಕಾರಂತರು, ಮತ್ತೆ ಸುಖದ ಉಪಾಧ್ಯಾಯ, ಮತ್ತೆ ಡಾಕ್ಟರ್ ಗುರುಪ್ರಸಾದ್, ಇಷ್ಟು ಜನ. ಮತ್ತು ಸಮುದಾಯ ಮಾನಸಿಕ ಆರೋಗ್ಯ ವಿಭಾಗ ಸರ್ಕಾರದ ಇದರಲ್ಲಿ ಡಾಕ್ಟರ್ ಮನು ಅಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ವಿರೂಪಾಕ್ಷ ಸಾಕಷ್ಟು ಮಾನಸಿಕ ಆರೋಗ್ಯದ ಬಗ್ಗೆ ಪುಸ್ತಕಗಳನ್ನು ಬರಿತಾ ಇದ್ದಾರೆ. ಡಾಕ್ಟರ್ ದೀಪಕ್ ಮಲ್ಯ, ಡಾಕ್ಟರ್ ಮಾನಸ್ ಇವರುಗಳು ರೋಗಿಗಳ ಚಿಕಿತ್ಸೆಯಲ್ಲಿ ಬಹಳಷ್ಟು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಾನಸಿಕ ಆರೋಗ್ಯದ ಕ್ಷೇತ್ರದಲ್ಲಿ ನಾವು ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡ್ತಾ ಇದ್ದೇವೆ. ಇನ್ಫ್ಯಾಕ್ಟ್ ಮಾನಸದಾರ ಅನ್ನುವಂಥ ಸರ್ಕಾರಿ ಯೋಜನೆಯಲ್ಲಿ ಗುಣಮುಖರಾದ ಮಾನಸಿಕ ರೋಗಿಗಳ ಒಂದು ಅವರಲ್ಲಿ ಕರಕುಶಲತೆ ಅದನ್ನು ಉಪಯೋಗಿಸಿಕೊಂಡು ಅವರಿಗೆ ಎನ್ಕರೇಜ್ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ.
ಇನ್ನು ಸ್ವಲ್ಪ ದಿನದಲ್ಲಿ ಏಪ್ರಿಲ್ 26 ನಮ್ಮ ಎ.ವಿ. ಬಾಳಿಗರ ಹುಟ್ಟುಹಬ್ಬ. ಆ ದಿನ ಒಂದು ದೀರ್ಘಕಾಲೀನ ಮಾನಸಿಕ ರೋಗಿಗಳಿಗಾಗಿ ಚಿಕಿತ್ಸಾ ಕೇಂದ್ರ ಅದನ್ನ ನಮ್ಮ ಹಾರಾಡಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು 20 ಬೆಡ್ಗಳ ಒಂದು ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದೇ ರೀತಿಯ ಒಂದು ಕೇಂದ್ರ ಹೊಂಬೆಳಕು ಅಂತ ಹೇಳಿ ಮಣಿಪಾಲದವರು ಸುಮಾರು ಒಂದು 10 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ದೀರ್ಘಕಾಲೀನ ಮಾನಸಿಕ ಅವರು ಮನೆಯಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗದೇ ಇರುವವರನ್ನ ಈ ತರದ ಕೇಂದ್ರಗಳಲ್ಲಿ ಇಟ್ಟು ನಡೆಸುವಂಥದ್ದು. ಇದು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ನಡೀತಾ ಇರುವ ಬದಲಾವಣೆಗಳು. ಅದರಲ್ಲಿ ಮದ್ಯವ್ಯಸನ ವಿಮುಕ್ತಿ ಬಹುಶಃ ಫಸ್ಟ್ ಅದು ಪ್ರಾರಂಭ ಆದದ್ದು ಮಂಗಳೂರಿನಲ್ಲಿ ಲಿಂಕ್ ಟ್ರಾಡಾದ ನಂತರ ಅಲ್ಲಿಯ ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ ಅಂತ. ಹಾಗೆಯೇ ಆ ಸಂದರ್ಭದಲ್ಲಿ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು 1999ರಲ್ಲಿ ಜನಜಾಗೃತಿ ವೇದಿಕೆ ಅನ್ನುವಂತ ಒಂದು ಇದನ್ನ ಹುಟ್ಟು ಹಾಕಿ ಕ್ಯಾಂಪ್ ಅಪ್ರೋಚ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅದನ್ನೇ ನಮ್ಮ ಆಸ್ಪತ್ರೆಯಲ್ಲಿ ನಾವು ನಮ್ಮದೇ ವೈಜ್ಞಾನಿಕ ವಿಧಾನಗಳನ್ನ ಇದು ಮಾಡಿಕೊಂಡು ಸಣ್ಣ ರೀತಿಯಲ್ಲಿ ನಾವು ಕೂಡ ಒಂದು ಡಿ ಅಡಿಕ್ಷನ್ ಕ್ಯಾಂಪ್ಸ್ ಅನ್ನ ಪ್ರತಿ ವರ್ಷ ಮೊದಲ ದಿನ ಅಂದ್ರೆ ಜನವರಿ 1ರಿಂದ 10 ಹಾಗೆಯೇ ಈ ಮದ್ಯವ್ಯಸನ ವಿಮುಕ್ತಿ ಕಾರ್ಯಕ್ರಮಗಳು ನಮ್ಮ ಆಸ್ಪತ್ರೆಯಲ್ಲಿ ವರ್ಷಾನುಪೂರ್ತಿ ನಡೀತಾ ಇರ್ತದೆ. ಅಂಬಲ್ಪಾಡಿ ದೇವಸ್ಥಾನದಲ್ಲೂ ಕೂಡ ಒಂದು ಡಿ ಅಡಿಕ್ಷನ್ ಕ್ಲಿನಿಕ್ ಅನ್ನುವುದನ್ನ ಅಂಬಲ್ಪಾಡಿ ಅಣ್ಣಾಜಿ ಬಲ್ಲಾಳ್ರ ಒಂದು ನೆನಪಿನಲ್ಲಿ ನಡೆಸ್ತಾ ಇದ್ದೇವೆ. ಇದು ಮದ್ಯವ್ಯಸನ, ಯಾಕಂದ್ರೆ ಇದ್ರ ಬಗ್ಗೆ ನಾನು ಏನು ಮಾತಾಡ್ಲೇ ಇಲ್ಲ. ಮದ್ಯವ್ಯಸನ ವಿಮುಕ್ತಿ ಏನಿದೆ, ಮದ್ಯವ್ಯಸನ ಕೂಡ ಒಂದು ಕಾಯಿಲೆ. ಅತಿಯಾದ ಮದ್ಯಪಾನ, ಬೆಳಗಿಂದ ರಾತ್ರಿವರೆಗೆ ಕುಡಿಯುವುದು, ಇದರಿಂದ ಅವರ ಫ್ಯಾಮಿಲಿ ನೆಗ್ಲೆಕ್ಟ್ ಮಾಡುವುದು, ಅವರ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡುವುದು, ಸಾಮಾಜಿಕವಾಗಿ ಅವರ ದೈನಂದಿನ ಕೆಲಸಗಳನ್ನು ನೆಗ್ಲೆಕ್ಟ್ ಮಾಡುವಾಗ ಅದು ಕಾಯಿಲೆ ಆಗುತ್ತೆ. ಅದನ್ನ ಬಿಡಿಸುವುದು ಮಾರಲ್ ಪೊಲೀಸಿಂಗ್ ಅಲ್ಲ. ಅವನ ಆರೋಗ್ಯ ಹಾಳಾದಾಗ ಅವನಿಗೆ ಚಿಕಿತ್ಸೆಯನ್ನು ಕೊಡುವುದು ಅತಿ ಅಗತ್ಯ. ಸೊ ಇದು ಕೂಡ ಒಂದು ವೈಜ್ಞಾನಿಕ ಚಿಕಿತ್ಸೆ, ವೈಜ್ಞಾನಿಕ ತಳಹದಿಯಲ್ಲಿ ನಡೆಯುತ್ತೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದು ಕೂಡ ಒಂದು ಒನ್ ಮೈಲ್ ಸ್ಟೋನ್. ಇನ್ನೊಂದಂದ್ರೆ ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್ಸ್, ಮಕ್ಕಳ ಮಾರ್ಗದರ್ಶನ ಕೇಂದ್ರ ಮಣಿಪಾಲದಲ್ಲಿ ಪ್ರಪ್ರಥಮವಾಗಿ ಸ್ಟಾರ್ಟ್ ಆಯ್ತದು. ಅದನ್ನ ನಮ್ಮ ಆಸ್ಪತ್ರೆಯಲ್ಲಿ ಮಿತ್ರ ವಿರೂಪಾಕ್ಷ ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಕಲಿಕಾ ತೊಂದರೆ ಇರುವಂತಹ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳಿರುವಂಥದ್ದು. ಅದು ಇನ್ಫ್ಯಾಕ್ಟ್ ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲಿ ಕಾರ್ಕಳದಲ್ಲಿ, ಹಾರಾಡಿಯಲ್ಲಿ 3 ಕಡೆ, ಹಾರಾಡಿ ಇಸ್ ಎ ಗ್ರಾಮೀಣ ಏರಿಯಾ, ಕಾರ್ಕಳದಲ್ಲಿ ಇಲ್ಲಿ ಎಲ್ಲ ನಡೆಸ್ತಾ ಇದ್ದೇವೆ. ಮಕ್ಕಳಲ್ಲಿ ಬರುವಂತಹ ಬರವಣಿಗೆಯ ಸಮಸ್ಯೆಗಳು, ಕಲಿಕಾ ಸಮಸ್ಯೆಗಳು, ಆಟಿಸಮ್ ಇಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡುವುದು ಇದು ಕೂಡ ಒಂದು ಮೈಲುಗಲ್ಲು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಣ್ಣ ಸಣ್ಣ ಹೆಜ್ಜೆ ಇಡ್ತಾ ಇದ್ದೇವೆ. ಬಹಳಷ್ಟು ಬದಲಾವಣೆಗಳು ಸಮಾಜದ ಒಂದು ಪ್ರೋತ್ಸಾಹದಿಂದ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ನಾವು ಮೌಢ್ಯಗಳನ್ನು, ಅಂದ್ರೆ ಕೇವಲ ಭಾರತ ಅಂತಲ್ಲ, ಎಲ್ಲ ಪಾಶ್ಚಾತ್ಯದಲ್ಲೂ ಉಂಟು ಮೌಢ್ಯಗಳು. ಅಂದ್ರೆ ನಾವು ಮೌಢ್ಯಗಳಿಂದ ಹೊರಗೆ ಬಂದುಕೊಂಡು ಜೊತೆಯಲ್ಲಿ ವೈಜ್ಞಾನಿಕತೆಯನ್ನು ಅಳವಡಿಸಿಕೊಂಡು ಅದರ ಮೇಲೆ ನಂಬಿಕೆಯನ್ನಿಟ್ಟು ಮುಂದುವರೆದ್ರೆ ನಮಗೆ ಸಫಲತೆ, ಅಂದ್ರೆ ಈ ಸಮಾಜದ ಒಂದು ಔನ್ನತ್ಯವು ಸಾಧ್ಯ ಅಂತ ಅಲ್ವಾ ಸರ್ ನಿಮ್ಮ ಅಭಿಪ್ರಾಯ? ಖಂಡಿತ. ಅಂದ್ರೆ ನಾನು ಹೇಳುದು ಮತ್ತೆ ಅಲ್ಟಿಮೇಟ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇವೆಲ್ಲ ಈ ಸೈನ್ಸ್ ಹೇಗೆ ಬಂದಿರೋದು, ನಿಮ್ಮ ಬಿಹೇವಿಯರ್ಸ್ ಅನ್ನು ಅಬ್ಸರ್ವ್ ಮಾಡಿ. ಈಗ ಸೈಕ್ಯಾಟ್ರಿ ಹೇಗೆ ಡೆವಲಪ್ ಆಗ್ತದೆ, ನಾನೇ ಹೇಳ್ತೇನೆ, ನನ್ನದೇ ಧೋರಣೆಗಳ ಎಷ್ಟೋ ಬದಲಾವಣೆ ಆಗಿದೆ. ಮಕ್ಕಳ ಮಾನಸಿಕ ರೋಗ ಚಿಕಿತ್ಸೆಯಲ್ಲಿ ಮಾತ್ರೆಗಿಂತ ನಡವಳಿಕೆ ಚಿಕಿತ್ಸೆ, ಮಾತು ಚಿಕಿತ್ಸೆ ಇದು ಮುಖ್ಯ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಮದ್ಯವ್ಯಸನ ಚಿಕಿತ್ಸೆಯಲ್ಲಿ ಆಲ್ಕೋಹಾಲಿಕ್ ಅನಾನಿಮಸ್ಸು, ಆಮೇಲೆ ಸೈಕಲಾಜಿಕಲ್ ಟ್ರೀಟ್ಮೆಂಟ್ಸು ಇದು ಮುಖ್ಯ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಅಂದ್ರೆ ಇವೆಲ್ಲ ವೈಜ್ಞಾನಿಕ ತಳಹದಿ ನಮ್ಮ ಒಂದು ಇದನ್ನೇ ಶೇಕ್ ಮಾಡಿಬಿಡುತ್ತೆ. ಮಾತ್ರೆಗಳೇ ಮುಖ್ಯ ಅಂತ ನಾನು ಹೇಳಲ್ಲ. ಮಾತ್ರೆಗಳು, ಮಾತು ಚಿಕಿತ್ಸೆ, ವೈಜ್ಞಾನಿಕವಾಗಿ ಏನು ರಿಸರ್ಚ್ ಆಗಿದೆ ಅದನ್ನ ಫಾಲೋ ಮಾಡುವುದು ಮುಖ್ಯ. ವಿಜ್ಞಾನ ಪರ್ಮನೆಂಟ್ ಅಲ್ಲ. ಈಗ ನೀವು ಕೊರೋನಾ ಇದನ್ನೇ ನೋಡಿ, ಮೊದಲು ಹೇಳಿದ್ರು ಇದು ಏನದು ಕೆಲವು ಮಾತ್ರೆಗಳು ನಮ್ಮ ವೈದ್ಯಕೀಯ ಇದರಲ್ಲೇ ಅದೇನದು ಮಾತ್ರೆ ನನಗೀಗ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಎನಿವೆ ಈ ಮಾತ್ರೆಗಳನ್ನು ತಗೊಂಡ್ರೆ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ, ವೈದ್ಯರೆಲ್ಲ ತಗೊಳ್ಳಿ ಅಂತ ಹೇಳಿದ್ರು. ಎಲ್ಲ ವೈದ್ಯರು ಮುಗಿಬಿದ್ದು ICMR ಅವರು ಹೇಳಿದ್ರು ಅಂತಾನು ತಗೊಂಡ್ವಿ. ಅದಾದ ಮೇಲೆ ಹೇಳಿದ್ರು ಅದರಿಂದ ಏನು ಉಪಯೋಗ ಇಲ್ಲ ಅಂತ. ಈಗ ರೆಮ್ಡೆಸಿವಿರ್ ಈಗ ಎಷ್ಟೋ ವೈದ್ಯರು ಹೇಳ್ತಾರೆ ಅದಕ್ಕೂ ಕರೋನಾಕ್ಕೂ ಸಂಬಂಧವೇ ಇಲ್ಲ ಅಂತ. ಆದ್ರೂ ಅಂದ್ರೆ ವಿಜ್ಞಾನ ಬದಲಾಗುತ್ತೆ, ಹೊಸ ಹೊಸ ಮಾತ್ರೆಗಳು ಬರುತ್ತೆ, ಹೊಸ ಹೊಸ ಆವಿಷ್ಕಾರಗಳು ಬರುತ್ತೆ. ಆಮೇಲೆ ಕಾಯಿಲೆ
ಗೆ ತಕ್ಕಂತೆ ಹೊಸ ಹೊಸ ಆಧುನಿಕ ಚಿಕಿತ್ಸೆಗಳು ಬರುತ್ತೆ. ಸೊ ಅದರಲ್ಲಿ ಕೆಲವು ತೊಡರುಗಳು ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಈಗ ಹೊಸ ಮಾತ್ರೆ ಚಿತ್ತವಿಕಲತೆಗೆ ಒಲಾನ್ಸಪಿನ್ ಅಂತ ಬಂತು. ಆ ಒಲಾನ್ಸಪಿನ್ ಇಂದ ದಪ್ಪ ಆಗ್ತಾರೆ, ಶುಗರ್ ಬರುತ್ತೆ, ಈಗ ನಮಗೆ ಗೊತ್ತಾಗ್ತಾ ಇದೆ. ಸೊ ನಾವೀಗ ಹಳೆ ಮಾತ್ರೆಗಳಿಗೆ ಮತ್ತೆ ಹೋಗ್ತಾ ಇದ್ದೇವೆ. ಸೊ ಇದು ವಿಜ್ಞಾನ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ, ಬಟ್ ವಿಜ್ಞಾನ ಈ ಸಬ್ಜೆಕ್ಟ್ ಟು ಚೇಂಜ್. ಇದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇದರ ಮೇಲೆ ನಂಬಿಕೆ ಇಡಿ. ತಪ್ಪುಗಳಾಗುತ್ತೆ, ವಿಜ್ಞಾನದಿಂದಲೂ ತಪ್ಪಾಗುತ್ತೆ, ಆದ್ರೆ ವಿಜ್ಞಾನದ ತಪ್ಪುಗಳನ್ನು ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತೆ. ಮತ್ತೆ ಪದೇ ಪದೇ ತಪ್ಪು ಮಾಡುವುದಿಲ್ಲ ವಿಜ್ಞಾನ. ಕರೆಕ್ಟ್. ಇದೇ ನಾನು ಹೇಳುದು ಮೂಢನಂಬಿಕೆಗಳಿಗೂ ವೈಜ್ಞಾನಿಕ ನಂಬಿಕೆಗಳಿಗೂ ಇರುವ ವ್ಯತ್ಯಾಸ. ಮೂಢನಂಬಿಕೆ ಪದೇ ಪದೇ ಹೇಳುತ್ತೆ, ಬೆಕ್ಕು ಅಡ್ಡ ಬಂದ್ರೆ ನಿಮಗೆ ತೊಂದರೆ ಆಗತ್ತೆ ಅಂತ ಪದೇ ಪದೇ ನಂಬ್ತೇವೆ, ಅದು ಆಗದೇ ಇದ್ರೂ ನಂಬ್ತೇವೆ. ಕರೆಕ್ಟ್. ಆದ್ರೆ ವಿಜ್ಞಾನದಲ್ಲಿ ಇಂಥ ಇಂಜೆಕ್ಷನ್ ಇಂದ ಈ ಸೈಡ್ ಇಫೆಕ್ಟ್ ಆಗುತ್ತೆ, ಆದ್ರೆ ಅದಕ್ಕಿಂತ ಉತ್ತಮ ಇಂಜೆಕ್ಷನ್ ಯಾವುದಿದೆ ನೋಡ್ತಾ. ಸೊ ಇದು ಮುಖ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಇಷ್ಟು ಹೊತ್ತು ಮನಃಶಾಸ್ತ್ರ, ಮನೋವಿಜ್ಞಾನ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಯಾವ ರೀತಿ ಟ್ರೀಟ್ಮೆಂಟು, ಈ ಎಲ್ಲ ವಿಚಾರಗಳ ಬಗ್ಗೆ ಬಹಳ ಚೆನ್ನಾಗಿ, ಬಹಳ ತೆರೆದ ಮನಸ್ಸಿನಿಂದ ನೀವು ಕೆಲವು ಹೊತ್ತು ಮಾತಾಡಿದ್ರಿ ಸರ್. ನಿಮಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಸರ್. ಖಂಡಿತ ನಿಮ್ಮ ಈ ಒಂದು ಇದಕ್ಕೂ ಕೂಡ ಐ ಆಮ್ ವೆರಿ ಗ್ರೇಟ್ಫುಲ್. ಯಾಕಂದ್ರೆ ಬಹಳ ಕಡಿಮೆ ಜನ ಈ ತರದ ಮಾನಸಿಕ ಕಾಯಿಲೆಗಳ ಬಗ್ಗೆ ಈ ತರ ಉತ್ತಮ ಪ್ರಶ್ನಾವಳಿಯನ್ನು ಹಿಡ್ಕೊಂಡು ಬಂದಿದ್ದೀರಾ. ನಿಜವಾಗ್ಲೂ ನನಗೆ ಮನಸ್ಸಿಗೆ ಖುಷಿ ಕೊಟ್ಟಿತು. ಒಂದೇ ಅಲ್ಲ, ಮತ್ತೆ ನಾನು ಹೇಳ್ತೀನಿ, ನಾನು ಇವತ್ತು ಏನು ಹೇಳಿದ್ದೇನೆ ದಯವಿಟ್ಟು ಪ್ರತಿಕ್ರಿಯಿಸಿ. ನಿಮ್ಗೆ ಏನಾದರೂ ತಪ್ಪು ಅನಿಸಿದ್ರೆ ನಾನು ಮಾತಾಡಿದ್ದು ಐ ಆಮ್ ಸಬ್ಜೆಕ್ಟ್ ಟು ಡಿಬೇಟ್. ನಾನು ಹೇಳಿದ್ದೇ ಕರೆಕ್ಟು ಅಂತ ನಾನು ಎಲ್ಲೂ ವಾದಿಸಲ್ಲ. ಮತ್ತೆ ನನಗೆ ಅನಿಸಿದ ಹಾಗೆ ಬಹುಶಃ ಪ್ರಶ್ನಾತೀತರು ಯಾರೂ ಅಲ್ಲ. ಕರೆಕ್ಟ್. ಇದನ್ನ ನಾನು ಹೇಳ್ತೇನೆ. ಸೊ ದಯವಿಟ್ಟು ಇಂತಹ ಏನು ವೇದಿಕೆಗಳು ಇನ್ನಷ್ಟು ನಿರ್ಮಾಣ ಆಗಲಿ, ಇನ್ನಷ್ಟು ಮಾತುಕತೆಗಳು ಆಗಲಿ ಅಂತ ಹಾರೈಸಿ ನಿಮಗೆ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ.